ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ್ ವಾಹಿನಿ ಮತ್ತು ಹೊಸಕೊರಲ್ ಯೂಟ್ಯೂಬ್ ಮತ್ತು ಹೊಸಕೊರಲ್ ಫೇಸ್ಬುಕ್ಕಲ್ಲಿ ಏಕಕಾಲದಲ್ಲಿ ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕಬಡ್ಡಿಯ ಕಟ್ಟಾಳು ಎಂದೇ ನಮ್ಮ ಪರಿಸರದಲ್ಲಿ ಗುರುತಿಸಲ್ಪಡುವಂತಹ ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಸಂಸ್ಥಾಪಕ ಮತ್ತು ಸಂಚಾಲಕರು ಆಗಿ ಅಹರ್ನಿಶೆ ಅದಕ್ಕಾಗಿ ದುಡಿಯುತ್ತಿರುವಂತಹ ಕ್ರೀಡಾ ಪ್ರತಿಭೆಗಳಿಗೆ ವಿಶೇಷವಾದಂತಹ ಪ್ರೋತ್ಸಾಹ ಕೊಡುತ್ತಿರುವಂತಹ ಶ್ರೀಯುತ ಗೋಪಿನಾಥ್ ಕಾಪಿಕಾಡ್ರವರು, ಜೊತೆಗೆ ಕಬಡ್ಡಿ ಅಕಾಡೆಮಿಯ ಸಂಘಟನಾ ಕಾರ್ಯದರ್ಶಿ ಶ್ರೀಯುತ ಗಣೇಶ್ ಕಾಪಿಕಾಡ್ರವರು ಒಂದು ಕಡೆಯಿಂದ ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕಾಪಿಕಾಡ್ ಉಮಾಪುರಿಯ ಶ್ರೀ ಉಮಾಮಹೇಶ್ವರಿ ಕ್ಷೇತ್ರದ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಇಬ್ಬರು ಕಬಡ್ಡಿ ಅಕಾಡೆಮಿಯ ಮೂಲಕ ಮತ್ತೆ ಜತೆಯಾಗಿ ಈ ಕಬಡ್ಡಿ ಅಕಾಡೆಮಿಯನ್ನು ಮುನ್ನಡೆಸ್ತಾ ಇದ್ದಾರೆ. ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ, ಎಲ್ಲ ಅಭಿಮಾನಿ ಬಂಧುಗಳ ಪರವಾಗಿ, ಕಬಡ್ಡಿ ಆಟಗಾರರ ಪರವಾಗಿ ಹೊಸಕೊರಲ್ನ ಈ ನೇರ ಮಾತುಕತೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ. ಕಾಪಿಕಾಡ್ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಒಂದು ಪವಿತ್ರ ಕ್ಷೇತ್ರವಾಗಿ ಕಾಪಿಕಾಡ್ನ ಉಮಾಪುರಿ ಪರಿಸರದಲ್ಲಿ ಬೆಳೆದು ಬಂದ ನಂತರ ಅಲ್ಲಿ ಅನೇಕವಾದಂತಹ ಕಾರ್ಯಕ್ರಮಗಳಿಗೆ ಅದೊಂದು ಕ್ಷೇತ್ರವಾಗಿ ಸಾನ್ನಿಧ್ಯವಾಗಿ ಹಲವಾರು ಪ್ರತಿಭೆಗಳನ್ನು ಬೆಳೆಸಿದಂತಹ ಒಂದು ಕ್ಷೇತ್ರವಾಗಿ ಅದು ಇವತ್ತು ಗುರುತಿಸಲ್ಪಡ್ತಾ ಇದೆ. ಇದರಲ್ಲಿ ಪ್ರಮುಖವಾಗಿ ಈಗ ಎದ್ದು ಕಾಣುವಂತಹದ್ದು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ. ಇದರ ಅಧ್ಯಕ್ಷರಾಗಿ ಶ್ರೀಯುತ ಎ.ಜೆ. ಶೇಖರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಿರಿಯರಾದಂತಹ ಶ್ರೀಯುತ ಈಶ್ವರ ಉಳ್ಳಾಡ್ರವರು ಸದಾ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಶ್ರೀಯುತ ರಘುರಾಮ್ ಶೆಟ್ಟಿಯವರು, ಹಾಗೆ ಅದರ ಆಡಳಿತ ಮಂಡಳಿಯವರು ಮತ್ತು ಅದರ ಹೆಚ್ಚಿನ ಸದಸ್ಯರು, ಕಾರ್ಯದರ್ಶಿಯಾಗಿ ಶ್ರೀಯುತ ದಿನೇಶ್ ರೈ ಕಳ್ಳಿಗೆಯವರು ಎಲ್ಲರೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರೆಲ್ಲರೂ ಕಬಡ್ಡಿ ಅಕಾಡೆಮಿಯ ಮೂಲಕವಾಗಿ ಒಂದು ಸಾರ್ವಜನಿಕವಾಗಿ ಕ್ರೀಡಾ ಕ್ಷೇತ್ರಕ್ಕೆ ವಿಶೇಷವಾದಂತಹ ಪ್ರೋತ್ಸಾಹವನ್ನು ನೀಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಕೆಲಸವನ್ನು ಮಾಡಬೇಕಿದ್ರೆ ಕಬಡ್ಡಿ ಅಕಾಡೆಮಿ ಎನ್ನುವಂತಹದ್ದು ಒಂದು ಸ್ಥಾಪನೆ ಆಯಿತಲ್ಲಿ. ಈ ಸ್ಥಾಪನೆ ಆಗಬೇಕಿದ್ರೆ ಗೋಪಿನಾಥ್ರವರೇ, ಈ ಕಬಡ್ಡಿ ಅಕಾಡೆಮಿಯನ್ನು ಸ್ಥಾಪನೆ ಮಾಡಬೇಕು, ಇದನ್ನೊಂದು ಆರಂಭ ಮಾಡಬೇಕು ಎನ್ನುವಂತಹ ಆಲೋಚನೆ ನಿಮ್ಮಲ್ಲಿ ಹೇಗೆ ಬಂತು? ಯಾಕೆಂತ ಹೇಳಿದರೆ ನೀವು ಮೂಲತಃವಾಗಿ ಕಬಡ್ಡಿ ಕ್ರೀಡಾಪಟು, ರಾಷ್ಟ್ರ ಮಟ್ಟದಲ್ಲಿ ಕಬಡ್ಡಿಯನ್ನು ಆಡಿ ಅದರ ಮೂಲಕವಾಗಿ ಹಲವಾರು ಪ್ರಶಸ್ತಿಗಳನ್ನು, ಚಿನ್ನದ ಪದಕವನ್ನು ಗೆದ್ದವರು. ಇಂತಹ ಒಬ್ಬ ಆಟಗಾರನಿಗೆ ತನ್ನ ಪರಿಸರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಅದರ ಹೆಸರನ್ನಿಟ್ಟುಕೊಂಡು ಕಬಡ್ಡಿ ಆಟದ ಒಂದು ಕ್ರೀಡೆಯನ್ನು ಕಲಿಸಬೇಕು, ಅಕಾಡೆಮಿಯನ್ನು ಸ್ಥಾಪನೆ ಮಾಡಬೇಕು, ಇದರ ಆಲೋಚನೆ ಹೇಗೆ ಬಂತು? ಖಂಡಿತ ನಿಮ್ಮ ಮಾತು 100ಕ್ಕೆ 100 ನಿಜ. ನಾನು ಎಲ್ಲಿಯೋ ಹುಟ್ಟಿ ಬೆಳೆದು ಎಲ್ಲಿಯೋ ಇದ್ದವ, ಕಾಪಿಕಾಡ್ ಪರಿಸರದಲ್ಲಿ ಒಂದು 20 ವರ್ಷಗಳ ಹಿಂದೆ ಮನೆ ಮಾಡಿ ಆ ಸಂದರ್ಭದಲ್ಲಿ ತಾಯಿ ಉಮಾಮಹೇಶ್ವರಿಯ ಸಾನ್ನಿಧ್ಯ ಶಕ್ತಿ ಅಲ್ಲಿದೆ ಎಂದು ತಿಳಿದು ನಿತ್ಯ ಅವಳ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ. ಆ ಸಂದರ್ಭದಲ್ಲಿ ಕ್ರೀಡೆಯಿಂದ ನಾನು ವಿರಮಿಸಿದ್ದರೂ ಕೂಡ ಕ್ರೀಡೆಯ ಬಗ್ಗೆ ನನ್ನ ಬಗ್ಗೆ ತಿಳಿದ ನಮ್ಮ ಸಹೋದರ ಗಣೇಶ್ ಕಾಪಿಕಾಡ್ ಒಂದು ದಿವಸ 2015ರಲ್ಲಿ ಕಾಣ್ತದೆ, ಗೋಪಿಯಣ್ಣ ನಿಮ್ಮ ಬಗ್ಗೆ ಒಂದು ಮಾಧ್ಯಮದ ಮುಖಾಂತರ ನಿಮ್ಮದೆಲ್ಲ ನೀವು ಮುಂಚೆ ಕಬಡ್ಡಿ ಆಡಿದ್ದೀರಿ, ಅದರ ಬಗ್ಗೆ ಜನಗಳಿಗೆ ತಿಳಿಬೇಕು, ನಿಮ್ಮ ಬಗ್ಗೆ ಯಾರಿಗೂ ಇಲ್ಲಿ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಹೇಳಿದೆ, ನಿಮ್ಮ ಒಂದು ಮನದ ಅಭಿಪ್ರಾಯಕ್ಕೆ ನಾನು ಸಮ್ಮತ ಕೊಡ್ತೇನೆ, ಒಂದು ದಿವಸ ಮಾಡುವ ಅಂತೇಳಿ. ಹಾಗೆ ಅವರೊಂದು ದಿವಸ ಮಾಧ್ಯಮ ಮಿತ್ರರನ್ನು ಕರ್ಕೊಂಡು ಬಂದು ನನ್ನ ಬಗ್ಗೆ ಅಲ್ಲಿ ಮನೆಯಲ್ಲಿಯೇ ಇಂಟರ್ವ್ಯೂ ಮಾಡಿದರು. ಆಗ ನನ್ನ ಸರ್ಟಿಫಿಕೇಟ್ಸ್, ನಾನು ಇದ ಸಾಧನೆಗಳನ್ನೆಲ್ಲ ಅವರಿಗೆ ಕೊಡುವಾಗ ಇವರಿಗೂ ಕೂಡ ಆಶೀರ್ವಾದ ಇತ್ತು, ನಾನು ಅಷ್ಟೆಲ್ಲ ಆಡಿದ್ದೀನಿ ಅಂತೇಳಿ. ಆಗ ಮಾಧ್ಯಮದವರು ನನ್ನ ಹತ್ರ ಕೇಳಿ ನಿಮ್ಮ ಮುಂದಿನ ಚಿಂತನೆ ಅಂತೇಳಿ. ಆಗ ನನಗೊಂದು ಆಸೆ ಇತ್ತು, ಅಂದರೆ ನನ್ನ ಒಂದು ಕಲಿತ ವಿದ್ಯೆಯನ್ನು 10 ಮಕ್ಕಳಿಗೆ ಸಮಾಜಕ್ಕೆ ಕೊಡಬೇಕು ಮತ್ತು ಅವರನ್ನೊಂದು ಸಮಾಜದ ಮುಖ್ಯ ನೆಲೆಗೆ ತರಬೇಕೆಂಬ ಒಂದು ಆಸೆ, ಇಚ್ಛೆ ಇತ್ತು. ಅದು ಒಬ್ಬರಿಂದ ಆಗುವ ಕಾರ್ಯ ಅಲ್ಲ. ಒಂದು ಯಾವುದೇ ಸಂಘ ಸ್ಥಾಪನೆ ಮಾಡಲಿಕ್ಕೆ ಸುಮಾರು ಶಕ್ತಿ ಬೇಕು, ಆದರೆ ಒಬ್ಬರಿಂದ ಮಾಡುವ ಸಾಧ್ಯ ಇಲ್ಲ. ಆಗ ಅವರ ಒಂದು ಅಕಾಡೆಮಿ ಮಾಡಬೇಕು ಅಂತೇಳಿ ಆಸೆ ಇದೆ. ಅದು ಮಾಡದಿದ್ರು ನನ್ನ ಆರಾಧ್ಯ ತಾಯಿ ಉಮಾಮಹೇಶ್ವರಿ ಹೆಸರಿನಲ್ಲಿ ಆಗಬೇಕೆಂಬ ನಮ್ಮ ಒಂದು ಮನಸ್ಸಲ್ಲಿ ಇತ್ತು. ಕಾರಣ ನನ್ನ ನಿತ್ಯ ಈಗ ನನ್ನ ಜೀವನವೇ ಅವಳಿಗೆ ಅರ್ಪಣೆ ಮಾಡಿದ್ದೇನೆ, ಜೀವನ ಇಡೀ ಅವಳ ಹೆಸರಿನಲ್ಲಿ ಒಂದು ಅಕಾಡೆಮಿ ಮಾಡಿ ಅದನ್ನು ಒಂದು ದೈವಿಕ ಶಕ್ತಿ ಹಾಗೆ ಆ ಕ್ರೀಡೆ ಅಂದರೆ ನಾನು ದೇವರಾಗಿ ಕಾಣ್ತಾ ಇದ್ದೇನೆ, ಅದನ್ನು ಬೆಳೆಸಬೇಕು ಚಿಂತನೆಗೆ ಗಣೇಶ್ ಕಾಪಿಕಾಡ್ರ ಮುಖಾಂತರ ಅದಕ್ಕೊಂದು ಚಾಲನೆ ದೊರೆಯಿತು. ಹಾಗೆ ಚಾಲನೆ ದೊರೆಯುವಾಗ ನಾನು ಇದನ್ನು ನಡೆಸಲಿಕ್ಕೆ ಒಂದು ಒಳ್ಳೆ ಕಮಿಟಿ ಬೇಕು, ಜನ ಬೇಕು, ಮತ್ತು ಅದು ಸಣ್ಣ ಕಾರ್ಯ ಅಲ್ಲ. ಹಾಗೆ ನನ್ನ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದ ಎ.ಜೆ. ಶೇಖರ್ ಅವರಿಗೆ ಫೋನ್ ಮಾಡಿದೆ. ಶೇಖರಣ್ಣ, ಹೀಗೆ ಒಂದು ಮನಸ್ಸಿನಲ್ಲಿ ಭಾವನೆ ಬಂದಿದೆ, ತಾಯಿ ಉಮಾಮಹೇಶ್ವರಿ ಹೆಸರಿನಲ್ಲಿ ಒಂದು ಅಕಾಡೆಮಿ ಸ್ಥಾಪನೆ ಮಾಡಬೇಕು, ಅದರಲ್ಲಿ ಸ್ವಲ್ಪ ಮಕ್ಕಳಿಗೆ ನಾವು ನನ್ನ ಕ್ರೀಡೆಯನ್ನು ಬೆಳೆಸಬೇಕೆಂಬ ಚಿಂತನೆ. ಆಗ ಅವರೊಂದು ಮಾತು ಹೇಳಿದರು, ಗೋಪಿಯಣ್ಣ, ಸತ್ಯ ಧರ್ಮ ನ್ಯಾಯ, ತಾಯಿ ಹೆಸರಿನಲ್ಲಿ ಯಾವುದೇ ಒಂದು ಸ್ಥಾಪನೆ ಮಾಡುವಾಗ ದೇವರ ಹೆಸರಿನಲ್ಲಿ ಅದಕ್ಕೆ ಕಳಂಕ ಬರಬಾರ್ದು, ಅದಕ್ಕೆ ಯಾವುದೇ ತೊಂದರೆ ಬರದಿದ್ದರೆ ನನ್ನ ಪೂರ್ಣ ಸಹಕಾರ ಉಂಟಂತಿಲ್ಲ. ಅದೇ ನನಗೆ ಸ್ಫೂರ್ತಿ ಬಂತು. ಅವರ ಒಂದು ಮಾತು ನನ್ನ ಜೀವನ ಇಷ್ಟರವರೆಗೆ ಈ 5 ವರ್ಷಕ್ಕೆ ಆ ತಾಯಿಯ ಆಶೀರ್ವಾದ ಅವರ ಮಾತಿನಿಂದ ನಡೆದುಕೊಂಡ ಬರ್ತಾ ಇದ್ದೆ.
ಒಂದು ಕ್ಷೇತ್ರದ ಸಾನ್ನಿಧ್ಯದಲ್ಲಿ ಒಟ್ಟಾದಂತಹ ಕೆಲವು ಮಂದಿ ಮೂಲತಃವಾಗಿ ಈಗ ಗಣೇಶ್ ಕಾಪಿಕಾಡ್ರವರನ್ನು ಹೇಳಿದರೆ ಅಲ್ಲಿ ಅವರು ಕಾಪಿಕಾಡ್ನ ಶ್ರೀ ಉಮಾಮಹೇಶ್ವರಿ ಕ್ಷೇತ್ರದಲ್ಲಿ ಸಲ್ಲಿಸುತ್ತಿರುವಂತಹ ಅನನ್ಯ ಸೇವೆಯನ್ನು ನೋಡಿದ್ದೇವೆ, ನಾವೆಲ್ಲರೂ ನೋಡಿದವರು, ಆ ಸೇವೆಯನ್ನು ಗುರುತಿಸಿದವರು. ಆ ತಾಯಿಯ ಹೆಸರಿನಲ್ಲಿ ಕಬಡ್ಡಿ ಅಕಾಡೆಮಿಯನ್ನು ಆಲೋಚನೆ ಮಾಡೋದು ಈಗ ಆರಂಭ ಮಾಡುವಾಗ ಎಲ್ಲವೂ ಸುಲಭ, ಯಾಕೆಂದರೆ ಎಲ್ಲರೂ ಜೊತೆಯಾಗಿರ್ತಾರೆ, ನಾವಿದ್ದೇವೆ, ನಾವು ಪ್ರೋತ್ಸಾಹ ಕೊಡ್ತೇವೆ ಅಂತ ಹೇಳ್ತಾರೆ. ಆದರೆ ಆರಂಭ ಮಾಡಿದ ನಂತರ ಅದನ್ನು ವಿಸ್ತರಿಸುವಂತಹ ಯೋಜನೆಗಳು ಬಂದಾಗ ಅಲ್ಲಿ ನಾವು ಸವಾಲುಗಳನ್ನು ಎದುರಿಸ್ತೇವೆ. ಈಗ ಎಷ್ಟು ವರ್ಷ ಆಯಿತು ನೀವು ಸ್ಥಾಪನೆ ಮಾಡಿ, ಏನು ಸವಾಲುಗಳನ್ನು ಎದುರಿಸಿದ್ದೀರಿ? ನಾವು 2016ರಲ್ಲಿ ಜನವರಿ 9ನೇ ತಾರೀಕಿನಂದು ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಉದ್ಘಾಟನೆ ಮಾಡಿದೆವು. ಉದ್ಘಾಟನೆಯೊಂದಿಗೆ ಕಬಡ್ಡಿ ಕ್ರೀಡೋತ್ಸವ, ಉದ್ಘಾಟನೆಯೊಂದಿಗೆ ಅಕಾಡೆಮಿಯ ಉದ್ಘಾಟನೆಯೊಂದಿಗೆ ಕಬಡ್ಡಿ ಕ್ರೀಡೋತ್ಸವ, ಸಮಾಜದ ಗಣ್ಯ ವ್ಯಕ್ತಿಗಳನ್ನೆಲ್ಲ ಕರೆದು ಮ್ಯಾಂಗ್ಳೂರು ಒಂದು ಸ್ಕೂಲಲ್ಲಿ ದೊಡ್ಡ ಒಂದು ಕಬಡ್ಡಿ ಕ್ರೀಡೋತ್ಸವ, ಅಂದರೆ 80 ತಂಡಗಳು ಭಾಗವಹಿಸಿದೆ. ಪ್ರಾಥಮಿಕ, ಪ್ರೈಮರಿ, ಪ್ರಾಥಮಿಕ, ಪದವಿ ಪೂರ್ವ. ಒಂದು ಕರೆ ಇದೆ, ಕೇಳುವ. ಹಲೋ ಹಲೋ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡೋದು ಹೇಳಿ? ಮಾತಾಡೋದು ಸಂಕೊಳಿಗೆಯಿಂದ. ಯಾರು? ಪ್ರವೀಣ್ ಬಸ್ತಿ ಅವರು ಮಾತಾಡೋದು. ಕಬಡ್ಡಿ ಅಕಾಡೆಮಿಯ ಜೊತೆಗೆ ಗುರುತಿಸಿಕೊಂಡವರು ಪ್ರವೀಣ್ ಬಸ್ತಿ ಅವರು. ಹೇಳಿ ಪ್ರವೀಣ್ ಬಸ್ತಿ ಅವರು, ಏನು ಹೇಳಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೀರಿ? ಬಾರಿ ಬರ್ನೋಡು ಮೂಡು ಬರೋದೊಂದು ವಿದ್ಯಾಧರಣ. ನಮಸ್ಕಾರ. ನಮಸ್ಕಾರ ಪಲ್ಲೆ ಕಾಪಿಕಾಡು ಪಾಲಿಸೋಡು ಬಾರಿ ಎಟ್ಟೆ ಕಬಡ್ಡಿದ ಒಂಜಿ ತಂಡವನ್ನು ಕಟ್ಟೊಂದು ಗೋಪೆಣ್ಣೆ ಅರೆಗೆ ಉಮಾಮಹೇಶ್ವರಪ್ಪನ ಆಶೀರ್ವಾದ ಯಾವಾಗಲೂ ಉಂಡು. ಸಂಪೂರ್ಣ ಸಹಕಾರ ಅರೆ ಖಂಡಿತವಾದ್ಲ ಉಂಡು. ನನಾತ್ ಎಟ್ಟೆ ಒಂಜಿ ಕ್ರೀಡಾಪಟ್ಲೇನು ನಮ್ಮ ಈ ಊರುಡ್ದು ಕಡಪುಡ್ದು ಒಂಜಿ ನ್ಯಾಷನಲ್ ಲೆವೆಲ್ ಮಲ್ಪೋಡು ಬಂಡದ ಎಂಗ್ಲ ಒಂಜಿ ಆಸೆ. ಕಾಪಿಕಾಡು ಪರಿಸರದ ಒಂಜಿ ಕಾಪಿಕಾಡ್ದ ಪುದರ್ನ ಒಂಜಿ ರೈಸ್ ನೋಡ್ ಬಂದು ಎಂಗ್ಲೊಂಜಿ ಆಸೆ. ನಿಖುಲ್ನ ಒಟ್ಟಿಗೆ ಉಳ್ಳರು, ನಿಖುಲಂಚಿನ ಸಹಕಾರ ಇತ್ತನೆ ಖಂಡಿತವಾದ ಗೋಪಿಯಣ್ಣ ಗೌಡ ಅರ ತಂಡ ಗೌಡ ಇನ್ನು ಕೊನೆಯ ದುಮ್ಮು ಕೊನೆಯ ದಾಲ ತೊಂದರೆ ಒಂದರೆ ಖಂಡಿತವಾದ ಪೂರನ್ನಲ ಆ ಒಂಜಿ ಪರಿಸರದ ಪೂರನ್ನಲ ಆಶೀರ್ವಾದ ಮಿತ್ತುಂಡು. ಅವರಿಗೆ ಸಪೋರ್ಟ್ ಉಂಡು, ಮಸ್ತ್ ಸಪೋರ್ಟ್ ಉಂಡು. ಯಾನಂಜಿ 2 ಕಾರ್ಯಕ್ರಮಗಾರನ ಪೋತೆ ಮಸ್ತ್ ಸಪೋರ್ಟ್ ಉಂಡು ಅವರಿಗೆ. ಖಂಡಿತ ಪ್ರವೀಣನ ಎಂಚ ಬಂಡ ನಮ್ಮ ಒಂಜಿ ಈತ ಮಲ್ಲ ಒಂಜಿ ಸಾಹಸ ಜೈದ ಮಾತೆರ್ನ ನಮ್ಮ ಅಕಾಡೆಮಿತ ಒಂಜಿ ಸದಸ್ಯರ್ನ ಪಂಡ ಪದಾಧಿಕಾರಿಗಳನ್ನ ಒಂಜಿ ಅಪ್ಪೆ ಜೋಕ್ಲೆಕ್ಕ ಎಂಕ್ಲ ಇತ್ತದ ಕೆಲಸ ಕಾರ್ಯ ಮಾಡ್ಪೆ ನೆಟ್ಟು ಯಾನ್ ಎನ್ನಂದಲ್ಲಜ್ಜಿ ಅಪ್ಪೆನ ಪುದರ್ ಬಂಡಿ ಕೂಡಲ ಅವು ದೇವರನ್ನ ಪುದರ್ ನಡ್ಕೊಂಡು ಅಂಚಿನ ಮಾತ 10 ಜೋಕ್ಲು 1 ಜೋಕ್ಲಕ್ಕ ಸೇರ್ತು ಈ ಒಂಜಿ ಅಕಾಡೆಮಿ ನಡ್ಪೊಂದುಲ್ಲ ಅವು ಈರ್ಪಣ್ಲೆಕ್ಕ ಮಾತೆರ್ನ ಆಶೀರ್ವಾದ ಪಂಡ ಎಂಕ್ಲೆಗೆ ಇತ್ತೆಂಚಿನ ಮಂಡ ಈ 5 ವರ್ಷ ಯಾನಲ್ಲ ಎನ್ನ ಅರುಣ್ ಕುಮಾರ್ ಮಣ್ಣ ಒಂಜಿ ಕೋಚ್ ಇತ್ತೇರಿ ಎಂಕ್ಲ ರಜ್ಜನ್ನೇ ಕೊರೊಂದಿತ್ತೇನೆ ಕೋಚಿಂಗ್ ಪಂಡ ಎಂಕ್ಲೆಗೆ ಥಿಯರಿ ಗೊತ್ತಿಜಂಡು ಸತ್ಯ ಮನ್ಪ ಎಂಕ್ಲ ಕಲ್ತನವು ಎಂಕ್ಲ ಜೋಕ್ಲೆ ಕಲ್ಪೊಂದಿತ್ತ ಗೊತ್ತುಂಡು ಎಂಚ ಮಂಡ ಥಿಯರಿ ತೂತನಗ ಇತ್ತೆ ಆಂಡಲ ಎಂಕ್ಲ ಕಲ್ಪನೆ ಜೋಕ್ಲು ಒಂದೇ ಗೊಬ್ಬುದು ಪುದರ ಕಣ ಇದ ಬಟ್ ಇತ್ತೆ ಎಂಕ್ಲೆ ಒಂಜಿ ಮಲ್ಲ ಬಲ ಬತ್ತನೆ ಮಂಡ ದುಂಬುದ ಮಾಜಿ ಆಳ್ವಾಸ್ತ ಕೋಚಿಲ ಇತ್ತೆ ನಿಟ್ಟೆ ಎಜುಕೇಶನ್ ಟ್ರಸ್ಟ್ ಬಸ್ತೇರಿಗೆ ವಂದನೆ ಸಲ್ಲಿಸುವುದಿಲ್ಲ ಇರ್ನ ಅಭಿಪ್ರಾಯಗೂ ಪಾತ್ರಗತ ದುಂಬರಿ ಒಂದು ಪುಡು ನಿಖಲ ಸಹಕಾರ ಇಂಚನೆ ಪಡು ಖಂಡಿತ ನಿಜನ ಅಂಚ ಇತ್ತೆ ನಿಟ್ಟೆ ಎಜುಕೇಶನ್ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಆಯ್ನ ಡಾಕ್ಟರ್ ಕರುಣಾಕರ್ ಶೆಟ್ಟಿ ಎಂಕ್ಲೆಗೆ ಕೋಚ್ ಆತು ಬೈದಿರಿ. ಸೊ ಆರ್ನಂಚಿನ ಒಂಜಿ ಎಕ್ಸ್ಪೀರಿಯನ್ಸ್ ಕೋಚಿ ಸೌತ್ ಕೆನಡ ಕಮ್ಮಿ ಎನ್ನ ಒಂಜಿ 2-3 ಜನ ಆರ್ಲ ಒಂಜಿ ಮಲ್ಲ ಅಂಚಿನ ಒಂಜಿ ಆ ಕೋಚಿ ಎಂಕ್ಲೆ ಇಟ್ಟು ಬತ್ತನ ಇಟ್ಟು ಇತ್ತೆ ಜೋಕ್ಲೆಗೆ ಥಿಯೋರಿಟಿಕಲಿ ಅಕ್ಲೆಗೆ ಟ್ರೈನಿಂಗ್ ಆವೊಂದುಂಡು. ಸೊ ದೇವರ ದಯಟ್ಟು ಅಪ್ಪನ ಆಶೀರ್ವಾದ ಒಂಜಿ 2-3 ವರ್ಷ ಕರ್ನಾಗ ನಮ್ಮ ಜೋಕ್ಲು ಈ ಮುಲ್ತ ಜೋಕ್ಲ ಪುದರ್ ರಾಷ್ಟ್ರ ಮಟ್ಟ ಕೊನಪೇರಿಂದ ಅವು ಖಂಡಿತ ಅಪ್ಪನ ಆಶೀರ್ವಾದ ಇಂಕ ಅವು ಖಂಡಿತ ಒಂದು ವಿಶ್ವಾಸ ಉಂಟು. ನಾವು ಮಾತುಕತೆಯನ್ನು ಮತ್ತೆ ಕನ್ನಡದಲ್ಲಿ ಮುಂದುವರಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಹೊರ ಊರಿನವರು ಪರದೇಶದವರು ಈ ಕಾರ್ಯಕ್ರಮವನ್ನು ನೋಡ್ತಾ ಇರೋದ್ರಿಂದ ಮತ್ತು ಅವರಿಗೆ ಅರ್ಥ ಆಗಬೇಕು ಎನ್ನುವ ಕಾರಣಕ್ಕಾಗಿ ನಾವು ಇದನ್ನು ಕನ್ನಡದಲ್ಲಿ ಮುಂದುವರಿಸ್ತಾ ಇದ್ದೇವೆ. ಈಗ ಸಾಧಾರಣ 5 ವರ್ಷಗಳ ಪೂರೈಸ್ತಾ ಬಂತು ಈ ತರಬೇತಿಯಲ್ಲಿ. ಈಗ ನೀವು ಹೇಳಿದ ಹಾಗೆ ಎಲ್ಲಿ ನಿಮ್ಮ ಪ್ರಾತ್ಯಕ್ಷಿಕತೆ, ಯಾಕೆಂದರೆ ನೀವು ಹೇಳಿದ ಹಾಗೆ ನಿಮಗೆ ವಿವರಣೆ ಗೊತ್ತಿಲ್ಲ, ಥಿಯರಿಟಿಕಲ್ ಆಗಿ ಹೇಗೆ ಮಕ್ಕಳನ್ನು ಮುಂದುವರಿಸಬೇಕಂತ ಗೊತ್ತಿಲ್ಲ. ಈ ಪ್ರಾತ್ಯಕ್ಷಿಕತೆಯನ್ನು ಎಲ್ಲಿ ಕೊಡ್ತಾ ಇದ್ದೀರಿ ಇಷ್ಟರವರೆಗೆ? ನಮಗೆ ಅದೇ ನಮ್ಮ ಅಕಾಡೆಮಿ ಪ್ರಾರಂಭ ಮಾಡುವಾಗ ನಮಗೆ ಮೈದಾನದ ಒಂದು ಸಮಸ್ಯೆ ಇತ್ತು. ಸತ್ಯ ಅಂದರೆ ಅದು ಸಹ ದೇವರ ಆಶೀರ್ವಾದದಿಂದ ನಮಗೆ ನಮ್ಮ BJPಯ ಧುರೀಣರಾದ ಚಂದ್ರ ಸೂಚಿರು ಅವರ ಸಂಬಂಧಿಕರ ಒಂದು ಜಾಗೆ ನಮ್ಮ ಕಾಪಿಗಡ ಪರಿಸರದಲ್ಲಿದೆ, ಒಂದು 2 ಎಕರೆ ಜಾಗೆ ಇದೆ. ಸೊ ನಾವು ಅವ್ರ ಹತ್ರ ಹೀಗೆ ಅಕಾಡೆಮಿ ಸ್ಟಾರ್ಟ್ ಮಾಡ್ತೇವೆ. ಅವರಿಗೆ ಸಹ ಗೊತ್ತು ನಾವು ಸ್ಟಾರ್ಟ್ ಮಾಡೋದು, ಅವ್ರು ಸಹ ಬಂದಿದ್ರು ನಮ್ಮ ಇದರೊಟ್ಟಿಗೆ ಎಲ್ಲ ಬಂದಿದ್ರು. ಸೊ ಅವ್ರ ಹತ್ರ ಒಂದು ಹೋಗಿ ಪರ್ಮಿಷನ್, ನಮ್ಮ ಮಕ್ಕಳಿಗೆ ನಾವು ಆಡಲಿಕ್ಕೆ ಒಂದು ನಿಮ್ಮ ಮೈದಾನವನ್ನು ನೀವು ನಿಮ್ಮ ಕಟ್ಟಡ ಆಗುವವರೆಗೆ ಖಾಲಿ ಜಾಗ ಇರುವವರೆಗೆ ನಾವು ಅಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಅದಕ್ಕೆ ಅವರು ಪೂರ್ಣ ಸಮ್ಮತಿಯಿಂದ ನಮಗೆ ಅನುಮತಿ ಕೊಟ್ಟರು. ಅಲ್ಲಿ ನಾವು ಸ್ಟಾರ್ಟಿಂಗ್ ಒಂದು 2 ವರ್ಷ
ಅಲ್ಲಿ 2-3 ವರ್ಷ ಅಲ್ಲಿ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟೆ, ತರಬೇತಿ ಕೊಡಲಿಕ್ಕೆ ಅಲ್ಲಿ ಸ್ಟಾರ್ಟ್ ಮಾಡಿದೆವು. ಆತ್ಮೀಯ ವೀಕ್ಷಕ ಬಾಂಧವರೇ, ಕಾಪಿಕಾಡಿನ ಪರಿಸರದಲ್ಲಿ ಶ್ರೀ ಉಮಾಮಹೇಶ್ವರಿ ಸಾನ್ನಿಧ್ಯದ ಹೆಸರಿನಲ್ಲಿ, ಕ್ಷೇತ್ರದ ಹೆಸರಿನಲ್ಲಿ ಒಂದು ಕಬಡ್ಡಿ ಅಕಾಡೆಮಿಯನ್ನು ಆರಂಭ ಮಾಡಬೇಕು. ಸ್ವತಃ ಕಬಡ್ಡಿ ಆಟಗಾರನಾಗಿ ಪಳಗಿ ತಾನು ಕಲಿತಂತಹ ವಿದ್ಯೆಯನ್ನು ಸಮಾಜದ 10 ಮಕ್ಕಳಿಗೆ ಕೊಡುವ ಮೂಲಕ ಆ ಮಕ್ಕಳ ಪ್ರತಿಭೆಗೆ ಪ್ರೋತ್ಸಾಹವನ್ನು ಕೊಡಬೇಕೆನ್ನುವಂತಹ ಒಂದು ಒಳ್ಳೆಯ ಆಲೋಚನೆಯಲ್ಲಿ ಈ ಕಬಡ್ಡಿ ಅಕಾಡೆಮಿ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಈಗಲೇ ಹೇಳಿದ ಹಾಗೆ ಗಣೇಶ್ ಕಾಪಿಕಾಡ್ ಮತ್ತು ಅಧ್ಯಕ್ಷರಾದಂತಹ ಎ.ಜಿ. ಶೇಖರ್ ಮತ್ತು ಎಲ್ಲ ಹಿರಿಯರ ಪ್ರೋತ್ಸಾಹ, ಬೆಂಬಲ ಇದೆ, ಪರಿಸರದ ಜನರ ಬೆಂಬಲ ಇದೆ. ಈ ಬೆಂಬಲದ ಮೂಲಕವಾಗಿ ಬೆಳೆದು ಬಂದಂತಹ ಕಬಡ್ಡಿ ಅಕಾಡೆಮಿ ಹೇಗೆ ಮುಂದುವರಿಯುತ್ತೆ, ಏನೆಲ್ಲ ಮಾಡ್ತಾ ಇದೆ, ಈ ಮಾತುಕತೆಯನ್ನು ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಮುಂದುವರಿಸ್ತೇವೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ, ಇದರ ಸ್ಥಾಪನೆ ಹೇಗೆ, ಇದರಲ್ಲಿ ಮಕ್ಕಳಿಗೆ ಹೇಗೆ ತರಬೇತಿ ಕೊಡ್ತಾರೆ ಎನ್ನುವಂತಹ ವಿಷಯದಲ್ಲಿ ನಾವು ಕಬಡ್ಡಿಯ ಕಟ್ಟಾಳು ಎನ್ನುವಂತಹ ಆ ಒಂದು ಗುರುತಿಸಲ್ಪಡುವಂತಹ ಕಬಡ್ಡಿಗಾಗಿ ಅಹರ್ನಿಶಿ ತನ್ನ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀಯುತ ಗೋಪಿನಾಥ್ ಮತ್ತು ಅವರ ಜೊತೆಯಾಗಿರುವಂತಹ ಸಂಘಟನಾ ಕಾರ್ಯದರ್ಶಿ ಶ್ರೀಯುತ ಗಣೇಶ್ ಕಾಪಿಕಾಡ್ರವರು ನಮ್ಮೊಂದಿಗೆ ಈ ನೇರ ಮಾತುಕತೆಯಲ್ಲಿ ನೇರ ಪ್ರಸಾರದಲ್ಲಿದ್ದಾರೆ. ಕಾಪಿಕಾಡ್ನ ಕಬಡ್ಡಿ ಅಕಾಡೆಮಿ, ನೀವು ಹೇಳಿದ್ರಿ ಅಲ್ಲಿ ಒಂದು ಸಣ್ಣ ಮೈದಾನ, ಚಂದ್ರಶೇಖರ್ ಉಚ್ಚಿಲ್ರವರ ಜಾಗ ಇತ್ತು, ಅಲ್ಲಿ ಮೈದಾನದಲ್ಲಿ ನೀವು ಆಟ ಆಡ್ತಿದ್ದೀರಿ ಹೇಳಿ. ಆದರೆ ಅದರೊಟ್ಟಿಗೆ ನೀವು ಅಲ್ಲಿ ಒಂದು ಸಭಾಂಗಣವನ್ನು ಬಳಸ್ತಾ ಇದ್ದೀರಿ ಅಲ್ಲಿ ಕಾರ್ಯಕ್ರಮಗಳಿಗೆಲ್ಲ. ಅಲ್ಲಿ ಮ್ಯಾಟಿನ ವ್ಯವಸ್ಥೆಯು ಈಗ ಆಗಿದೆ, ನಮಗೆಲ್ಲ ಗೊತ್ತಿದ್ದ ಹಾಗೆ. ಅಲ್ಲಿಂದ ಹೇಗೆ ಈ ಸ್ಥಳಗಳು ಬದಲಾವಣೆ ಆಯಿತು? ಕಾರಣ ಮಣ್ಣಿನ ಕಬಡ್ಡಿ ಆವಿಷ್ಕಾರ ಆಯಿತು. ಕಾರಣ ಈಗ ಪ್ರೋ ಕಬಡ್ಡಿಯ ನಂತರ ಮಣ್ಣಿನ ಕಬಡ್ಡಿ ಮ್ಯಾಟ್ ಕಬಡ್ಡಿಯಾಗಿ ಆವಿಷ್ಕಾರ ಆದ ಕಾರಣ ಮಕ್ಕಳಿಗೆ ಮ್ಯಾಟ್ನ ತರಬೇತಿಗೆ ಅಗತ್ಯವೆನಿಸಿದೆ ನಮಗೆ. ಅಂದರೆ ಕಬಡ್ಡಿಯಲ್ಲಿ ಬದಲಾವಣೆಗಳು ಆಗುತ್ತಾ ಇವೆ. ಬದಲಾವಣೆಗಳು ಆದಾಗ ಅದಕ್ಕೆ ತಕ್ಕ ಹೊಂದಿಕೊಳ್ಬೇಕು. ಕಾರಣ ಜಿಲ್ಲೆಯಲ್ಲಿ ಎಲ್ಲ ಪಂದ್ಯಾಕೂಟಗಳೆಲ್ಲ ಮಣ್ಣಿನ ಗ್ರೌಂಡಿಂದ ಹೋಗಿ ಮ್ಯಾಟಿಗೆ ಆವಿಷ್ಕಾರ ಆಯಿತು. ಸೊ ನಮಗೆ ಮಕ್ಕಳಿಗೆಲ್ಲ ಮ್ಯಾಟಿನ ಒಂದು ತರಬೇತಿಯ ಒಂದು ಅವಶ್ಯಕತೆ ಬಂದ ಕಾರಣ ನಮಗೆ ಆ ಸಂದರ್ಭದಲ್ಲಿ ಆ ಉಮಾಮೇಶ್ವರ ತಾಯಿ ಮತ್ತೊಂದು ತಾಯಿಯಾಗಿ ನಮಗೆ ಕಣ್ಣಲ್ಲಿ ತಾಯಿ ಮಹಾಂಕಾಳಿಯ ರೂಪದಲ್ಲಿ, ಮಹಾಂಕಾಳಿ ಹಾಗೂ ಬ್ರಹ್ಮಮುಗಿಯರ ಪರಿವಾರ ದೈವಗಳ ಒಂದು ನಾವು ಆಡೋ ಸ್ಥಳದಲ್ಲಿದ್ದ ಕಾರಣ ಅದು ಎಲ್ಲ ನಮ್ಮ ಸಹೋದರರಾಗಿ ಎಲ್ಲರೂ ಒಟ್ಟಿಗಿದ್ದೆವು ನಾವು ಅಲ್ಲಿ ಕೂಡ.
ಸೊ ನಾವು ಆಡಳಿತ ಮಂಡಳಿಯ ಅವ್ರ ಹತ್ರ ಮಹಾಕಾಳಿ ದೇವಸ್ಥಾನದ ಆಡಳಿತ ಮಂಡಳಿಯವ್ರ ಹತ್ರ ಹೋಗಿ ಮಾತಾಡಿ, ಅಲ್ಲಿ ಸಭಾಭವನ ಉಂಟು, ಅದು ಅವರು ಸ್ವಲ್ಪ ಯಾವಾಗಲೂ ಸಹ ಅದನ್ನು ಯೂಸ್ ಮಾಡೋದಿಲ್ಲ, ಆಯಿತು ಎಂಥದ್ದು ಸಣ್ಣ ಫಂಕ್ಷನ್ ಇದ್ದರೆ. ಸೊ ನಾವು ಅವರ ಹತ್ರ ಹೋಗಿ ಮನವಿ ಮಾಡಿದೆವು, ನಮ್ಮ ಅಕಾಡೆಮಿಯ ಹಿರಿಯವರೆಲ್ಲ ಹೋಗಿ ಮಾತಾಡಿ ಅಲ್ಲಿ ಆಡಲಿಕ್ಕೆ ಒಂದು ಮನವಿ ಮಾಡಿದ್ರು. ಹಾಗೆ ಅವರು ಪರಿಪೂರ್ಣ ಒಪ್ಪಿಕೊಂಡ್ರು. ಒಂದು ಕರೆ ಕೇಳುವ. ಹಲೋ ಹಲೋ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡೋದು ಹೇಳಿ? ರಾಧಾಕೃಷ್ಣ ರೈ, ದೈಹಿಕ ಶಿಕ್ಷಣ ಶಿಕ್ಷಕರು. ರಾಧಾಕೃಷ್ಣ ರೈಗಳು, ಅರೇಕಳದಿಂದ. ಅರೇಕಳ. ಗೋಪಿನಾಥ್ರವರು ಮತ್ತು ಗಣೇಶ್ ಕಾಪಿಕಾಡ್ರವರು ನಮ್ಮೊಂದಿಗೆ ಇದ್ದಾರೆ. ಹೇಳಿ, ಏನು ಹೇಳ್ತೀರಿ? ಗೋಪಿನಾಥ್ ಸರ್ ನಮಸ್ತೆ ಸರ್. ನಮಸ್ತೆ ಅಮ್ಮ. ನಮಸ್ತೆ. ಗಣೇಶ್ ಕಾಪಿಕಾಡ್ ಅವರಿಗೆ ನಮಸ್ತೆ ಸರ್. ಹೇಳಿ, ಕೇಳ್ತದೆ ನಮ್ಗೆ, ಹೇಳಿ. ಉಮಾಮಹೇಶ್ವರಿ ಕ್ರೀಡಾ ಕಬಡ್ಡಿ ಅಕಾಡೆಮಿ ಮಾಡಿದ್ದು ನಮಗೆಲ್ಲ ಹೆಮ್ಮೆಯ ವಿಷಯವಾಗಿದೆ. ನಾವು ಕಬಡ್ಡಿ ಕ್ರೀಡಾಪಟುಗಳನ್ನು ನನ್ನ ಪ್ರತಿಭೆಯನ್ನು ಹೆಚ್ಚಿಸಲಿಕ್ಕೆ ಮಾಡುವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮಗೆ ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಂದನೆಗಳು ರೈಗಳೇ ಮಾಸ್ಟ್ರೆ. ಹೇಳಿ, ಏನು ಅಭಿಪ್ರಾಯ ಇದೆ? ಈಗ ನಮಗೆ ನಮ್ಮ ಕಬಡ್ಡಿ ಪ್ರೇಮಿಗಳು ಮತ್ತೆ ಕಬಡ್ಡಿ ಆಟಗಾರರಿದ್ದಾರೆ. ಅವರಿಗೆ ನನ್ನ ಕಬಡ್ಡಿ ಕೌಶಲ್ಯವನ್ನು ಹೆಚ್ಚಿಸಲಿಕ್ಕೆ ಯಾವ ಯಾವ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದೀರಿ ತಮ್ಮ ಅಕಾಡೆಮಿಯ ಪ್ರಕಾರ? ಅಂದ್ರೆ ಕಬಡ್ಡಿಯಲ್ಲಿ ಬೆಳೆಯುವಂತಹ ಮಕ್ಕಳಿಗೆ ಏನೆಲ್ಲ ಅವಕಾಶಗಳು, ಏನೆಲ್ಲ ಪ್ರೋತ್ಸಾಹ ಇದೆ ಅಂತ. ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಮಾಸ್ಟರ್ ರಾಧಾಕೃಷ್ಣ ರೈಗಳೇ. ಹರೇಕಳ ರಾಮಕೃಷ್ಣ ಪ್ರಾಥಮಿಕ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ತೀರ್ಪುಗಾರರಾಗಿ ಕೂಡ ಕೆಲಸ ಮಾಡ್ತಾರೆ. ಒಳ್ಳೆಯ ಕಬಡ್ಡಿ ತೀರ್ಪುಗಾರರು. ಕಬಡ್ಡಿ ತೀರ್ಪುಗಾರರಾಗಿ ಇದ್ದೇನೆ ನಾನು. ಹೇಳಿ, ಅವರ ಏನು ಕೇಳಿದ್ರೆ ಮಕ್ಕಳಿಗೆ ಯಾವ ರೀತಿಯ ನಿಮ್ಮ ವ್ಯವಸ್ಥೆಗಳಿವೆ ಹೇಳಿ. ನಾವು ನಮ್ಮ ಮಕ್ಕಳಿಗೆ ಮಾತ್ರ ಅಲ್ಲ, ಈಗ ತರಬೇತಿ ಶಿಬಿರ ನಾವು ನಮ್ಮ ಮಂಗಳೂರು ಗ್ರಾಮಾಂತರದಲ್ಲಿ ಮಾಡುವಾಗ ವರ್ಷಕ್ಕೆ 2 ತಿಂಗಳ ಕಾಲ ನಾವು ಗ್ರಾಮಾಂತರದ ಮಕ್ಕಳಿಗೆ ತರಬೇತಿ ಶಿಬಿರ ಮಾಡ್ತಿದ್ದೆವು. ಅದು 2 ತಿಂಗಳ ಕಾಲ ಎಲ್ಲ ಮಕ್ಕಳಿಗೆ, ನಮ್ಮ ಅಕಾಡೆಮಿ ಮಕ್ಕಳಿಗೆ ಅಂತೇಳಿ, ಅಕಾಡೆಮಿಯ ನಿರ್ದಿಷ್ಟ ಮಕ್ಕಳಿದ್ದಾರೆ, ಅವರು ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗೆ ಬದ್ಧವಾಗಿ ಅಕಾಡೆಮಿಯೊಂದಿಗೆ ಸೇರಿದ ಮಕ್ಕಳಿದ್ದಾರೆ. ಅಂದರೆ ಅಕಾಡೆಮಿಗೆ ಬಂದು ಯಾರೆಲ್ಲ ಕಬಡ್ಡಿಯ ಬಗ್ಗೆ ಆಸಕ್ತಿ ಇದ್ದು ಸೇರ್ತಾರೆ ಅವರಿಗೆಲ್ಲ ಅವಕಾಶ ಕೊಡ್ತಾರೆ. ಮತ್ತು ಅಲ್ಲದೆ ತರಬೇತಿ ಶಿಬಿರ ಕೂಡ ನಾವು ಮಾಡ್ತಾ ಇದ್ದೇವೆ ಬಾಕಿ ಮಕ್ಕಳಿಗೆ ಕೂಡ. ಹಾಗೂ ಇದು ಇನ್ನು ಮುಂದೆ ಕೂಡ ನಾವು ನಮ್ಮ ಮಕ್ಕಳಿಗೆ ಅಂತ ಹೇಳಿಲ್ಲ, ಈಗ ನಾವು ಕಳೆದ 5 ವರ್ಷಗಳಿಂದ ಜಿಲ್ಲೆಯ ಮಕ್ಕಳಿಗೆ, ಅದು ಹೈಸ್ಕೂಲ್ ಆಗಲಿ ಪದವಿ ಪೂರ್ವ ಆಗಲಿ, ಏಜ್ ಲಿಮಿಟ್ 18, 19, 20 ಇಯರ್ಸ್, ಅದು ದಕ್ಷಿಣ ಕನ್ನಡ ಜಿಲ್ಲೆ ಮಕ್ಕಳಿಗೆಲ್ಲ ಒಂದು ಪಂದ್ಯಕೂಟವನ್ನು ಏರ್ಪಡಿಸಿ ಅವರ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಇನ್ನು ಮುಂದೆ ಯಾವುದು ನಡೀತದೆ, ಈಗ ಒಂದು ಈ ಕೊರೋನಾದ ಕಾರಣ ಈಗ ಒಂದು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಪ್ರಥಮವಾಗಿ ಮ್ಯಾಟ್ ಕಬಡ್ಡಿ ಕಮ್ ಲೀಗ್ ಅಂದರೆ ಒಂದು ಟೀಮಿಗೆ 3-4 ಪಂದ್ಯ ಆಟ ಸಿಗ್ತದೆ. ಇಲ್ಲದ್ರೆ ಒಂದು ಪಂದ್ಯ ಸೋತ ಕೂಡಲೇ ಮಕ್ಕಳು ಹೋಗಬೇಕಾಗಿದೆ ನಿರಾಶರಾಗಿ. ಸೊ ಅದಕ್ಕೆ ಲೀಗ್ ಕಮ್ ಮ್ಯಾಟ್ ಅಂತೇಳಿ ಒಂದು ದಕ್ಷಿಣ ಕನ್ನಡ ಇತಿಹಾಸದಲ್ಲಿ ಒಂದು ಪ್ರಥಮವಾಗಿ ನಾವು ಒಂದು ಕಬಡ್ಡಿ ಪಂದ್ಯಾಟವನ್ನು ಜಿಲ್ಲೆಯಲ್ಲಿ ಮಾಡಲಿಕ್ಕೆ ನಾವು ಈಗ ತಯಾರಿಯಲ್ಲಿದ್ದೇವೆ. ಈ ಕೊರೋನಾ ಮುಗ್ದ ಕೂಡಲೇ ಅದನ್ನು ಕೂಡ ನಾವು ಮಾಡ್ತೇವೆ. ನಿರಂತರ ನಮ್ಮ ಮಕ್ಕಳಿಗೂ ಅಲ್ಲದೆ ಜಿಲ್ಲೆಯ ಎಲ್ಲ ಮಕ್ಕಳಿಗೂ ಕೂಡ ನಾವು ನಮ್ಮ ಸಹಾಯ ಹಸ್ತ ಕೊಡ್ತೇವೆ ಖಂಡಿತ. ರಾಧಾಕೃಷ್ಣ ರೈಗಳೇ, ನಿಮ್ಮ ಪ್ರಶ್ನೆಗಾಗಿ ವಂದನೆಗಳು. ಒಳ್ಳೆಯ ಪ್ರಶ್ನೆ ಕೇಳಿದ್ರೆ ಒಳ್ಳೆಯ ಅಭಿಪ್ರಾಯ ತಿಳಿಸಿ. ಅವರಿಗೆ ಹೇಳಿ. ಕ್ರೀಡಾ ಅಕಾಡೆಮಿಗೆ ನಮ್ಮೆಲ್ಲರ ಪ್ರೋತ್ಸಾಹ ಇದೆ. ಅವರಿಗೆ ದೇವರು ಸಹ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡಲಿ. ಅವರಿಗೆ ಪ್ರೋ ಕಬಡ್ಡಿಯಲ್ಲಿ ಆಡುವಂತ ಮಕ್ಕಳಿಗೆ ಆಡುವಂತ ಒಂದು ಪ್ರತಿಭೆ ಬರಲಿ. ಖಂಡಿತ ನಿಮ್ಮ ಆಶೀರ್ವಾದ ಸರ್. ನಿಮ್ಮ ಅಭಿಪ್ರಾಯಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಸಹ ಅವರು ಈ ಅಕಾಡೆಮಿಯಿಂದ ಹೆಸರು ಪಡೆಯಲಿ ಅವರು. ಖಂಡಿತ ಸರ್. ನಿಮ್ಮ ಅಭಿಪ್ರಾಯಕ್ಕೆ, ನಿಮ್ಮ ಒಳ್ಳೆಯ ಮಾತುಗಳಿಗೆ ಅಭಿನಂದನೆಗಳು. ನಿಮ್ಮ ಸಹಕಾರ ಯಾವತ್ತೂ ಇರಲಿ ಅಂತ ಹೇಳಿಕೊಳ್ಳುತ್ತಾ ನಿಮ್ಮ ಮಾತುಗಳಿಗಾಗಿ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ರಾಧಾಕೃಷ್ಣ ರೈಗಳೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆಯ ಮಾತನ್ನು ಹೇಳಿದ್ರೆ ಅದೇ ರೀತಿ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ, ಯಾರು ಮಾತಾಡೋದು? ನಿಮ್ಮ ಕಾರ್ಯಕ್ರಮ ಒಳ್ಳೆ ನಿರೂಪಣೆಯಲ್ಲಿ ನಡೀತಿದೆ. ನಾನು ಪ್ರಶಾಂತ್ ಡಿಸೋಜ, ನಿಮ್ಮ ಆತ್ಮ ಸ್ನೇಹಿತ. ಗೊತ್ತಾಯ್ತು, ಪ್ರಶಾಂತ್ ರವರು. ಪ್ರಶಾಂತ್ ಡಿಸೋಜ, ಫೋಕಸ್. ಹೌದು, ಫೋಕಸ್ ಅವರು. ಫೋಕಸ್ ಮೋಟರ್ ಡ್ರೈವಿಂಗ್ ಸ್ಕೂಲ್ ಕಾರ್ಯಕ್ರಮ ನಾನು ವೀಕ್ಷಣೆ ಮಾಡ್ತಿದ್ದೇನೆ ಸರ್. ಒಳ್ಳೆ ಕಾರ್ಯಕ್ರಮ. ಇಂಥ ಒಂದು ಮಾಹಿತಿಯ ಒಂದು ಕಾರ್ಯಕ್ರಮ ಇನ್ನೂ ಒಳ್ಳೆಯದಲ್ಲಿ ಬರಲಿ ಸರ್. ಇಂಥ ಶಿಬಿರಗಳು ಇನ್ನೂ ನಿಮ್ಮಲ್ಲಿ
ಕಬಡ್ಡಿ ಬರಲಿ, ನಾನು ಒಳ್ಳೆದು ಭಾವಿಸ್ತೇನೆ. ಅತಿಥಿಗಳಿಗೂ ನಾನು ನನ್ನ ಧನ್ಯವಾದ. ಅವರು ಕಬಡ್ಡಿ ಅಕಾಡೆಮಿಯ ಮೂಲಕವಾಗಿ ಮಕ್ಕಳಿಗೆ ಒಳ್ಳೆಯ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ನಾವು ನಿಜವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅವರ ಅನುಭವವನ್ನು ನಾವು ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದೇವೆ. ಅಂದರೆ ಇದನ್ನು ನೋಡಿದಂತಹ ಮಕ್ಕಳಿಗೆ ಮತ್ತು ಮಕ್ಕಳ ಪೋಷಕರಿಗೆ ಕಬಡ್ಡಿಯಲ್ಲಿ ಏನು ಇದೆ, ಏನು ಕಬಡ್ಡಿಯಿಂದ ಪ್ರಯೋಜನ ಆಗ್ತದೆ ಎನ್ನುವುದಕ್ಕಾಗಿ ಈ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಕ್ಕೆ ಖಂಡಿತವಾಗಿ ತುಂಬ ಹೃದಯಾಂತರಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾನು ಕೂಡ ಒಂದು ಕಬಡ್ಡಿ ಆಟಗಾರ. ನವಯುಗ ಸ್ಪೋರ್ಟ್ಸ್ ಕ್ಲಬ್ ಕುಕ್ಕಾಜಿಯಲ್ಲಿ 8 ವರ್ಷದಲ್ಲಿ ನಾನು ಆಟದ ಆಟಗಾರ. ನನಗೂ ಕೂಡ ಹಲವು ಪ್ರಶಸ್ತಿಗಳು ಬಂದಿದ್ದೆ. ಆ ಆಟದ ವ್ಯವಸ್ಥೆ ಏನಂತ ವ್ಯವಸ್ಥೆ ನಂಗೆ ತಿಳಿದಿದೆ ಸರ್. ನಾನು ಕೂಡ ಹೊಸಬರಿಗೆ ಅವಕಾಶ ಕೊಡುವ ವ್ಯವಸ್ಥೆ ನೀವು ಮಾಡ್ತಿದ್ದೀರಿ, ಅದು ನಿಮ್ಗೆ ಧನ್ಯವಾದಗಳು ಅತಿಥಿಗಳಿಗೆ. ನೋಡಿ, ಈಗ ಮಾತಾಡಿದ್ರಿಂದ ಇಂತಹ ಕಾರ್ಯಕ್ರಮ ಮಾಡಿದ್ರಿಂದ ಗೊತ್ತಾಯ್ತು ನೀವು ಕೂಡ ಒಂದು ಒಳ್ಳೆಯ ಕಬಡ್ಡಿ ಆಟಗಾರ, ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದೀರಿ. ನಿಮ್ಮ ಸಹಕಾರ, ಯಾಕೆಂದರೆ ಇದೀಗ ಕಬಡ್ಡಿ ಅಕಾಡೆಮಿಯ ಮೂಲಕ ಏನು ಮಕ್ಕಳಿಗೆ ತರಬೇತಿ ಕೊಡ್ತಾ ಇದ್ದಾರೆ, ಅದಕ್ಕೆ ನಿಮ್ಮಂತಹವರ ಸಹಕಾರ ಯಾವತ್ತೂ ಬೇಕು. ಹೌದು, ನಾವು ನಿಮ್ಮನ್ನು ಇನ್ನೊಮ್ಮೆ ಮುಖದ ಭೇಟಿ ಮಾಡುವ ಪ್ರಯತ್ನ ಕೂಡ ನಾವು ಮಾಡ್ತೇವೆ. ಖಂಡಿತ ಸರ್. ನಮ್ಮ ಲಯನ್ಸ್ ಕ್ಲಬ್ ಧರ್ಮವರದಲ್ಲಿ ನನ್ನ ಎಕ್ಸ್ಟೆನ್ಷನ್ ಚೇರ್ಪರ್ಸನ್ ಆಗಿರುವ ಟೈಮಲ್ಲಿ ನಾವು ಕೂಡ ನಿಮ್ಮೊಟ್ಟಿಗೆ ಕೈ ಜೋಡಿಸ್ತೇವೆ. ನಿಮ್ಮ ತರಬೇತಿ ನಮ್ಮವರಿಗೂ ಕೊಡಿ, ನಮ್ಮ ತರಬೇತಿ ನಮ್ಮ ಲಯನ್ಸ್ ಕ್ಲಬ್ ನಾವು ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತದೆ. ನಿಮ್ಮೊಟ್ಟಿಗೆ ಕಂಬೈನ್ ಆಗಿ ವರ್ಕ್ ಮಾಡ್ಲಿಕ್ಕೆ ಕೂಡ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಎಂಬ ಭರವಸೆ ಇವತ್ತಿನ ನಿಮ್ಗೆ ನಾವು ಕೊಡ್ತಾ ಇದ್ದೇವೆ ಅತಿಥಿಗಳಿಗೆ. ಖಂಡಿತ ಬಹಳ ಒಳ್ಳೆಯ ಭರವಸೆಯನ್ನು ಕೊಟ್ಟರು. ಖಂಡಿತವಾಗಿಯೂ ಆಟಗಾರರಿಗೆ ಮತ್ತು ಆಟವನ್ನು ಸಂಘಟಿಸುವಂತಹವರಿಗೆ ಇಂತಹ ಪ್ರೋತ್ಸಾಹದ ಭರವಸೆ ಯಾವತ್ತೂ ಬೇಕು. ನಿಮ್ಮ ಮಾತುಗಳಿಗೆ ವಂದನೆಗಳು ಪ್ರಶಾಂತ್ ಡಿಸೋಜರ್ ಅವರೇ. ನಿಮ್ಮ ಸಹಕಾರ ಯಾವತ್ತೂ ಇರಲಿ. ನಾವು ಮತ್ತೊಮ್ಮೆ ಮುಖತಃ ಭೇಟಿಯಾಗಿ ಈ ಅಕಾಡೆಮಿಯ ಬಗ್ಗೆ ಮಾತನಾಡೋಣ ಅಂತ ಹೇಳಿಕೊಳ್ಳುತ್ತಾ ಕರೆಗಾಗಿ ವಂದನೆಗಳು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಿಮಗೆ ಒಂದು ಒಳ್ಳೆಯ ಸಹಕಾರ ಸಿಕ್ಕಿದೆ. ಅಲ್ಲ, ಅವರಿಗೆ ಎಲ್ಲರಿಗೂ ಸಹ ಅವರ ಮನಸ್ಸಿನ ಭಾವನೆ ಉಂಟು. ಅದನ್ನು ತೋರ್ಪಡಿಸುವ ವೇದಿಕೆ ಇಲ್ಲ. ಎಲ್ಲರೂ ಈ ಕಬಡ್ಡಿ ಮುಂಚೆ ಕಬಡ್ಡಿ ಅಂದರೆ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ಜೀವನಾಡಿ. ಅದು ಹುಟ್ಟುವ ಮಕ್ಕಳಲ್ಲೇ ಬಂದದ್ದು, ಯಾರು ಕಳಿಸಿಕೊಟ್ಟದಲ್ಲ. ಯಾರು ಹುಟ್ಟುತ್ತಾರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಗುವಾಗಿ, ಆ ರಕ್ತ, ಕಬಡ್ಡಿಯ ಒಂದು ರಕ್ತ ಆ ಮಕ್ಕಳಲ್ಲಿ ಇದೆ. ಅದು ಅಲ್ಲ, ನಾವು ನೋಡಿದ ಹಾಗೆ ಒಂದು ಕಾಲದಲ್ಲಿ ಕಬಡ್ಡಿಯೇ ಸರ್ವಸ್ವ ಆಗಿತ್ತು. ಮತ್ತೊಂದು ಕರೆ ಇದೆ. ಹಲೋ 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 ಸರ್, ನಮಸ್ಕಾರ. ನಮಸ್ಕಾರ. ಯಾರು ಮಾತಾಡೋದು ಹೇಳಿ? ನಮ್ಮ ವಿದ್ಯಾಧರ್ ಶೆಟ್ಟಿ ಅವರಿಗೆ ಹೆಸರು ಕೊನೆಗೆ ಹೇಳ್ತೇನೆ. ವಿದ್ಯಾಧರ್ ಶೆಟ್ಟಿ ಅವರಿಗೆ ಮತ್ತು ನಮ್ಮ ಗೋಪಿಯಣ್ಣನಿಗೆ ಹಾಗೂ ನಮ್ಮ ಗಣೇಶ್ ಕಾಪಿಗಾಡು ತ್ರಿಮೂರ್ತಿಗಳಿಗೆ ನನ್ನ ಹೃದಯದ ಕೃತಜ್ಞತೆಗಳು. ಗೊತ್ತಾಯ್ತು. ಕಬಡ್ಡಿ ಅಂದ್ರೆ ಪ್ರಾಣ, ಕಬಡ್ಡಿ ಅಂದ್ರೆ ಜೀವ. ಕಬಡ್ಡಿ ಅಂದರೆ ಕೆಲವು ಅಕ್ಷರಗಳುಂಟು ಈ ಕಬಡ್ಡಿಯಲ್ಲಿ. ಸರಿ, ಹೇಳಿ ಹೇಳಿ ಸಿರಿಲ್. ಈ ಪ್ರಯತ್ನ ನಮ್ಮ ಕಬಡ್ಡಿ ಬೆಳವಣಿಗೆಗೆ ಪೂರಕವಾಗಿದ್ದು, ಈ ಬಗ್ಗೆ ನಮ್ಮ ರಾಜ್ಯದಲ್ಲಿ ಒಂದು ಮಾದರಿಯಾಗಿ ನಮ್ಮ ಗೋಪಿಯನ್ನ ಒಂದು ಅಕಾಡೆಮಿಯನ್ನು ನಿರ್ಮಿಸಿ ನಮ್ಮ ಇಡೀ ತೊಕ್ಕೋಟಿನಲ್ಲಿ ಕಬಡ್ಡಿ ಕ್ರೀಡೆಗೆ ಎಷ್ಟು ಹೆಸರು ವಾಸಿಯಾಗಿತ್ತೋ ಆ ಹೆಸರನ್ನು ಪುನಃ ನಮ್ಮ ತೊಕ್ಕೋಟಿನ ಊರಿಗೆ ಗೋಪಿಯಣ್ಣನವರು ರಾಜ್ಯದಲ್ಲಿ ರಾಷ್ಟ್ರ ಮಟ್ಟಕ್ಕೆ ತರಲು ಪ್ರಯತ್ನ ಮಾಡ್ತಿದ್ದಾರೆ. ರಾತ್ರಿ ಹಗಲು ದುಡಿತಿದ್ದಾರೆ. ಅದು ನಿಮ್ಮ ಮಾಧ್ಯಮ ಕೂಡ ಅದಕ್ಕೆ ಒಂದು ಪೂರಕವಾಗಿ ಕೆಲಸ ಮಾಡುತ್ತದೆ ಎಂದು ಹೆಮ್ಮೆಯಲ್ಲಿ ಹೇಳಿಕೊಳ್ತೇನೆ. ಕಬಡ್ಡಿ ಪಟುಗಳನ್ನು ನಾನು ಪ್ರಥಮವಾಗಿ ಕಬಡ್ಡಿ ಪಟುಗಳಿಗೆ ನಂದೊಂದು ಸೂಚನೆ ಏನೆಂದ್ರೆ, ಕಬಡ್ಡಿಯನ್ನು ಪ್ರೀತಿಸಿ ಬೆಳೆಸಿ ಗೌರವಯುತವಾಗಿ ಕಬಡ್ಡಿಯನ್ನು ಆಡಿ. ನೀವು ವಾಣಿಜ್ಯಕ್ಕೆ ಮರಳಾಗಬೇಡಿ. ನಮ್ಮ ಕ್ರೀಡೆ ಈಗಾಗಲೇ ಕ್ರಿಕೆಟ್ ಆಗಲಿ, ಅದು ಚಿನ್ನದ ಆಟ. ಕ್ರಿಕೆಟ್ ಅಂತ ಹೇಳೋದು ತಪ್ಪಾಗದು. ದಯವಿಟ್ಟು ನಾನು ಒಂದು ಕಬಡ್ಡಿಯನ್ನು ಮಾರಾಟ ಮಾಡಬೇಡಿ. ನಿಮ್ಮ ಯುಕ್ತಿಗೆ ಮತ್ತು ಶಕ್ತಿಗಾಗಿ ಮಾತ್ರ ಆಡಿರಿ. ಇದರಿಂದ ನೀವು ಬೆಳೀರಿ. ಉದ್ಯೋಗಸ್ಥರಾಗಿ ಸಮಾಜದಲ್ಲಿ ಉನ್ನತ ಸ್ಥಾನಮಾನಕ್ಕೆ ನೀವು ಹೋದ್ರೆ ಈ ಕಬಡ್ಡಿಗೆ ಒಳ್ಳೆ ಶೋಭೆ ಅಂತ ಹೇಳಲು ನಾನು ಇಚ್ಛಿಸ್ತೇನೆ. ಸಿಲ್ರವರೇ, ನಿಮ್ಮ ಬಗ್ಗೆ ಹೇಳಬೇಕಿದ್ರೆ ಒಂದು ಮಾತು ನಾನು ಹೇಳಲೇಬೇಕು. ನಾವು ಚಿಕ್ಕವರಾಗಿರುವಾಗ ನಾವು ನೋಡಿದ ವಿಷಯ ಇದು. ನಾವು ಚಿಕ್ಕವರಾಗಿರುವಾಗ ಕಬಡ್ಡಿ ಆಟ ಅಂತ ಹೇಳಿದ್ರೆ ಅದು ಎಲ್ಲ ಕಡೆಯಲ್ಲಿ ವಿಜೃಂಭಿಸ್ತಿದ್ದಂತಹ ಆಟ. ನೀವು ಮತ್ತು ಮನಮೋಹನ್ ಆಗ ಜೋಡಿಯಾಗಿ ಯಾವುದೇ ಕಬಡ್ಡಿ ಕ್ರೀಡಾಕೂಟಗಳಲ್ಲಿ ಅಲ್ಲಿ ಒಂದು ಸಿಲಿಲ್ರವರು, ಒಂದು ಮನಮೋಹನ್ ರವರು, ಅವರು ಕಾರ್ಯಕ್ರಮ ನಿರ್ವಹಣೆ ಮತ್ತು ಕಬಡ್ಡಿಯ ವೀಕ್ಷಕ ಎತ್ತಿದ ಕೈಯವರು. ನಿಮ್ಮನ್ನು ನಾವು ಕಂಡು ಬೆಳೆದವರು, ಮನಮೋಹನ್ರ ವೀಕ್ಷಕ ವಿವರಣೆಯನ್ನು ನೋಡಿ ಬೆಳೆದವರು. ಶಿವಾಜಿ ಅಂತ ಹೇಳಿದರೆ ಕಬಡ್ಡಿ, ಅಂತಹ ಕಬಡ್ಡಿಯ ಶಿವಾಜಿ ತಂಡದ ಒಬ್ಬ ಸದಸ್ಯರಾಗಿ ನೀವು ಹೇಳಿದಂತಹ ಪ್ರೋತ್ಸಾಹ ಮಾತುಗಳು ಖಂಡಿತವಾಗಿಯೂ ಅದು ನಮಗೆ ಮಾರ್ಗದರ್ಶನ ಅಂತ ಹೇಳಿಕೊಡ್ತಾ ನಿಮ್ಮ ಮಾತುಗಳಿಗೆ ಗೋಪಿನಾಥ್ರವರು ಅಭಿಪ್ರಾಯಿಸ್ತಾರೆ. ಖಂಡಿತ. ಸಿಲಿಲ್ ಡ್ರೆಸ್ ಅವರು ನಮ್ಮ ಒಂದು ಬಹಳ ಈಗ
ಪ್ರಸ್ತುತ ನಮ್ಮ ಈ ಅಕಾಡೆಮಿಗೆ ಸಹ ಬಹು ದೊಡ್ಡ ಕಾಣಿಕೆ ಕೊಡ್ತಾ ಇದ್ದಾರೆ. ಅವರ ಅಡ್ವೈಸ್ ಆಗಲಿ ಇದಾಗಲಿ. ಅಂದರೆ ತೊಕ್ಕೋಟ್ನಲ್ಲಿ ನನ್ನ ಪ್ರಕಾರ ಕಬಡ್ಡಿ ಎಂಬ ಕ್ರೀಡೆಗೆ ಚಾಲು ಒಂದು 70ರ ದಶಕದಲ್ಲಿ ಕಬಡ್ಡಿ ಎಂಬ ಕ್ರೀಡೆಗೆ ಮೂಲ ಕಾರಣ ಸಿರಿಲ್ ಡಿಸೋಜ ಅವರಂದ್ರೆ ಅಲ್ಲಿ ಒಂದು ಹಳೆ ಚೆಕ್ ಪೋಸ್ಟ್ ಇತ್ತಲ್ಲಿ, ನಿಮ್ಗೆ ಗೊತ್ತು. ಅಲ್ಲಿ ಗ್ರೌಂಡ್ ಹಾಕಿ ಮೊತ್ತ ಮೊದಲಿಗೆ ಕಬಡ್ಡಿ ಆಟವನ್ನು ಪ್ರಾರಂಭಿಸಿದವರು ಇವರ ಒಂದು ಟೀಮು. ಅದರ ನಂತರ ಇವರ ಮುಖಾಂತರ ಶಿವಾಜಿ ಸ್ಪೋರ್ಟ್ಸ್ ಕ್ಲಬ್ ತೊಕ್ಕೋಟು ಸ್ಥಾಪನೆ ಆದದ್ದು. ಸೊ ಅಂಥ ಒಂದು ಕಬಡ್ಡಿ ಕ್ರೀಡೆಯನ್ನು ಬೆಳೆಸಿದಂಥ ಮಹಾನ್ ವ್ಯಕ್ತಿ ಅವರು. ಕಾರಣಾಂತರಗಳಿಂದ ಈಗ ಅದೇ ಆವಿಷ್ಕಾರ ಬಂದು ಮಕ್ಕಳು ಇಲ್ಲ, ಆಡಲಿಕ್ಕೆ ಜನ ಇಲ್ಲ, ಅದೇ ಬೇಸರ ಅವರಿಗೆ. ಆಡಲಿಕ್ಕೆ ಜನ ಇಲ್ಲ, ಹೊಸ ಮಕ್ಕಳನ್ನು ತಯಾರಿಸಲಿಕ್ಕೆ ಯಾರು ಪೋಷಕರು ಮುಂದೆ ಬರುವುದಿಲ್ಲ. ಆದ ಕಾರಣ ಅವರಿಗೆ ಸಹ ಮನಸ್ಸಲ್ಲಿ ಬೇಜಾರುಂಟು. ನಾವು ಈ ಅಕಾಡೆಮಿ ಮಾಡಿದ ನಂತರ ಇದನ್ನು ನೋಡಿದ ನಂತರ ಅವರಿಗೆ ಬಹಳ ಸಂತೋಷ ಆಗಿದೆ. ಖಂಡಿತ ಅವರ ಇಚ್ಛೆ ಪೂರೈಸಲಿ. ಅದೇ ಅವರು ಹೇಳಿದರೆ ಒಂದು ಅಡ್ವೈಸ್ ಮಕ್ಕಳಿಗೆ, ಅದು ಮತ್ತು ಮಾತಾಡುವುದರ ಬಗ್ಗೆ. ಖಂಡಿತ ಸಿಲ್ಲಿರವರೇ, ನಿಮ್ಮ ಮಾತು ಖಂಡಿತವಾಗಿಯೂ ನಾವು ಗಮನದಲ್ಲಿಟ್ಟುಕೊಳ್ಳುವಂತಹ ಮಾತು. ಕಬಡ್ಡಿಯನ್ನು ಪ್ರೀತಿಸಿ ಆ ಕಬಡ್ಡಿಯಲ್ಲಿ ಉಸಿರಾಗಿಸಿ ಬೆಳೆಯಿರಿ ಅಂತ ಹೇಳಿದಿರಿ. ವಂದನೆಗಳು ನಿಮ್ಮ ಕರೆಗಾಗಿ ಸಿಲ್ಲಿರವರೇ. ನಾವು ಮಾತಾಡ್ತಾ ಇದ್ದೇವೆ ಕಬಡ್ಡಿಯನ್ನು ಹೇಗೆ ಇದು ಮಾಡುವಂತ. ಅದಂದ್ರೆ ಅದೇ ನಾನು ಹೇಳಿದಾಗೆ ಕೋಚಿನ ವ್ಯವಸ್ಥೆ ಮಾಡಿದ್ದು ಅಲ್ಲ, ಮಣ್ಣಿನ ಕ್ರೀಡೆಯಿಂದ ಮ್ಯಾಟಿನ ಕ್ರೀಡೆಗೆ ನಾವು ಬಂದದ್ದು ಹೇಗೆ ಅಂತ ಹೇಳಿ. ಸೊ ಅದೇ ನಮ್ಮ ಆಡುವಂಥ ಪರಿಸರದಲ್ಲಿ ಮಹಾಕಾಳಿ ದೈವ ತಾಯಿಯ ಸಭಾಭವನ ಇದೆ. ನಾವು ನಮ್ಮ ಅಕಾಡೆಮಿಯ ಹಿರಿಯವರೆಲ್ಲ ಹೋಗಿ ಅವರ ಹತ್ರ ಮಾತಾಡಿ ಆ ಸಭಾಭವನದಲ್ಲಿ ನಾವು ಪ್ರಥಮ ಬಾರಿಗೆ 1 ಲಕ್ಷ ರೂಪಾಯಿ, ಅದು ಸಣ್ಣ ಆಫ್ ಕೋರ್ಟ್, 1 ಲಕ್ಷ ರೂಪಾಯಿಯ ಮ್ಯಾಟ್ ತೆಗೆದು, ಹೊಸ ಮ್ಯಾಟ್, ಅಲ್ಲಿ ಮಕ್ಕಳಿಗೆ ತರಬೇತಿಯನ್ನು ಪ್ರಾರಂಭಿಸಿದ್ದೀವಿ. ಆವಿಷ್ಕಾರ ಬಂತು ಅದರಿಂದ. ಒಂದು ರೀತಿಯಲ್ಲಿ ಎರಡು ತಾಯಿಯ ಅನುಗ್ರಹ ಖಂಡಿತ. ಒಂದು ಕಡೆಯಿಂದ ತಾಯಿ ಉಮಾಮಹೇಶ್ವರಿಯ ಆಶೀರ್ವಾದ ಅನುಗ್ರಹ, ಮತ್ತೊಂದು ಕಡೆಯಿಂದ ಶ್ರೀ ಮಹಾಕಾಳಿ ದೇವಸ್ಥಾನದ ಮಹಾಕಾಳಿ ಮತ್ತು ಪರಿವಾರ ದೈವಗಳ ಅನುಗ್ರಹ ದೊರಕಿದಾಯಿತು. ಎರಡು ಸಾನ್ನಿಧ್ಯಗಳ ಅನುಗ್ರಹದಿಂದ ನಿಮ್ಮ ಕಬಡ್ಡಿ ಅಕಾಡೆಮಿ ಒಂದು ವ್ಯವಸ್ಥಿತ ಅಕಾಡೆಮಿಯಾಗಿ ಬೆಳೀತಾ ಇದೆ ಅನ್ನೋಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಈಗ ಗಣೇಶ್ ಅವರು ನಮ್ಮೊಂದಿಗಿದ್ದಾರೆ, ಅವರೊಂದಿಗೆ ನಾವು ಮತ್ತೆ ಮಾತನಾಡ್ತೇವೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಈಗ ಒಂದು ಸಣ್ಣ ವಿರಾಮದ ನಂತರ ಈ ಮಾತುಕತೆ ಮತ್ತಷ್ಟು ಮುಂದುವರಿಯುತ್ತದೆ. ನಿಮ್ಮ ಟಿ ವಿ ಪರದೆಯ ಮೇಲೆ, ನಿಮ್ಮ ಮೊಬೈಲ್ನಲ್ಲಿ ನಮ್ಮ ದೂರವಾಣಿ ಸಂಖ್ಯೆ ಇದೆ, 0824987650. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬಹುದು. ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಕೇಳಬಹುದು. ವಿಶೇಷವಾಗಿ ವಿದ್ಯಾರ್ಥಿಗಳಿಗಿಂತಲೂ ಅವರ ಪೋಷಕರು ಇದರ ಬಗ್ಗೆ ಗಮನ ಕೊಡಬೇಕಂತ ಹೇಳಿಕೊಳ್ತಾ ಈಗ ಒಂದು ಸಣ್ಣ ವಿರಾಮದ ನಂತರ ಈ ಮಾತುಕತೆ ಮತ್ತಷ್ಟು ಮುಂದುವರಿಯುತ್ತದೆ.
ಆತ್ಮೀಯ ವೀಕ್ಷಕ ಬಾಂಧವರೇ, ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಇದರ ಸಂಸ್ಥಾಪಕರು, ಸಂಚಾಲಕರಾಗಿ ಅಹರ್ನಿಶಿ ಇದರ ಅಭಿವೃದ್ಧಿಗಾಗಿ ವಿಶೇಷವಾಗಿ ಮಕ್ಕಳ ಕ್ರೀಡಾ ಪ್ರತಿಭೆಯನ್ನು ಬೆಳೆಸುವಲ್ಲಿ, ಕಬಡ್ಡಿಯ ಪ್ರತಿಭೆಯನ್ನು ಬೆಳೆಸುವಲ್ಲಿ ದುಡಿತಿರುವಂತಹ ಶ್ರೀಯುತ ಗೋಪಿನಾಥ್ ಕಾಪಿಕಾಡ್ರವರು ನಮ್ಮೊಂದಿಗಿದ್ದಾರೆ. ಅದರ ಸಂಘಟನಾ ಕಾರ್ಯದರ್ಶಿಗಳು ಶ್ರೀಯುತ ಗಣೇಶ್ ಕಾಪಿಕಾಡ್ರವರು ನಮ್ಮೊಂದಿಗಿದ್ದಾರೆ. ಈಗ ಗಣೇಶ್ ಕಾಪಿಕಾಡ್ರವರು, ಈ ಕಬಡ್ಡಿ ಆರಂಭ ಆಗಬೇಕಿದ್ರೆ, ಅಕಾಡೆಮಿ ಆರಂಭ ಆಗಬೇಕಿದ್ರೆ ನಿಮ್ಮ ಒಂದು ಸೂಚನೆ ಹಿನ್ನೆಲೆ ಆಯಿತು, ಅದಕ್ಕೆ ಕಾರಣ ಆಯಿತು ಅಂತ ಹೇಳಿ ಗೋಪಿನಾಥ್ರವರ ಆರಂಭದಲ್ಲಿ ಹೇಳಿದರು. ನಮ್ಮ ಅಧ್ಯಕ್ಷರು ಶ್ರೀಯುತ ಶೇಖರ್ ಅವರು ಇವತ್ತು ನಮ್ಮೊಂದಿಗೆ ಇರಬೇಕಾಗಿತ್ತು, ಆದರೆ ಅನಿವಾರ್ಯ, ಅವರ ಉದ್ಯಮ ಬಹಳ ದೊಡ್ಡದು, ಆ ಉದ್ಯಮದ ಅನಿವಾರ್ಯ ಕಾರಣದಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ. ಆದರೂ ಅವರ ಶುಭಾಶಯವನ್ನು ತಿಳಿಸಿದ್ದಾರೆ. ಇದೀಗ ಇಂತಹ ಒಂದು ಕಬಡ್ಡಿ ಅಕಾಡೆಮಿ ಆರಂಭ ಆಗಬೇಕಿದ್ರೆ ಅದರ ಏನು ಕಲ್ಪನೆಗಳಿತ್ತು? ಕಬಡ್ಡಿ ಅಕಾಡೆಮಿಯ ಗೋಪಿಯಣ್ಣನ ಬಗ್ಗೆ ನಾನು ಮೊದಲೇ ತಿಳ್ಕೊಂಡಿದ್ದೆ. ನಮ್ಮ ಕ್ಷೇತ್ರದ ಆರಾಧ್ಯ ಕಬಡ್ಡಿನ ದೇವರಂತ ಪ್ರೀತಿಸುವವರು. ಆ ನಿಟ್ಟಿನಲ್ಲಿ ಒಂದು ದಿವಸ ಅವರ ಹತ್ರ ಮನೆಗೆ ಹೋಗಿ ಮಾತಾಡಿದೆ, ಹೀಗೆ ನಿಮ್ಮ ಬಗ್ಗೆ ನಾನೊಂದು ಲೇಖನ, ನನ್ನ ಮಿತ್ರ ಕೇಳಿದರು, ಹಾಗೆ ಅವರ ಲೇಖನ ಮಾಡಿದೆ. ಮರುದಿವಸ ನನಗೆ ಅವ್ರು ಕಾಲ್, ಗಣೇಶ್ ನೀನು ಹೇಳಿದ್ದು ಸರಿ, ಬಟ್ ನನಗೊಂದು ಅಕಾಡೆಮಿ ಮಾಡಬೇಕು ಅಂತ ಆಲೋಚನೆ ಮಾಡಿದೆ ಅಂತ. ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ಆ ರೀತಿಯಾದ ಈಗ ನಾವು ಈ ಸಮಾಜದಲ್ಲಿ ನೋಡ್ತೇವೆ, ಕೆಲವರು ಅವರ ಬಿಸ್ನೆಸ್ ಕಮರ್ಷಿಯಲ್ಗೋಸ್ಕರ ಪ್ರಶಸ್ತಿಗಳನ್ನ ಪಡೀತಾರೆ, ಮತ್ತು ಅವರದ್ದಾದ ಅಕಾಡೆಮಿ ಮಾಡ್ತಾರೆ, ಅದಕ್ಕೋಸ್ಕರ ಅವರ ಇದಕ್ಕೋಸ್ಕರ. ಆದರೆ ಈಗ ನಮಗೆ ಒಂದು 5 ವರ್ಷ 2016ರಲ್ಲಿ ನಮ್ಮ ಅಕಾಡೆಮಿ ಸ್ಥಾಪನೆ ಆಯಿತು. ಒಂದಷ್ಟು ನಮ್ಮ ಒಳ್ಳೆ ಅಭಿವೃದ್ಧಿ ಕಾರ್ಯಗಳಾಗಿದೆ. ಅಂದರೆ ಅಭಿವೃದ್ಧಿಗೆ ಸಾಮಾಜಿಕವಾಗಿ ಸ್ಪಂದನೆ, ಧಾರ್ಮಿಕವಾಗಿ ಆಗಲಿ, ಶೈಕ್ಷಣಿಕವಾಗಿ ನಾವೆಲ್ಲ ನಮ್ಮ ಅಕಾಡೆಮಿಯ ವಿದ್ಯಾರ್ಥಿ ಕೊಡ್ತಾ ಇದ್ದೇವೆ. ಆದರೆ ಅದೆಲ್ಲ ಕೊಟ್ಟದಾರು ನಮ್ಮ ಅಧ್ಯಕ್ಷರು, ನಮ್ಮ ಸಂಚಾಲಕರು, ನಮ್ಮ ಕಮಿಟಿಯವರು ಮಾತ್ರ. ಈಗ ಅಕಾಡೆಮಿಯ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ಶಿಬಿರ, ನಾವಂತೂ ಈಗ ಗೋಪಿಯನ್ನ ಆಗಲಿ ಅವರು ನಾವು ಸಂಘಟನೆಗಾದ ಗೋಪಿಯನ್ನ ಅದಕ್ಕೋಸ್ಕರ ಹೇಗಿದೆ ನನಗೆ ಗೊತ್ತುಂಟು. ಬೆಳಿಗ್ಗೆ 5 ಗಂಟೆ ಹೋಗ್ತಾರೆ, 4:15 ಗಂಟೆ ಹೇಳ್ತಾರೆ, ಸಾಯಂಕಾಲ ಹೋಗ್ತಾರೆ. ಈಗ ನಮ್ಮ ಮನುಷ್ಯರೆಲ್ಲ ಈಗ ನಾವೆಲ್ಲ ಈ ಕಾಲಘಟ್ಟದಲ್ಲಿ ಎಲ್ಲರೂ ಬ್ಯುಸಿಯಾಗಿರ್ತಾರೆ. ಆದರೆ ತಾನು ಏನನ್ನು ಪಡ್ಕೊಂಡಿದ್ದಾನ, ಈ ಒಂದು ನನಗೇನು ಗೌರವ ಸಿಕ್ಕಿದ, ಕಬಡ್ಡಿಲಿ ಅವರಿಗೆ ಗೌರವ ಸಿಕ್ಕಿದೆ, ರಾಷ್ಟ್ರೀಯ ಕಬಡ್ಡಿ ಆಟಗಾರರು, ಅದನ್ನು ಅವರು ಸಮಾಜಕ್ಕೆ ಅರ್ಪಣೆ ಮಾಡ್ತಾರೆ. ಅದೊಂದು ಭಾಳ ಖುಷಿ. ಯಾಕೆಂದರೆ ನಮಗೆ ಇವತ್ತು ನಾನೊಬ್ಬ ಸಂಘಟನಾ ಕಾರ್ಯದರ್ಶಿ ಅನ್ನೋದು ನನಗೆ ಭಾರಿ ಖುಷಿ ಆಗ್ತುಂಟು. ಯಾಕಂದರೆ ನಮ್ಮದೊಂದು ಅಕಾಡೆಮಿ ಸ್ಥಾಪನೆಗೆ ಇಷ್ಟು ಎತ್ತರಕ್ಕೆ ಬೆಳೀತದೆ ನಮಗೆ ಗೊತ್ತಿರಲಿಲ್ಲ. ಪ್ರೋ ಕಬಡ್ಡಿ ಅಂತೂ ನಮ್ಮ ಹುಡುಗರು ಹೋಗ್ತಾರೆ, ನನಗೆ ಖಂಡಿತ ಹೋಗ್ತಾರೆ. ಯಾಕೆಂದರೆ ಆ ರೀತಿಯಾದಂಥ ಒಂದು ಶಿಸ್ತುಬದ್ಧಿನ ಒಂದು ನಮ್ಮ ಡೈಲಿ ಶಿಬಿರವನ್ನು, ನಮ್ಮ ತರಬೇತಿಯನ್ನು ನಮ್ಮ ಗೋಪಿನಾಥ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಧಾರ್ಮಿಕವಾಗಿ ಆಗಲಿ, ಸಾಮಾಜಿಕವಾಗಿ ನಮ್ಮ ಅಕಾಡೆಮಿ ಸ್ಪಂದನೆ ನಡ್ತಾ ಇದೆ. ಒಂದಷ್ಟು ಜಾಗೃತಿ ಅಭಿಯಾನ, ಕೊರೋನಾದ ಟೈಮಲ್ಲಿ ನಾವು ಕೌಟುಂಬಿಕವಾಗಿ ನಮ್ಮ ಪರಿಸರದ ಯಾರೆಲ್ಲ ಬಡಬಗರ ಅವರಿಗೆಲ್ಲ ಸಹಾಯ ಮಾಡುವಂಥ ಇದು ಮಾಡಿದ್ದೇವೆ. ಡ್ರಗ್ಸ್ ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಸಮಾಜದಲ್ಲಿ ನಮ್ಮ ಯುವಕರು ಡ್ರಗ್ಸ್ಗೋಸ್ಕರ ತಮ್ಮ ಇದನ್ನು ಕೊಡ್ತಾರೆ. ಅದಕ್ಕೋಸ್ಕರ ಡ್ರಗ್ಸ್ ಜಾಗೃತಿ ಅಭಿಯಾನ, ಅದರೊಟ್ಟಿಗೆ ನಮ್ಮ ಯಾರು ನಮ್ಮ ತರಬೇತಿಯಲ್ಲಿ ಇದ್ದಾರೆ, ನಮ್ಮ ಅಕಾಡೆಮಿಯಲ್ಲಿ ಯಾರು ವಿದ್ಯಾರ್ಥಿಗಳಿದ್ದಾರೆ, ಅವರಿಗೋಸ್ಕರವಾಗಿ ಶೈಕ್ಷಣಿಕವಾದಂಥ ಸಹಾಯವನ್ನು ನೀಡ್ತೇವೆ. ಅದಲ್ಲದೆ ನಮ್ಮ ಉಚಿತವಾಗಿ ಕೆಲವರಿಗೆ ಚಿಕಿತ್ಸೆಗೋಸ್ಕರ ಸೌಲಭ್ಯ. ನಾವು ಕೇವಲ ಕಬಡ್ಡಿಗೆ ಅಂತಲ್ಲ, ಗೋಪಿನ ಕಬಡ್ಡಿ ಇದಾದಿದ್ರು ನಮ್ಮಲ್ಲಿ ಸಾಮಾಜಿಕ ಸ್ಪಂದನೆ ನಮ್ಮ ಅಧ್ಯಕ್ಷರಿದ್ದಾರೆ. ಇವತ್ತು ರಾಜ್ಯದಲ್ಲಿ ಮಾಸ್ಟರ್ಸ್ ಕಬಡ್ಡಿ ಮಾಡಿದ ಕೀರ್ತಿ ನಮ್ಮ ಅಕಾಡೆಮಿ ಸಲ್ತದೆ. ನಮ್ಮ ಅಧ್ಯಕ್ಷರ ತಂದೆ ಏಜಯನ್ ಒಬ್ಬ ಅಪ್ಪಟ ಕಬಡ್ಡಿ ಪ್ರೇಮಿ. ಈ ತೊಕ್ಕೊಟ್ಟಿನಲ್ಲಿ ಎಷ್ಟು ಕ್ಲಬ್ಗಳಿದೆ ಅದನ್ನೆಲ್ಲ ಅವರ ಡೊನೇಷನ್ ನಿಮ್ಗೆ ಗೊತ್ತಿರ್ಬೋದು. ಖಂಡಿತ ಅವರ ಬಗ್ಗೆ ನಾವು ಹೇಳುವುದಿದ್ರೆ, ಒಂದು ಕಾಲದಲ್ಲಿ ಇಲ್ಲಿ ಎಲ್ಲಿ ಕಬಡ್ಡಿ ಆಗಿದ್ರು ಅದು ಜಯಣ್ಣ ಟ್ರೋಫಿ. ಅಂದ್ರೆ ಕ್ರೀಡೆಗೆ ಅವರು ಕೊಡುವುದರಲ್ಲಿ ಎತ್ತಿದ ಕ್ರೀಡೆ. ಅದು ಬೇಕಿದ್ರೆ ಅವರು ಸುಮ್ಮನೆ ಒಂದು ಹೆಸರು ಹಾಕಿ ಅದಕ್ಕೆ ಕೂಡ ಅವರಿಗೆ ಗೊತ್ತಿರಲಿಲ್ಲ ಎಲ್ಲೆಲ್ಲಿ ಹೆಸರಾಗಿದೆ. ಆ ರೀತಿಯಲ್ಲಿ ಅವರದ್ದು ಮಾಸ್ಟರ್ಸ್ ಕಬಡ್ಡಿ ರಾಜ್ಯದಲ್ಲಿ ಮಾಡಿದ್ದು ನಾವೇ ಉಮಾವೇಶ, ಅದು ಕೂಡ ಜಾತ್ರಾ ಟೈಮಲ್ಲಿ ಮಾಡಿದೆ. ₹1 ನಮ್ಮ ಅಧ್ಯಕ್ಷರು, ಅದಕ್ಕೆ ಎ ಜಯಶೇಖರ್ ಅವರ ಅಧ್ಯಕ್ಷರು ಅದಕ್ಕೆ ಸಂಪೂರ್ಣ ವೆಚ್ಚವನ್ನು ಭರಿಸಿ ಬಂದ ಅತಿಥಿಗಳಿಗೆ, ನಮ್ಮ ಯಾರಿಗೆ ಕ್ರೀಡಾಪಟುಗಳಿಗೆ ಭೋಜನದ ವ್ಯವಸ್ಥೆ, 300 ಹಿರಿಯ ಆಟಗಾರರಿಗೆ 300 ಹಿರಿಯ ಗೌರವ ಮಾಡಿದೆ. ಯಾರೆಲ್ಲ 1970-80 ಯಾರು ಕಬಡ್ಡಿ ಕ್ರೀಡೆ ನಾಡಿದಾರ ಅವರು ಮತ್ತೊಮ್ಮೆ ಕ್ರೀಡಾಂಗಣ ಇರುವಂಥ ವ್ಯವಸ್ಥೆಗಳನ್ನು ಮಾಡಿದ್ವಿ ನಾವು. ಒಂದು ಕರೆ ಇದೆ. ಹಲೋ 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 ಹಾಗೆ ಆ ರೀತಿಯಾದೊಂದು ಮಾಸ್ಟರ್ಸ್ ಕಬಡ್ಡಿಯನ್ನು ಮತ್ತೆ ನಾನು ಮೊನ್ನೆ ನೋಡಿದಾಗ ರಾಜ್ಯದಲ್ಲಿ ಮಾಸ್ಟರ್ಸ್ ಕಬಡ್ಡಿ ಒಂದು ಇದು ಪಂದ್ಯಾಟ ಆಗಿತ್ತು. ಬಟ್ ಅದರ ಕೀರ್ತಿ ಸಲ್ಲಬೇಕು ನಮ್ಮ ಮಾಸ್ಟರ್ ಕಬಡ್ಡಿ ಅಕಾಡೆಮಿ. ಹಲೋ ಹಲೋ ಹೇಳಿ, ಯಾರು ಮಾತಾಡೋದು? ಯಾರು? ನಾನು ಜರ್ನಿಯಲ್ಲಿದ್ದೆ, ಈಗ ಬಂದು ಮನೆಯಿಂದ ಟಿವಿ ವಾಚ್ ಮಾಡ್ತಿದ್ದೇನೆ. ಹೇಳಿ ಸೀರಿಯಲ್ ಅವರೇ, ಮತ್ತೆ ಕರೆ ಮಾಡ್ತಾ ಇದ್ದೀರಿ. ಅಲ್ಲ, ಕರೆ ಅಂದ್ರೆ ಗೋಪಿಯಣ್ಣನವರು ಮತ್ತು ನಿಮ್ಮನ್ನು ನೋಡುವಾಗ, ಗಣೇಶರನ್ನು ನೋಡುವಾಗ ನನಗೆ ನೆನಪಂತು.
ಕಬಡ್ಡಿಗಾಗಿ ತುಂಬಾ ಪ್ರೋತ್ಸಾಹ ಕೊಟ್ಟವರು, ಕಬಡ್ಡಿಯನ್ನು ಬೆಳೆಸಿದವರು, ಅವರ ನೆನಪನ್ನು ಮಾಡಿದ್ದು ಸಕಾಲಿಕ ಅಂತ ಹೇಳಿಕೊಳ್ತಾ ಇದ್ದೇನೆ. ಹೇಳಿ ಸುನೀಲ್ ಅವರೇ. ಸರ್ ಇನ್ನೊಂದು ನನಗೆ ನಮ್ಮ ಗಣೇಶ್ ಇದ್ದಾರಲ್ಲ ಸರ್, ಹೌದು. ಗಣೇಶ್ ಅವರಿಗೆ ಮಾತಾಡಿದ್ರು. ಈ ಗಣೇಶ್ ಕಾಪಿಕಾಡಿಯವರು ಒಂದು ಗೋಪೇಂದ್ರನೊತ್ತಿಗೆ 2 ಕಬಡ್ಡಿ ಪಂದ್ಯಾಟ, ಕಾಪಿಕಾಡು ಮಿತ್ರ ಮಂಡಳಿಯ ವತಿಯಿಂದ ಮತ್ತೊಂದು ಮಾಸ್ಟರ್ ಕಬಡ್ಡಿ ಸರ್. ಹೌದು. ಇದು ಕೂಡ ನಮ್ಮ ರಾಜ್ಯಕ್ಕೆ ಜಿಲ್ಲೆಗೆ ಮಾದರಿಯಾದ ಒಂದು ಕಬಡ್ಡಿ ಪಂದ್ಯಾಟವನ್ನು ನಮ್ಮ ತೊಕ್ಕೋಟಿನ ಜನಪ್ರಿಯ ನಾಡಿಗೆ ಸಮರ್ಪಣೆ ಮಾಡಿದವರು. ಇದನ್ನು ಕೂಡ ನೆನಪಿಸ್ತೇನೆ. ಇನ್ನು ಹಲವು ವಿಷಯ ಉಂಟು ಸರ್, ನಾನು ಮಾಧ್ಯಮದಲ್ಲಿ ಹೆಚ್ಚು ಮಾತಾಡಲಿಕ್ಕೆ ಹೋಗಲಿಲ್ಲ. ಕಬಡ್ಡಿಯನ್ನು ಬೆಳೆಸಿ ಉಳಿಸಿ. ಖಂಡಿತವಾಗಿ ನಿಮ್ಮ ಮಾತುಗಳು ಸತ್ಯ. ಕಬಡ್ಡಿಯ ವಿಷಯಕ್ಕೆ ಮಾತಾಡಲಿಕ್ಕೆ ಹೋದರೆ, ಅದರಲ್ಲೂ ಈ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ತುಂಬ ವಿಷಯಗಳುಂಟು. ಗಣೇಶ್ ಅವರ ಬಗ್ಗೆ ಒಂದು ಒಳ್ಳೆಯ ಮಾತನ್ನು ಹೇಳಿದರು. ಅವರು ಒಬ್ಬ ಒಳ್ಳೆಯ ಸಂಘಟಕ, ಆದರೆ ಗೊತ್ತಾಗುವುದಿಲ್ಲ ಯಾರಿಗೂ. ಅಂತಹ ಒಂದು ಒಳ್ಳೆಯ ಸಂಘಟಕ ಗೋಪಿನಾಥ್ರವರ ಒಟ್ಟಿಗಿದ್ದಾರೆ. ಹೇಳಿ ಗಣೇಶ್ ಅವರೇ, ನೀವು ನೋಡಿದವರು ಈ ಕಬಡ್ಡಿಯ ಕ್ರೀಡಾಕೂಟಗಳು, ಜಯಣ್ಣನವರ ಟ್ರೋಫಿಯನ್ನು ಅವರ ಹೆಸರಿನಲ್ಲೇ ಮಾಸ್ಟರ್ಸ್ ಕಬಡ್ಡಿಯನ್ನು ಮಾಡಿದಿರಿ. ಯಾಕೆಂದರೆ ಕಾಪಿಕಾಡ್ ಮಿತ್ರಮಂಡಲದಲ್ಲಿ ನಾವು ಕಬಡ್ಡಿಯನ್ನು ಆಯೋಜಿಸಿದ್ದು. ಅವಾಗ ನಮಗೆ ಜಯಣ್ಣನೇ ಅವರು ನಮಗೆ ಫುಲ್ ಅವ್ರ ಸ್ಪಾನ್ಸರ್ ಆಗಿ. ಮತ್ತೆ ಕರೆ ಇದೆ. ಹಲೋ, ಮತ್ತೆ ಕೇಳುವ. ಆ ರೀತಿಯಾಗಿ ನಮ್ಮ ಅಕಾಡೆಮಿ ಈಗ ಬೆಳೆದು ಬಂದಂಥ ರೀತಿ ಅದು ನಿಜವಾಗಿ ನಮಗೆ ಊಹಿಸಲು ಸಾಧ್ಯ. ಇವತ್ತು ನಮ್ಮ ಗೋಪಿಯನ್ನ ನಮ್ಮ 150ಕ್ಕಿಂತ ಮಿಕ್ಕಿ ವಿದ್ಯಾರ್ಥಿಗಳಿದ್ದಾರೆ ಶಿಬಿರ ನಮ್ಮ ಅಕಾಡೆಮಿಯಲ್ಲಿ. ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದ್ದಾರೆ. ಅದು ಕೂಡ ನಮ್ಮ ಈಗ ಲೋಕಲ್ ಕಬಡ್ಡಿ ಪಂದ್ಯಾಟಕ್ಕೆ ಹೋಗುವಾಗ ನಮ್ಮ ಮಕ್ಕಳು ಸಣ್ಣದಿದ್ದಾರೆ. ಬಟ್ ಇವತ್ತು ಪ್ರಶಸ್ತಿಗಳು ನಮ್ಮ ಅಧ್ಯಕ್ಷರ ಮೇಲೆ ತುಂಬ ಉಂಟು. ನಮಗೆ ಸ್ವಂತದ ಒಂದು ಇದೀಗ ಕಟ್ಟಡದ ವ್ಯವಸ್ಥೆಗಳಿಲ್ಲ. ಅದು ಕೂಡ ಅಧ್ಯಕ್ಷರು ನಮ್ಮ ಗೋಪಿಯನ್ನ ಸೇರಿ ಅದಕ್ಕೆ ವ್ಯವಸ್ಥೆಗಳನ್ನು ಮಾಡ್ತಿದ್ದಾರೆ. ಇವತ್ತು ನಮ್ಮ ಅಧ್ಯಕ್ಷರಿಗೆ ನಾವು ಟ್ರೋಫಿ ನೋಡೋ ಸಂತೋಷ. 5 ವರ್ಷದಲ್ಲಿ 2 ವರ್ಷ ನಮ್ಮ ಕೊರೋನಾದಲ್ಲಿ ಇಲ್ಲ, ನಮ್ಮ ಮಕ್ಕಳೀಗ ಪ್ರೋ ಕಬಡ್ಡಿಗೆ ಹೋಗ್ತಿದ್ದಾರೇನೋ. ಯಾಕೆಂದರೆ ಆ ರೀತಿಯಾದ ಒಂದು ಭರವಸೆ, ಆ ವಿಶ್ವಾಸ ನಮಗೆ ಉಂಟು ಖಂಡಿತ. ಯಾಕೆಂದರೆ ಆ ರೀತಿಯಾದ ಒಂದು ಶಿಸ್ತಿನ ಒಂದು ತರಬೇತಿಯನ್ನು ಕೊಡ್ತಿದ್ದಾರೆ. ಮಕ್ಕಳ ಶಿಸ್ತು ಮುಖ್ಯ, ಇಂಪಾರ್ಟೆಂಟ್ ಆಗಿ. ಯಾಕೆಂದರೆ ನೀವು ಹೇಳಿದಾಗೆ, ನೀವಾಗೊಂದು ನಮ್ಗೆ ಹೇಳಿದ್ರಿ ದೇವಸ್ಥಾನ ಮತ್ತು ಅಕಾಡೆಮಿ. ನಮ್ಮ ಇವತ್ತು ಯಾರು ವಿದ್ಯಾರ್ಥಿಗಳಿದ್ದಾರೆ ಗೋಪೆನ್ನ ಶಿಬಿರ ನಮ್ಮ ಅಕಾಡೆಮಿಯಲ್ಲಿ, ನಾಡಿದ್ದು ನಮ್ಮ ದೇವಸ್ಥಾನದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಅವರೇ ಬರ್ತಾರೆ. ಒಂದಷ್ಟು ಧಾರ್ಮಿಕವಾಗಿ ಚಿಂತನೆಯಲ್ಲಿ ಮಾಡ್ತಾರೆ. ಆ ರೀತಿ ಗೋಪೆನ್ನದು ಕೂಡ ಒಂದು ಭಾವನೆ ಇಲ್ಲ. ಯಾರು ನಮ್ಮ ಮಕ್ಕಳು ಈ ದುಶ್ಚಟವಾಗಿ ಬೀಳ್ಬಾರ್ದು. ಸಾಯಂಕಾಲ 7 ಗಂಟೆಗೆ ಅಂಗಡಿ ಬದಲಿ ಎದ್ದುಕೊಂಡು ಅವರ ಆ ಒಂದು ಯುವಕ ಇದನ್ನು ಹಾಳು ಮಾಡಬಾರ್ದು. ಕ್ರೀಡೆಯಲ್ಲಿ ಅವರು ಕೊಡಲಿ. ಮತ್ತು ನಮ್ಮ ಅಕಾಡೆಮಿಯಿಂದ ಮತ್ತಷ್ಟು ಕೆಲವು ಸಾಮಾಜಿಕ ಸ್ಪಂದನೆಗಳಾಗಿದೆ. ಮುಖ್ಯವಾಗಿ ನಮ್ಮ ಶಾಸಕರಾದಂಥ ಅವರ ಇದರಿಂದ ನಮ್ಮ BPED ಕೋರ್ಸ್ಗಳ ಪ್ರಾರಂಭ ಮಾಡಿ ನಮ್ಮ ಗೋಪೆನ್ನರ ಮುಖಾಂತರವೇ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ BPED ಕೋರ್ಸನ್ನು ನಿಲ್ಲಿಸಿದ ಇದಕ್ಕೆ ನಾವು ಹೋರಾಟ ನಿರಂತರವಾಗಿ ಆಗ್ತದೆ. ಕೇಳಲಿಕ್ಕಿತ್ತು. ಹೌದೌದು. ಕರೆ ಕೇಳುವ. ಹಲೋ. ಹಲೋ. ಹೇಳಿ, ಯಾರು ಮಾತಾಡುವುದು, ಎಲ್ಲಿಂದ ಮಾತಾಡುದು ಹೇಳಿ? ನಮಸ್ತೆ, ಜೀವನ್ ಕುಮಾರ್ ತೊಕ್ಕೋಟ್ ಮಾತಾಡೋದು. ಜೀವನ್ರವರು ತೊಕ್ಕೋಟು. ಹೇಳಿ ಜೀವನ್ರವರೇ. ಗೋಪಿ ಅಣ್ಣ ಇದ್ದಾರೆ, ಗಣೇಶ್ ಕಾಪಿಕಾಡ್ರವರು ಇದ್ದಾರೆ, ಏನು ಹೇಳ್ತೀರಿ? ಗೋಪಿನಾಥ್ ಕಾಪಿಕಾಡ್ ಮತ್ತು ಗಣೇಶ್ ಕಾಪಿಕಾಡ್ಗೆ ನಮಸ್ಕಾರ. ನಮಸ್ತೆ. ಮೊದಲಿಗೆ ಗೋಪಿನಾಥ್ ಕಾಪಿಕಾಡ್ ಅವರು ಕಬಡ್ಡಿ ಬಗ್ಗೆ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಮತ್ತು ಒಂದು ಅಭಿಮಾನ ಇಟ್ಟುವಂತವರು. ಒಬ್ಬ ಮಾಜಿ ಕಬಡ್ಡಿ ಆಟಗಾರರಾಗಿದ್ದುಕೊಂಡು ಆ ಆಟದ ಬಗ್ಗೆ ಒಂದು ವಿಶೇಷ ಕಾಳಜಿ ಇದ್ದು ಮತ್ತೆ ಯುವ ಪ್ರತಿಭೆಗಳನ್ನ ಮುಂದೆ ತರಬೇಕೆನ್ನುವಂತ ನೆಲೆಯಲ್ಲಿ ಅವರು ಮಾಡುವಂತ ಕಾರ್ಯ ನಿಜಕ್ಕೂ ಎಲ್ಲರಿಗೂ ಕೂಡ ಮಾದರಿ, ಆಕಲನೀಯ. ಎಲ್ಲರಿಗೂ ಕೂಡ ಅವರೊಂದು ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ ನಾನು ಇಚ್ಛೆ ಪಡ್ತಿದ್ದೇನೆ. ಅದರ ಜೊತೆಗೆ ಅಧ್ಯಕ್ಷರಾಗಿರ್ತಕ್ಕಂಥ AJ ಶೇಖರ್ ಅವರು ಕೂಡ ಅವರ ತಂದೆಯವರಿಂದಲೇ ಒಂದು ಕಬಡ್ಡಿ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನ ಮತ್ತು ಅದಕ್ಕೆ ದೇಣಿಗೆಯನ್ನ ನೀಡ್ಕೊಂಡು ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಶೇಖರನ್ನವರ ತಂದೆಯವರು ಜಯಣ್ಣನವರ ಒಂದು ದಾರಿಯಲ್ಲಿ ಅವರು ಕೂಡ ನಡೆದುಕೊಂಡು ಬರ್ತಾ ಇದ್ದಾರೆ. ಕ್ರೀಡೆಗೆ ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನ ನೀಡ್ಕೊಂಡು ಬಂದಿದ್ದಾರೆ. ಖಂಡಿತವಾಗಿ ನೀವು ಹೇಳಿದ ಮಾತು ಸತ್ಯ. ಅವರಿಗೆ ಒಂದು ಗಳಿಗೆ ವಿರಾಮ ಇಲ್ಲ, ಪುರುಸೋತಿಲ್ಲ. ಆದ್ರೂ ಕ್ರೀಡಾ ಚಟುವಟಿಕೆಗಳಿಗೆ ಅವರ ಬೆಂಬಲ ಯಾವತ್ತೂ ಇದೆ. ಹೌದು ಸರ್, ಹೌದು. ಅದರ ಜೊತೆಗೆ ನಮ್ಮ ಮಿತ್ರ ಆಗಿರ್ತಕ್ಕಂಥ ಗಣೇಶ್ ಕಾಪಿಕಾಡ್ ಅವರು ಕೂಡ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಇದ್ದುಕೊಂಡಂತವರು. ಇಂಥ ಒಬ್ಬ ವ್ಯಕ್ತಿ ಈ ಒಂದು ಕಬಡ್ಡಿ ಅಕಾಡೆಮಿ ಜೊತೆಗೆ ಇದ್ದುಕೊಂಡು ಸಂಘಟನೆ ಮಾಡುವಂತದ್ದು ಅವರಿಗೆ ಕೂಡ ನಾನು ಅಭಿನಂದನೆ ಹೇಳ್ತೇನೆ. ವಂದನೆಗಳು, ನಿಮ್ಮ ಅಭಿನಂದನೆಗಳಿಗೆ. ಗೋಪಿನಾಥ್ರವ್ರು ಏನು ಹೇಳ್ತೀರಿ? ಜೀವನ್ರವ್ರು ಬಹಳ ಒಳ್ಳೆಯ ಮಾತು ಹೇಳಿದ್ರು ನಿಮ್ಮ ಬಗ್ಗೆ. ಅಲ್ಲ, ಅವರೆಲ್ಲ ಈ ಅಕಾಡೆಮಿಯ ನಮ್ಮ ಆಧಾರ ಸಂಬಂಧ. ನಾವು ಅಕಾಡೆಮಿ ತೊಡಗುವಾಗ ನಮ್ಮೊಡನೆ ಇದ್ದವರು, ನಮ್ಮ ಈ ಮಕ್ಕಳ ಬೆಳವಣಿಗೆ, ನಮ್ಮ ಅಕಾಡೆಮಿಯ ಕಾರ್ಯಚಟುವಟಿಕೆ ನೋಡಿದವರೆಲ್ಲ, ನಾವೆಷ್ಟು ಕಷ್ಟಪಟ್ಟಿದ್ದೇವೆ, ನಮಗೆ ಯಾರೆಲ್ಲ ಸಹಾಯ ಮಾಡಿದೆ ಎಲ್ಲ ತಿಳಿದವರು ಅವರು. ಆದ ಕಾರಣ ಅವರಿಗೆ ಅದರ ನೋವು, ನಮ್ಮ ಕಷ್ಟ ಎಲ್ಲ ತಿಳಿದಿದೆ. ನಿಮ್ಮ ಒಟ್ಟಿಗೆ ಇರುವವರು ಏನು ಹೇಳ್ತೀರಿ ಗಣೇಶ್ ಅವರು? ಖಂಡಿತವಾಗಿ. ಯಾಕೆಂದರೆ ಅದು ಒಂದು ಗಾದೆ ಉಂಟು, ಆನೆ ತರುವುದು
ಸುಲಭ ಅಲ್ಲ. ಆನೆಯನ್ನು ಹೇಗೆ ಸಾಕೋದೆಂದು ದೇವಸ್ಥಾನ ನಿರ್ಮಾಣ ಮಾಡೋದು ಸುಲಭ ಅಲ್ಲ, ದೇವಸ್ಥಾನದ ಆಗೋಗಳು ನೋಡೋದು ಭಾರಿ ಕಷ್ಟ ಅಂತ. ಆ ರೀತಿಯಾಗಿ ನಾನು ನೋಡಿದ್ದೇನೆ ನಮ್ಮ ತೊಕ್ಕೋಡು ಪರಿಸರದಲ್ಲಿ ಅದೆಷ್ಟು ಸಂಘ ಸಂಸ್ಥೆಗಳು ಬಂದು ಹೋಗಿದೆ. ಈಗ ನಮ್ಮ ಇದರಲ್ಲಿ ಆ ರೀತಿ ಚೌಕಡಿ ಈಗ ಗೋಪ್ಯನ ನಮ್ಮ ಹೇಳಿಕೊಂಡು ಇದು ನಾನಿರುವ ತನಕಲ್ಲ, ಇದು ನಿರಂತರವಾಗಿ ಮುಂದೆ, ಅದಕ್ಕೋಸ್ಕರ ಅವರು ಆ ರೀತಿ ಯೋಜನೆಗಳನ್ನ ಹಾಕಿದ್ದಾರೆ. ಆ ರೀತಿಯ ಯೋಜನೆಗಳು ಯಾರಿಗೆ ಬರುವುದಿಲ್ಲ ಖಂಡಿತವಾಗಿ. ಜೀವನ್ರವರಿಗೆ ವಂದನೆಗಳನ್ನು ಸಲ್ಲಿಸುವ ಒಳ್ಳೆಯ ಮಾತು ಹೇಳಿದ್ರಿ ಜೀವನ್ರವರೇ. ನಿಮ್ಮ ಸಹಕಾರ ಯಾವತ್ತೂ ಇರಲಿ, ಯಾವತ್ತೂ ಕಬಡ್ಡಿ ಅಕಾಡೆಮಿಯ ಜೊತೆಗೆ ನೀವು ಕೂಡ ಇರಬೇಕಂತ ಹೇಳಿಕೊಳ್ಳುತ್ತಾ ನಿಮ್ಮ ಕರೆಗಾಗಿ ವಂದನೆಗಳು. ಧನ್ಯವಾದಗಳು. ಹೇಳಿ ಗಣೇಶ್. ಅದೇ ಹಾಗೆ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡೋದು ಮುಖ್ಯವಲ್ಲ, ತುಂಬಾ ಜನ ಇರ್ತಾರೆ. ನಾಳೆ ಹೋಗಿ ಇನ್ನೊಂದು ಅಕಾಡೆಮಿ ಸಹ ಮಾಡು, ಬೇಕಿದ್ರೆ ದೇವಲೋಕವನ್ನೇ ಖಂಡಿತ ಅದು ಆಗುದಿಲ್ಲ. ಹಾಗೆ ಅದು ಸುಲಭ ಕೂಡ ಇಲ್ಲ. ಯಾಕಂದ್ರೆ ಕರೆ ಇದೆ ಕೇಳುವ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ, ಯಾರು ಮಾತಾಡುದು? ಕಿರಣ್ ಕೊಲ್ಲೆ ಬಂದು ಸರ್, ಕೊಲ್ಲೆ. ಹಾ, ಕಿರಣ್ ಕೊಲ್ಲೆ, ಪಲ್ಲೆ ಕಿರಣ್ ಬಲ್ಲೆ. ಗೋಪೇನ ನಮಸ್ಕಾರ. ನಮಸ್ತೆ ನಮಸ್ತೆ ಅಮ್ಮ. ಗಣೇಶಣ್ಣ ನಮಸ್ಕಾರ. ನಮಸ್ತೆ ಕಿರಣ್. ನಮಸ್ತೆ ಇರಗಿಲ್ಲ, ನಮಸ್ಕಾರ ಪಲ್ಲೆ ದಾದ ಪನ್ಪಾರು ಅನ್ಪುನ ವಿತ್ IPL T20 ಬಸ್ ಪೂರಾ ಜವನಿರು ಕ್ರಿಕೆಟ್ಗೆ പോകുന്നുള്ളೇರು. ಅದು ಗೋಪೇನ ಪಾರವೆಂಜಿ ಅಂತ ಕಾರ್ಯ ಮಂತೊಂದುಲ್ಲೇರು. ಅಂಜಿ ಕಬಡ್ಡಿ ಸೆಟ್ ಮಂತೊಂದುಲ್ಲೆ ಟೀಮ್ ಮಸ್ತ್ ಖುಷಿ ಆವೊಂದು ಅವಳ ನಮ್ಮ ತೊಕ್ಕೋಡು ಪರಿಸರರು ಇದಕ್ಕೆ ಪ್ರತಿಭಾವಂತನಕ್ಕೆ ಅವಕಾಶ ಕೊರೊಂದುಲ್ಲೇರು. ಆರ್ನ ಕಬಡ್ಡಿ ಪ್ಲೇಯರ್ ಆರ್ನ ಮಗನ್ ಒಂಜಿ ಕಬಡ್ಡಿ ಪ್ಲೇಯರ್ ಮಂತಿದ್ದೀರಿ. ಈ ಪಾತ್ರವನ್ನು ಪಕ್ಕ ಪಂಡ್ರೆ ಇತ್ತು ಆರು ಆ ಕಬಡ್ಡಿ ಆಟಗಾರ ಅದು ಬಳಿಯಾರ ಐತೆ ಮಗನ ಅದೇ ಪ್ರಯತ್ನ ಮತ್ತು ಬೆಳಿಬಹುದು. ಕೇವಲ ಕಬಡ್ಡಿ ಅಂತಂದ್ರೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಾತಕ್ಷೇತ್ರ ಉಪ್ಪುನಾಗ್ಲಿ ರಜನಲ್ಲ ಗೋಪೆನ್ನವಡು ಗಣೇಶನ್ನಾಡು ದುಮ್ಮಗೆಲ್ಲ ಗೋಪೆನ್ನೆ ಇಡೀ ತೊಗೊಡ ಜಾವನ ಸೆಟ್ ಮಾಡ್ತದೆ. ಒಂಜಿ 13 ಟೀಮ್ ಸೆಟ್ ಮಾಡ್ತದೆ. ಒಂಜಿ ನ್ಯಾಷನಲ್ ಲೆವೆಲ್ ಮುಟ್ಟ ಪೋಡೊಂದು ಎಂಕ್ಲು ಒಂಜಿ ಎಂಕ್ಲು ಒಂಜಿ ದೇವಡ ಅತ್ತೊಂದುಲ್ಲ ಅರ್ಧ ಎತ್ತೆ ಮಾಡ್ಪಾಡೊಂದು ಏನೊಂಜಿ ವಿನಂತಿ. ಖಂಡಿತವಾದ ಇರ್ನ ಹಾರೈಕೆ ಇನ್ನೊಂಚಿನಕಲ್ಲ ಹಾರೈಕೆಡೆ ಈ ಅಕಾಡೆಮಿ ಈತ ದುಂಬರಿಯರ ಸಾಧ್ಯ ಆತನು ಅವು ನನ್ನಲ್ಲ ಬೋಡು ದಾದ ಬಂದ್ಬರ್ಬೇಕು. ಖಂಡಿತ ಕೇಳೋಣ ನಿಖಿಲ ಮಾತ ಸಹಕಾರ ಅವೇ ಖಂಡಿತ ಬೊಕ್ಕ ಅಪ್ಪನ ಆಶೀರ್ವಾದದ ಜೋಕುಲು ಖಂಡಿತ ಎಂಕೊಂಜಿ ಪೂರ್ಣ ವಿಶ್ವಾಸ ಉಂಡು. ಎನ್ನ ಜೋಕುಲು ದತ್ತು ನಮ್ಮ ಮಾತ ನಮ್ಮ ಎನ್ನ ಅಕಾಡೆಮಿಟಿ ಎನ್ನ ಮಗೆ ಆಯನ ಮಗೆ ಅಕ್ಲನ ಮಗೆ ದಾಲೆಜ್ಜಿ ಮಾತ ಒಂಜೇ ಇಲ್ಲ ಮಾತ ನಮ್ಮ ಜೋಕುಲು ಐಟಿ ಅವು ಡಿಸ್ಕ್ರಿಮಿನೇಷನ್ ಓಲೆಜ್ಜಿ ಅವತ್ತಂದೆ ನಮ್ಮ ಇತ್ತೊಂಜಿ ಪ್ಲಾನ್ ಉಂಡು ಗ್ರಾಮಾಂತರ ನಮ್ಮ ಗ್ರಾಮಾಂತರದ ಮಸ್ತ್ ಜೋಕುಲನ ಇತ್ತೊಂಜಿ ಪ್ಲಾನ್ ಪಾಡ್ತಾ ಅಕ್ಲೆಲ್ಲ ಒಂಜಿ ನಮ್ಮ ಇಂದು ಮಂತದ್ದು ನಮ್ಮ ಮಂಗಳೂರು ಗ್ರಾಮಾಂತರದ ಒಂಜಿ ರಾಷ್ಟ್ರ ಮಟ್ಟದ ಮುಟ್ಲ ಪ್ರೊ ಕಬಡ್ಡಿಯ ಅಂತಾರಾಷ್ಟ್ರ ಮಟ್ಟದ ಪೋಗಡು ಮಣ್ಣ ನಾನು ಬೇರೆ ಒಲಿಂಪಿಕ್ಸ್ ಈ ಪಾತರು ನನ್ನನಾಥ ಪಾತರಡು ಇರ್ನ ಕಾಲ್ಗೆ ಅದು ವಂದನೆಲು ಕಿರಣ್ ರೇ ಸಹಕಾರ ಏಪಲ ಉಪ್ಪಾಡು ಪಣ್ಣದು ಧನ್ಯವಾದ ಸಂದವನ್ನುಲ್ಲ ಖಂಡಿತ ಸರಿ 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 మరి పొరలు పాత్ర పడ్డారు దయపండ మాతరగిల ನಮ್ಮ ಪರಿಸರ ಇಂಚಿನ ಅಕಾಡೆಮಿ ಅವು ಮಲ್ಲ ಮಟ್ಟೋಡು ಬೆಳೆಯೋಡು ನಮ್ಮ ಜೋಕುಲು ಆ ಮೂಲಕವಾದ ರಾಷ್ಟ್ರ ಮಟ್ಟಗೂ ಅಂತಾರಾಷ್ಟ್ರೀಯ ಮಟ್ಟಗೂ ಒಂಜಿ ಕ್ರೀಡೆಡು ಬೆಳೆಯೋಡು ಬಂದ್ರೆ ಆಶೆ ಮಾತರೆಗಳು ಲೈಕ್ ಆತೆ ಪರಿಶ್ರಮಗಳು ಆತೆ ಸಾಧನೆಗಳು ಐತ ಬಗ್ಗೆ ನಮ್ಮ ನನ್ನಲಾತ್ ಪಾತೆರಿಗ ಈತ ಒಂಜಿ ಎಲ್ಲಿಯ ವಿರಾಮದ ಬಗ್ಗೆ ಈ ಪಾತ್ರೆ ಕತೆ ದುಂಬರಿಯುಡು ನಿಖಿಲ ಇಂಚನೆ ದೂರವಾಣಿ ಕರೆಕುಲು ಏಪಲ ಎಂಕಲಿಗೆ ಬರೋದು ಪಡು ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದು ಪಡು ಮಾಡೋದು ವಿರಾಮದ ಬಗ್ಗೆ ಈ ಪಾತ್ರೆ ಕತೆ ದುಂಬರಿಯುಡು.
ಆತ್ಮೀಯ ವೀಕ್ಷಕ ಬಾಂಧವರೇ, ಮತ್ತೆ ನೇರ ಪ್ರಸಾರದ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಇದರ ಸಂಸ್ಥಾಪಕರು ಸಂಚಾಲಕರು ಶ್ರೀಯುತ ಗೋಪಿನಾಥ್ ಉಳ್ಳಾಳ್ರವರು ಮತ್ತು ಶ್ರೀಯುತ ಸಂಘಟನಾ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡ್ರವರು ನಮ್ಮೊಂದಿಗಿದ್ದಾರೆ. ಒಳ್ಳೆಯ ಕಬಡ್ಡಿಯ ಬಗ್ಗೆ ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಕಬಡ್ಡಿ ಅಕಾಡೆಮಿ ಮಾಡುತ್ತಿರುವಂತಹ ಕೆಲಸ ಕಾರ್ಯಗಳನ್ನು ಹೇಳ್ತಾ ಇದ್ದಾರೆ. ಒಳ್ಳೆಯ ಪೂರಕವಾದಂತಹ ಕರೆಗಳು ಕೂಡ ನಮಗೆ ಬರ್ತಾ ಇವೆ. ನಿಮ್ಮ ಕರೆಗಳನ್ನು ನಿರೀಕ್ಷಿಸ್ತಾ ಅಥವಾ ನಿಮ್ಮ ಯಾವುದೇ ರೀತಿಯ ವಿಶೇಷವಾಗಿ ವಿದ್ಯಾರ್ಥಿಗಳ ಪೋಷಕರು ಕಬಡ್ಡಿ ಆಟದಲ್ಲಿ ಏನು ಹೇಗೆ ಅಂತ ಏನಾದರೂ ಸಂಶಯಗಳಿದ್ದರೆ ಅದನ್ನು ಕೇಳಬಹುದು. ಗೋಪಿನಾಥ್ರವರು ಅದಕ್ಕೆ ಉತ್ತರಿಸಲು ನಮ್ಮೊಂದಿಗಿದ್ದಾರೆ ಅಂತ ಹೇಳಿಕೊಳ್ತಾ, ಇದೀಗ ನಿಮ್ಮದು ಆಗ ಹೇಳಿದ್ರಿ ಮೈದಾನದ ಕಬಡ್ಡಿಯಿಂದ ಮ್ಯಾಟ್ ಕಬಡ್ಡಿಯಾಗಿ ಮಹಾಕಾಳಿ ಆ ಸಭಾಂಗಣದಲ್ಲಿ ಅಲ್ಲಿ ಆರಂಭ, ಅಂದರೆ ಅಲ್ಲಿಂದ ಮತ್ತೆ ಅದು ಪರಿವರ್ತನೆ ಆಯಿತು, ಹೊಸ ತಾಂತ್ರಿಕ ತಂತ್ರಜ್ಞಾನಕ್ಕೆ ತೆರೆದುಕೊಂಡಿತು. ಈ ಮ್ಯಾಟ್ ಕಬಡ್ಡಿ ಅನ್ನುವಂತಹದ್ದು ಹೇಳುವಾಗ ಆ ಮ್ಯಾಟನ್ನು ಕೊಂಡುಕೊಳ್ಳಿಕ್ಕೆ ಅಷ್ಟು ಸುಲಭ ಏನಿಲ್ಲ. ಅದಕ್ಕೆ ಹೇಗೆ ನಿಮಗೆ ಸಹಕಾರ ಮತ್ತು ಯಾರೆಲ್ಲ ಸಹಕಾರ ಮಾಡಿದರು? ನಾವು ಆ ಮ್ಯಾಟ್ ಫಸ್ಟಿಗೆ ನಾವು ನಮ್ಮ ಅಕಾಡೆಮಿಯ ಲೆಕ್ಕದಲ್ಲಿ ಕೆಳಗಿನ ಸಭಾಭವನದಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ ಅವರಿಂದ ಮಹಾಕಾಳಿ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಅನುಮತಿ ಪಡೆದು ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡಿ ತರಬೇತಿ ಕೊಡಲು ಶುರು ಮಾಡಿದೆವು. ಅದರ ನಂತರ ಅದು ಕೂಡ ಅಲ್ಲಿ ಆ ಮ್ಯಾಟಿಗೆ ಮಕ್ಕಳಿಗೆ ಆಡುವಾಗ ಗೋಡೆಯ ಹತ್ತಿರ ಇದ್ದ ಕಾರಣ ಭಯ ಶುರುವಾಯಿತು. ಮಕ್ಕಳು ಗ್ರೋ ದೊಡ್ಡದಾಗಿ ಬರ್ತಾ ಇದ್ದಾಗೆ ಅಲ್ಲಿ ಆ ಸ್ಥಳಾವಕಾಶ ಸ್ವಲ್ಪ ಕಮ್ಮಿ ಆದ ಕಾರಣ ಪುನಃ ನಾವು ಮಹಾಕಾಳಿ ದೇವಸ್ಥಾನದ ಆಡಳಿತ ಮಂಡಳಿ ಹತ್ರ ನಮ್ಮ ಉಮಾಮಹೇಶ್ವರಿ ಅಕಾಡೆಮಿಯ ಎಲ್ಲ ಪದಾಧಿಕಾರಿ ಹೋಗಿ ಮಾತಾಡಿ ಮೇಲ್ಛಾವಣಿಯಲ್ಲಿ ಸ್ವಲ್ಪ ಸ್ಲ್ಯಾಬ್ ಎಕ್ಸ್ಟೆನ್ಷನ್ ಮಾಡಿ ಸ್ವಲ್ಪ ದೊಡ್ಡ ಮಾಡಲಿ ನಾವು ಆಡಲಿಕ್ಕೆ ಅನುಮತಿ ಪಡೆದೆವು. ಅಲ್ಲಿ ಸಾಧಾರಣ ಒಂದು 10 ಲಕ್ಷ ರೂಪಾಯಿ ವೆಚ್ಚ ಮಾಡಿ ನಾವು ಮೇಲ್ಛಾವಣಿಯಲ್ಲಿ ಒಳಾಂಗಣ ಕ್ರೀಡಾಂಗಣ ಮಾಡಿದೆವು. ಅದೇ ಸಂದರ್ಭದಲ್ಲಿ ನಮಗೆ ನಮ್ಮ ಮಂಗಳೂರು ನಮ್ಮ ಗ್ರಾಮಾಂತರ ಶಾಸಕರಾದ ವಿಧಾನಸಭಾ ಕ್ಷೇತ್ರದ UT ಖಾದರ್ ಅವರ ಅನುದಾನದ ಅಡಿಯಲ್ಲಿ ಕೂಟ ಅನುದಾನದಲ್ಲಿ ನಮಗೆ ಒಂದು ಮ್ಯಾಟ್ ಲಭಿಸಿತು. ಅದು ಅದೇ ಸಂದರ್ಭದಲ್ಲಿ ಆ ಉದ್ಘಾಟನಾ ಸಂದರ್ಭದಲ್ಲಿ ನಮಗೆ ಆ ತಾಯಿ ಒದಗಿಸಿದ್ಲು. ಅದು ಸಹ ಕಾಕತಾಳೀಯ. ಎಲ್ಲ ಸಂದರ್ಭ ನಮಗೆ ನಾವು ಯಾವುದೇ ಈ ಕಬಡ್ಡಿಯನ್ನು ದೈವಿಕ ರೂಪದಲ್ಲಿ ನೋಡಿದ ಕಾರಣ, ನಾವು ಮಾಡುವ ಕೆಲಸ ಕಾರ್ಯ ಸತ್ಯ ಧರ್ಮದಲ್ಲಿ ಇದ್ದ ಕಾರಣ ನಮಗೆ ಎಲ್ಲ ಕೆಲಸ ಕಾರ್ಯಗಳು ಆಗಾಗ ಆ ಸಮಯಕ್ಕೆ ಅವಳು ಕೊಡ್ತಾ ಇದ್ದಾಳೆ. ಇದೊಂದು ಪ್ರತ್ಯಕ್ಷ ಸಾಕ್ಷಾತ್ ಆ ರೂಪಿಣಿಯ ಸತ್ಯವನ್ನು ನಾನು ನನ್ನ ಕಣ್ಣಾರೆ ನೋಡಿದ. ನಮಗೆ ಯಾವುದಕ್ಕೆ ಇಷ್ಟರವರೆಗೆ ಅವಳು ಕೊರತೆ ಮಾಡಲಿಲ್ಲ. ಆ ಶಾಸಕರ ಬಗ್ಗೆ ಹೇಳಿದ್ರೆ, ನನ್ನ ಇಷ್ಟು ವರ್ಷದ ಅನುಭವದಲ್ಲಿ ಒಂದು ಕ್ರೀಡೆಗೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ UT ಖಾದರ್ ಅಂತ ಒಂದು ಶಾಸಕರು ಅವರು ಮಾಡಿದಂಥ ನಮಗೆ ಸಹಕಾರ ಬೇರೆ ಯಾರು ಮಾಡಲಿಲ್ಲ. ಅದು ಹೇಳಲೇಬೇಕು. ಅಂದರೆ ನಮಗೆ ರಾಜಕೀಯ ಅಲ್ಲ, ಇಲ್ಲಿ ನಮಗೆ ಕ್ರೀಡೆ ಬೆಳೆಸುವ ಯಾರಿದ್ದರೂ ಕೂಡ ನಾವು ಅವರಿಗೆ ನಮ್ಮ ಇದನ್ನು ಹೇಳಲೇಬೇಕಾಗ್ತದೆ. ಅವರು ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 30-40 ವರ್ಷಗಳ ಇತಿಹಾಸ ತೆಗೆದು ನೋಡಿದರೆ ಒಂದು 5 ಕ್ರೀಡಾಪಟುಗಳಿಗೆ ನವಮಂಗಳೂರು ಪೋರ್ಟ್ ಟ್ರಸ್ಟಲ್ಲಿ ಆಗಿನ ಕಾಲದ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಗಳಾದ ರತ್ನಾಕರ್ ಪುತ್ರನ್ ಇವರ ಒಂದು ಮುತುವರ್ಜಿಯಲ್ಲಿ ಒಂದು 5 ಮಕ್ಕಳಿಗೆ 5 ಕ್ರೀಡಾಪಟುಗಳಿಗೆ ಉದ್ಯೋಗ ಲಭಿಸಿದೆ. ಒಂದು ಕರೆ ಬಂದಿದೆ ನೋಡುವ. ಹಲೋ 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 ಹಲೋ. ಅದರ ನಂತರ ಇಷ್ಟರವರೆಗೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರಿಗೂ ಉದ್ಯೋಗ ಲಭಿಸಲಿಲ್ಲ. ಕಾರಣ ನಾವು ಯಾಕೆ ಹೇಳ್ತೇನೆ ಅಂದರೆ, ಈಗ ಬೆಂಗಳೂರು ಆಗಲಿ, ಬಾಂಬೆ ಆಗಲಿ, ಮೆಡ್ರಾಸ್ ಆಗಲಿ ಒಂದು ದೊಡ್ಡ ದೊಡ್ಡ ಪಟ್ಟಣಗಳು, ಅದೇ ರೀತಿ ಮಂಗಳೂರು ಕೂಡ ಒಂದು ಪಟ್ಟಣವೇ. ಹಲೋ 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 ಹಲೋ. ಅಂಥ ದೊಡ್ಡ ಒಂದು ಹಬ್ ಇದು ನಮ್ಮದು ಮಂಗಳೂರು ಹೇಳಿದ ಕೂಡಲೇ ಇಲ್ಲಿ ಹಲವಾರು ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಸಹಕಾರಿ ಸಂಸ್ಥೆಗಳು ಭಾಳಷ್ಟಿವೆ. ಒಂದು ನಮ್ಮ ಜನಪ್ರತಿನಿಧಿಗಳು ಇಚ್ಛಾಶಕ್ತಿಯಿಂದ ಒಂದು 2-3 ಸಂಸ್ಥೆಯಲ್ಲಿ ಆದರೂ ನಮ್ಮ ಕಬಡ್ಡಿ ಪಟುಗಳಿಗೆ ಒಂದು ಉದ್ಯೋಗ ಅವಕಾಶ ಕೊಟ್ಟರೆ, ಎಷ್ಟೋ ಈ ಕಬಡ್ಡಿ ಕ್ರೀಡಾಪಟುಗಳಂದರೆ ಬಡ ಮಧ್ಯಮದ ಕುಟುಂಬದಿಂದ ಬಂದವರು, ಕಷ್ಟಪಟ್ಟು ಬಂದವರು. ಸೊ ಅವರಿಗೆ ಫರ್ದರ್ ಅವರ ಜೀವನಕ್ಕೆ ನಾವು ನೋಡಿದಾಗೆ ಕಬಡ್ಡಿಯಲ್ಲಿ ಇರುವವರು ಹೆಚ್ಚಿನವರು ಶ್ರಮಜೀವಿ. ಏನು ಕಷ್ಟ ಮನೆಯಲ್ಲಿದೆ ಅದು ಸಹಿಸಲಿಕ್ಕೆ ಗೊತ್ತಿದ್ದವರಿಗೆ ಮಾತ್ರ ಕಬಡ್ಡಿ ಹೊಂದಿಕೊಳ್ತದೆ. ಯಾಕೆಂದ್ರೆ ಒಳ್ಳೆಯ ವ್ಯವಸ್ಥೆಯಲ್ಲಿ ಬೆಳೆದವರಿಗೆ ಕಬಡ್ಡಿ ಅನ್ನೋದು ಖಂಡಿತ ಅದು ಅಷ್ಟು ಸುಲಭದಲ್ಲಿ ಹಿಡಿಸುವುದಿಲ್ಲ. ಸೊ ಅಂಥ ಒಂದು ವ್ಯವಸ್ಥೆಯಲ್ಲಿ ಇರುವಾಗ ನಮ್ಮ ಜನಪ್ರತಿಗಳು ಇಚ್ಛಾಶಕ್ತಿಯಿಂದ ಒಂದು 2-3 ಸಂಸ್ಥೆಯಲ್ಲಿ ಮಕ್ಕಳಿಗೆ ಒಂದು ಉದ್ಯೋಗ ಅವಕಾಶ ಮಾಡಿಕೊಟ್ಟಿದ್ರೆ
ಅವರ ಬೆಳವಣಿಗೆ ಮತ್ತು ಮುಂದಿನ ಭವಿಷ್ಯ ಅಂದರೆ ಒಂದು ಉದ್ಯೋಗ ಸಿಕ್ಕಿದೆ ಅಂದರೆ ಅಲ್ಲಿಗೆ ಪ್ಯಾಕಪ್ ಆಗಬಾರ್ದು. ಅವರ ಭವಿಷ್ಯ ಮುಂದೆ ಬರಬೇಕು. ಅಂತಾರಾಷ್ಟ್ರ ಮಟ್ಟ, ಪ್ರೋ ಕಬಡ್ಡಿ ಅದಕ್ಕೆಲ್ಲ ಬೆಳಗಬೇಕಾದ್ರೆ ಅವರಿಗೆ ಪೂರಕವಾಗಿ ಒಂದು ಉದ್ಯೋಗ ಬೇಕು. ಉದ್ಯೋಗ ಇಲ್ಲದ್ರೆ ಅವರ ಆ ಕ್ರೀಡಾ ಜೀವನ ಅಲ್ಲಿಗೆ ಮೊಟ್ಟಕ್ಕೆ ಹೋಗ್ತದೆ. ಅಂತ ನೂರು ಮಕ್ಕಳು ಇಲ್ಲೀಗ ಹಿಂದೆ ಬಿದ್ದಿದ್ದಾರೆ, ಕ್ರೀಡೆಯಿಂದ ನಿವೃತ್ತಿಯಾಗಿದ್ದಾರೆ. ಸೊ ಅದಕ್ಕೆ ಅಂಥ ಒಂದು ಪರಿಸ್ಥಿತಿ ಇಲ್ಲಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ಅದು ಸರಿಯಾಗ್ಬೋದು ಅನ್ನೋ ವಿಶ್ವಾಸ. ಸೊ ಅಂಥ ಒಂದು ಸಂದರ್ಭ ಇರುವಾಗ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಮ್ಮ ದೈಹಿಕ ಶಿಕ್ಷಣ ತರಬೇತಿ ಕೋರ್ಸ್ ಒಂದು ಇದೆ. ಅದಂದರೆ ಫಿಸಿಕಲ್ ಡೈರೆಕ್ಟರ್ ಯಾವುದಾದ್ರೂ ಒಂದು ಆತ ಕೋರ್ಸ್ ಮಾಡಿದರೆ ದಕ್ಷಿಣ ಕನ್ನಡ ಅಲ್ಲ ಕರ್ನಾಟಕದ ಯಾವುದಾದ್ರೂ ಒಂದು ಫಿಸಿಕಲ್ ಡೈರೆಕ್ಟರ್ ಆಗಿ ಒಂದು ಸಣ್ಣ ಸಂಸ್ಥೆಯಲ್ಲಿ ಆದರೂ ಅವರಿಗೆ ಉದ್ಯೋಗ ಸಿಗ್ತದೆ, ಅವಕಾಶಗಳು ಸಿಗ್ತದೆ. ಸೊ ಅಂಥ ಒಂದು NCET ನ್ಯಾಷನಲ್ ಅವರ ಒಂದು ಇದುಂಟು ಮಾನದಂಡ, ಅದನ್ನು ಪಾಲಿಸಲಿಲ್ಲ ಎಂಬ ಕಾರಣಕ್ಕಾಗಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಆ ಕೋರ್ಸನ್ನು ತಡೆ ಹಿಡಿಯುವ ಒಂದು ಸಂದರ್ಭ ಬಂದಾಗ ಅಕಾಡೆಮಿಯೊಂದಿಗೆ ನಮ್ಮ ಶಾಸಕರು ಹಾಗೂ ಅದರೊಂದಿಗೆ ಕ್ರೀಡಾ ಭಾರತಿ ಕೂಡ ಸೇರಿಕೊಂಡು ಅದಕ್ಕೆ ಪೂರಕ ಒಂದು ದಿವಸ ಅವರು ಅದಕ್ಕೆ ಶ್ರಮಪಟ್ಟು ಉಪಕುಲಪತಿಯವರನ್ನು ಒಟ್ಟಿಗೆ ಕೂತುಕೊಳ್ಳಿಸಿ ಅದನ್ನು ಪುನಃ ಹಿಂದೆಗೆದಿದ್ದಾರೆ. ಸೊ ಈಗ 40 ಮಕ್ಕಳು ಆ ತರಬೇತಿ ಕೋರ್ಸ್ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ವಿ. ಮತ್ತೊಂದು ಕರೆಯನ್ನು ಕೇಳುವ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೇಳಿ, ಯಾರು ಮಾತಾಡೋದು? ನಾನು ಮನಮೋಹನ್ ರಾವ್ ಅಂತ. ಮನಮೋಹನ್ ರಾವ್ ಅವರು ನಿಮ್ಮ ಹೆಸರನ್ನು ಈಗ ಹೇಳಿದ್ದೇವೆ ನಾವು. ಹೇಳಿ ಮನಮೋಹನ್ ರೇ. ಅದೇ ಕಬಡ್ಡಿ ಬಗ್ಗೆ ಗೋಪಿನಾಥ್ ಎಲ್ಲ ಮಾತಾಡ್ತಾ ಇದ್ದಾರೆ. ಉಮಾಮಹೇಶ್ವರಿ ಕಬಡ್ಡಿ ಅವರು ಕ್ರೀಡೆಯ ಅಭಿವೃದ್ಧಿಗಾಗಿ. ಹೌದು, ಗೋಪಿನಾಥ್ ಮತ್ತು ಗಣೇಶ್ ಕಾಪಿಕಾಡ್ರವರು ನಮ್ಮೊಂದಿಗಿದ್ದಾರೆ. ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಮೂಲಕ ನಮ್ಮ ಪರಿಸರದ ಮಕ್ಕಳಿಗೆ ಎಲ್ಲಿಂದ ಬಂದರೂ ಕೂಡ ಅವರ ಅಕಾಡೆಮಿಯಲ್ಲಿ ಒಳ್ಳೆಯ ತರಬೇತಿಯ ವ್ಯವಸ್ಥೆ ಕೊಡ್ತಾ ಇದ್ದಾರೆ. ಅದು ನಿಜವಾಗಿ ಅಭಿನಂದನೀಯ. ಹಾ, ಹೇಳಿ. ಈ ಬಗ್ಗೆ ನಮ್ಮ ಶಿವಾಜಿ ಫ್ರೆಂಡ್ ಸರ್ಕಲ್ ಕೂಡ ಹೆಚ್ಚಿನ ಪ್ರಯತ್ನ ಮಾಡಿತ್ತು ಮೊದಲು. ಹೆಚ್ಚಿನ ಕ್ರೀಡಾಪಟುಗಳನ್ನ ಬೆಳಕಿಗೆ ತಂದಿತ್ತು. ಈ ರೀತಿ ನಮ್ಮ ಒಂದು ಸಂಸ್ಥೆ ಕೂಡ ಬೆಳವಣಿಗೆ ಬಂದದ್ದನ್ನ ಗಮನಿಸಿ ನೀವು ಮಾತಾಡಿದ್ರಿ, ಅಭಿನಂದನೆ. ನಿಮ್ಮ ಇಬ್ಬರ ಹೆಸರನ್ನು ಹೇಳಿದ್ದೇವೆ, ಯಾಕೆಂದ್ರೆ ಸಿರಿಲ್ ಮತ್ತು ಮನಮೋಹನ್, ಅದು ಕಬಡ್ಡಿ ಎಲ್ಲೇ ಇರಲಿ ಆ ಎರಡು ಹೆಸರು ಅಲ್ಲಿ ಜೊತೆಯಾಗಿ ಕಾಣ್ತಾ ಇದ್ದು ನೀವು ಕಾಣಿಸಿಕೊಳ್ತಾ ಇದ್ರಿ. ಹೌದು. ಮತ್ತೆ ಗೋಪಿನಾಥ್ರವರಿಗೆ ಏನು ಹೇಳ ಬಯಸ್ತೀರಿ? ನೀವೊಂದು ಒಳ್ಳೆಯ ಸಂಘಟಕರು, ಹಿಂದೆ ಅಲ್ಲ ಒಳ್ಳೆಯ ಮಾತುಗಾರರು, ವೀಕ್ಷಕ, ವಿವರಣೆಗಾರರಾಗಿ ನೀವು ಇಡೀ ನಾಡಿನಲ್ಲಿ ಗುರುತಿಸಿಕೊಂಡವರು ಮನಮೋಹನ್ ರವರೇ, ಹೇಳಿ. ಅದೆಲ್ಲ ನಮ್ಮ ತೊಕ್ಕೊಟ್ಟಿನ ಎಲ್ಲ ಕ್ರೀಡಾ ಅಭಿಮಾನಿಗಳು, ವೀಕ್ಷಕರ ಒಂದು ಕಾರಣ ಅಂತ ಹೇಳ್ಬಹುದು. ಮತ್ತೆ ಶಿವಾಜಿ ಫ್ರೆಂಡ್ ಸರ್ಕಲ್ ಕೂಡ ಆ ರೀತಿ ಬೆಳವಣಿಗೆ ಬರ್ಲಿಕ್ಕೆ ಕಾರಣ ಆಯ್ತು. ಹೆಚ್ಚಿನ ಕ್ರೀಡಾಪಟುಗಳು ಮತ್ತೆ ಈ ರೀತಿ ಗೋಪಿನಾಥ್ ಕಾಪಿಕಾಡ್ರು ಮತ್ತೆ ಇನ್ನೊಬ್ಬರು ಹೆಚ್ಚಿನ ಪ್ರಯತ್ನ ಪಡೋದು ನಿಜವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ ನಾವು. ಖಂಡಿತ ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಕಾರ ಯಾವತ್ತೂ ಇರಲಿ. ನಿಮ್ಮಂತಹವರ ಮಾರ್ಗದರ್ಶನ ಖಂಡಿತ ಬೇಕು. ಕಬಡ್ಡಿಯನ್ನು ನೋಡಿ ಬೆಳೆದವರು ನೀವು, ಬೆಳೆಸಿದವರು ನೀವು. ವಂದನೆಗಳು ಕರೆಗಾಗಿ ಮನಮೋಹನ್ ರೇ. ಇನ್ನೇನಾದ್ರೂ ಹೇಳಲಿಕ್ಕಿದೆಯಾ? ಹೊಸಕರಲ್ಲೂ ಸಂಸ್ಥೆ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಅಂತ ನಮ್ಮ ಆಶಯ. ವಂದನೆಗಳು. ನಿಮ್ಮ ಒಂದು ಆಶಯ ನಮಗೆಲ್ಲರಿಗೂ ಒಂದು ಪ್ರೋತ್ಸಾಹದ ರಕ್ಷೆ ಆಗಲಿ. ವಂದನೆಗಳು ಮನಮೋಹನ್ ರೇ. ಮತ್ತೆ ತುಂಬಾ ಕಬಡ್ಡಿ ಪಟುಗಳು ಇದ್ರು, ಕೇಶವ್ ಮತ್ತೆ ನಾಗೇಶ್. ಮತ್ತೆ ನಾವು ನೆಹರು ಮೈದಾನದಲ್ಲಿ ಕೂಡ ಒಂದು ಕಬಡ್ಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಅದ್ರ ವೀಕ್ಷಕರನ್ನು ಕೂಡ ನಾನು ಮಾಡಿದ್ದೆ. ಅದಕ್ಕೆಲ್ಲ ಕಾರಣಕರ್ತರಾಗಿ ಅವರಿಗೆಲ್ಲ ವಂದನೆಗಳನ್ನ ಸಲ್ಲಿಸ್ತೇನೆ ನಿಮ್ಮ ಮುಖಾಂತರ. ಖಂಡಿತ ನಿಮಗೂ ಕೂಡ ವಂದನೆಗಳು. ಕರೆ ಮಾಡಿ ನಿಮ್ಮೊಂದು ಅಭಿಪ್ರಾಯವನ್ನು ಹಂಚಿಕೊಂಡದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮನಮೋಹನ್ ರಾವ್ ಅವರೇ. ಸರಿ, ಧನ್ಯವಾದ. ವಂದನೆಗಳು. ಅದೇ ಮನಮೋಹನ್ ಹೇಳಿದಾಗೆ ಒಂದು ಕಾಲಘಟ್ಟದಲ್ಲಿ 80-90ರ ದಶಕದಲ್ಲಿ ತೊಕ್ಕೋಟು ಎಂಬ ಪ್ರದೇಶದಲ್ಲಿ ಒಂದು 20-25 ತಂಡಗಳು ಖಾಲಿ ತೊಕ್ಕೋಟು ಎಂಬ ಪ್ರದೇಶದಲ್ಲಿ ಇತ್ತು. ಶಿವಾಜಿ ಫ್ರೆಂಡ್ ಸರ್ಕಲ್, ವೀರಮಾರುತಿ ಬ್ರದರ್ಸ್, ವಿದ್ಯಾಂಜನ್ಯ, ವಿದ್ಯಾರಣ್ಯ, ಏಕತಾ, ವೆಲ್ಕಮ್, ನಿತ್ಯಾನಂದ, ಹೇಳಲಿಕ್ಕೆ ಹೋದ್ರೆ ಅಷ್ಟು ತಂಡ. ಅಂದ್ರೆ ಅಷ್ಟು ತಂಡಗಳು, ಆ ಆಟಗಾರರು ಯಾವುದೇ ಒಂದು ಪ್ರತಿಫಲ ಬಯಸದೆ ತಮ್ಮ ತಂಡದ ಹೆಸರಿಗೆ, ತಮ್ಮ ಊರಿನ ಹೆಸರಿಗೆ ತಮ್ಮ ಪ್ರಾಣವನ್ನು ಕೊಡ್ಲಿಕ್ಕೆ ಕೂಡ ತಯಾರಾಗಿ ಆಡ್ತಾ ಇದ್ರು. ಆ ಕಾಲದಲ್ಲಿ ಪ್ರತಿಫಲಾಕ್ಷೆ ಅಂದ್ರೆ ಹಣದ ಏನಿಲ್ಲ, ಅದೊಂದು ತಗಡಿನ ಸೀಟು ಎಂದ ಒಂದು ಮರದ ಒಂದು ತುಂಡಿಗೆ ಒಂದು ಒಂದು ನಕ್ಷತ್ರವನ್ನು ಅಂಟಿಸಿಕೊಟ್ಟ ಅದು ಈಗಿನ ಬೆಲೆ ಒಂದು 100 ರೂಪಾಯಿ ಇರ್ಲಿಕ್ಕಿಲ್ಲ. ಆ ಒಂದು ಮರದ ತುಂಡಿಗೆ ಈಗ ಮರ ಎಷ್ಟು ಸಿಗ್ತದೆ ಅದನ್ನು ಕಟ್ ಮಾಡಿ ಒಂದು ಇದು ಅಂಟಿದ್ರೆ ಸಾಕು. ಅದಕ್ಕೆ ಬೇಕಾಗಿ ಬೆಳಿಗ್ಗಿಂದ ಸಾಯಂಕಾಲದವರೆಗೆ ಹೋರಾಡಿ ಏನೋ ಒಂದು ಯುದ್ಧ ಮಾಡಿದ ಹಾಗೆ ಮಾಡಿ
ಆ ಒಂದು ತನ್ನ ತಂಡಕ್ಕೆ ಬೇಕಾಗಿ ಆ ಕಬಡ್ಡಿ ಎಂಬ ಒಂದು ಇದನ್ನು ಉಸಿರಾಗಿಸಿದಂಥ ಆಟಗಾರ ಇದ್ರು. ಹೇಳಿದ್ರು ತುಂಬ ಮಾಡಿದ್ರು. ಅದು ಅಲ್ಲದೆ ಪ್ರತಿ ಕ್ಲಬ್ಗಳು ಕೂಡ ಅವರವರ ಒಂದು ಹೆಸರಿನಲ್ಲಿ ಕ್ರೀಡಾಕೂಟ ಸಂಘಟಿಸ್ತಿತ್ತು. ಈಗ 10-24 ತಂಡಗಳೂ ಇಲ್ಲ, ಕ್ರೀಡಾಕೂಟ ಸಂಘಟಿಸುತ್ತೂ ಇಲ್ಲ, ಯಾರೂ ಇಲ್ಲ. ಈಗ ಕಬಡ್ಡಿ ಇಲ್ಲ ಇಲ್ಲಿ. ಅಂಥ ಒಂದು ಸಂದರ್ಭವನ್ನು ನಾವೀಗ ಎದುರು ನೋಡ್ತಾ ಇದ್ದೇವೆ. ಇದರಿಂದ ಹೇಗೆ ಮುಂದೆ ಬರೋದು, ಏನು ವಾಪಸ್ ಪುನಃ ನಮ್ಮ ಹಿಂದಿನ ವಿಜೃಂಭಣೆಯನ್ನು ನಾವು ಹೇಗೆ ಮುಂದೆ ತರಬೇಕೆಂಬ ಚಿಂತನೆಯಲ್ಲಿ ನಾನಿದ್ದೇನೆ. ಖಂಡಿತ ಈಗ ನೀವು ಹೇಳುವಾಗ ಖಾದರ್ ಅವರ ಸಹಕಾರ ಹೇಳಿದ್ರಿ, ಖಂಡಿತವಾಗಿ ಅವರನ್ನು ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಲೇಬೇಕು. ಖಂಡಿತ. ಯಾವುದೇ ರೀತಿಯ ಕಾರ್ಯಕ್ರಮ ಮತ್ತು ಯಾವುದೇ ರೀತಿಯ ಒಂದು ಯೋಜನೆಗಳಿದ್ರು ಅವರ ಸಹಕಾರ ಎಲ್ಲ ಕಡೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅವರ ಆ ಒಂದು ಸಹಕಾರಕ್ಕಾಗಿ ನಾವು ಇಲ್ಲಿ ಕಬಡ್ಡಿ ಅಕಾಡೆಮಿಗೆ ಮತ್ತು ಅವರು ಮಾಡುವಂತಹ ಕೆಲಸಗಳಿಗೆ ನಾವು ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇದರ ಜೊತೆಗೆ ಕ್ರೀಡಾ ಇಲಾಖೆ ಇದೆ, ಯೋಜನಾ ಇಲಾಖೆ ಇದೆ, ಇಲ್ಲಿ ಇದರ ವ್ಯವಸ್ಥೆಗಳೆಲ್ಲ ಯಾವ ರೀತಿ ಇದೆ ಇಲ್ಲಿ? ಆ್ಯಕ್ಚುಲಿ ಅದೊಂದು ಒಳ್ಳೆ ಪಾಯಿಂಟ್ ನೀವು ಕೇಳಿದ್ರು, ಸತ್ಯ ಸಹ. ನಮಗೆ ನಮ್ಮ ಕಬಡ್ಡಿಯ ಬಗ್ಗೆ ನೋಡಿದ್ರೆ ಎಲ್ಲ ಅಸೋಸಿಯೇಷನ್ಸ್ ಇದೆ ಇಲ್ಲಿ. ಅಂದರೆ ಎಲ್ಲದಕ್ಕೆ ಅಥ್ಲೆಟಿಕ್ ಅಸೋಸಿಯೇಷನ್, ವಾಲಿಬಾಲ್ ಅಸೋಸಿಯೇಷನ್, ಕಬಡ್ಡಿ ಅಸೋಸಿಯೇಷನ್ ಎಲ್ಲ ಇದೆ. ಅದು ಡೆಮೋಕ್ರೆಟಿಕಲಿ ಇಲೆಕ್ಟೆಡ್ ಬಾಡಿ. ಹೇಗೆಂದರೆ ನಾವೊಂದು ಕ್ಲಬ್ಬಿಗೆ ರಿಜಿಸ್ಟರ್ ಮಾಡಿದ್ರೆ ಹಾಗೆ ಅದು ಒಂದು ಸ್ಟೇಟಿಗೆ ಅಫಿಲಿಯೇಟೆಡ್ ಆಗ್ತದೆ, ಸ್ಟೇಟ್ ನ್ಯಾಷನಲ್ಗೆ ಅಫಿಲಿಯೇಟೆಡ್ ಆಗ್ತದೆ. ನ್ಯಾಷನಲ್ ಅಂದರೆ ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್ ಅಂತೇಳಿ ಉಂಟು, ಅದು ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಬರ್ತದೆ. ಅದಕ್ಕೆ ಅಫಿಲಿಯೇಟೆಡ್ ಈ ನಮ್ಮ ಸಂಸ್ಥೆಗಳು ಅಫಿಲಿಯೇಟೆಡ್ ಆಗ್ತದೆ. ಅದಲ್ಲದೆ ಖಾಲಿ ಸೆಂಟ್ರಲ್ ಗೌರ್ಮೆಂಟಿಂದ ಡೈರೆಕ್ಟ್ ಏನು ರಿಕ್ರೂಟ್ಮೆಂಟ್ ಆದ ಸಂಸ್ಥೆಗಳು ಯಾವುದಿಲ್ಲ. ಎಲ್ಲ ಗವರ್ನಿಂಗ್ ಬಾಡಿ ಡೆಮೋಕ್ರೆಟಿಕ್ ಇಲೆಕ್ಟೆಡ್ ಬೈ ಲಾ. ಈಗ ನಾವು ಈಗ ಬೈ ಲಾ ಮಾಡ್ತೇವೆ, ಒಂದು ವರ್ಷ ಒಂದು ಸಂಸ್ಥೆಯಲ್ಲಿ ಅಧ್ಯಕ್ಷರು 3 ವರ್ಷ, ಅದೇ ರೀತಿ ಅದನ್ನು ಮಾಡ್ತಾ ಇರ್ತಾರೆ. ಅದಕ್ಕೂ ಸೆಂಟ್ರಲ್ ಗೌರ್ಮೆಂಟ್ಗೂ ಯಾವುದೇ ಕನೆಕ್ಷನ್ಸ್ ಇಲ್ಲ, ಸಂಬಂಧಗಳಿಲ್ಲ ಅಂತೇಳಿ ಯಾಕೆ ಹೇಳ್ತಂದ್ರೆ, ಕಳೆದ 5 ವರ್ಷಗಳಿಂದ ದೇಶದಲ್ಲಿ ಸಂಸ್ಥೆ ಇಲ್ಲ, ಗವರ್ನಿಂಗ್ ಬಾಡಿ ಇಲ್ಲ. ಅಂದ್ರೆ ಕ್ರೀಡಾಕೂಟಗಳಿಗೆ ಅಮೆಚೂರ್ ಕಬಡ್ಡಿ ಫೆಡರೇಷನ್ ಇಲ್ಲ. ಅಂದ್ರೆ ಅವರನ್ನು ಮಾಡಿದ ಭ್ರಷ್ಟಾಚಾರ, ಅವರು ಮಾಡಿದ ಅವ್ಯವಹಾರದಿಂದ ಕೆಲವೊಂದು ಕ್ರೀಡಾಪಟುಗಳು, ಕ್ರೀಡಾ ಸಂಸ್ಥೆಗಳು ಅದರ ಮೇಲೆ ದಾವೆಯನ್ನು ಹೂಡಿದ ಕಾರಣ ಅದು ಕೋರ್ಟಲ್ಲಿ ಅದರ ನಡೀತಾ ಇದೆ. 5 ವರ್ಷಗಳಿಂದ ಕಾರಣ ಒಂದು ಗವರ್ನಿಂಗ್ ಬಾಡಿ ಇಲ್ಲದ ಕಾರಣ ಬಹಳಷ್ಟು ತೊಂದರೆ ಆಗಿದೆ. ಅಂದ್ರೆ ಕೇಳುವವರಿಲ್ಲ. ಅದೇ ನಾನು ಯಾಕೆ ಹೇಳಿದೆ ಅಂದ್ರೆ, ಈ ಅಮೆಚೂರ್ ಅಸೋಸಿಯೇಷನ್ಸ್ ಉಂಟಲ್ಲ, ಈ ಫೆಡರೇಷನ್ ಅಸೋಸಿಯೇಷನ್ಸ್ ಅಲ್ಲ, ಅದೇನು ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆದ ಸಂಸ್ಥೆ ಅಲ್ಲ. ಅದು ಗವರ್ನಿಂಗ್ ಬಾಡಿ ವಿತ್ ಡೆಮೋಕ್ರೆಟಿಕ್ ಇಲೆಕ್ಟೆಡ್ ಬಾಡಿ ಬೈ ಲಾ ಮಾಡಿ ನಾವು ಮಾಡುವ ಒಂದು ಸಂಸ್ಥೆ. ಬಟ್ ಅದಕ್ಕೊಂದು ಅಫಿಲಿಯೇಷನ್ ಅಂತ ಇರ್ತದೆ ನ್ಯಾಷನಲ್. ಅದೇ ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್ ಅಲ್ಲಿ ಒಂದು ಅಫಿಲಿಯೇಷನ್ ಇರ್ತದೆ. ಬಟ್ ಅದಕ್ಕಿಂತ ಪವರ್ಫುಲ್ ಅಂದ್ರೆ ನಮಗೆ ನೀವು ಹೇಳಿದಾಗೆ ಕ್ರೀಡಾ ಇಲಾಖೆ ಇದೆ, ಯುವಜನ ಇಲಾಖೆ, ಕ್ರೀಡಾ ಇಲಾಖೆ, ಅದಕ್ಕೆಲ್ಲ ಫಂಡಿಂಗ್ ಬರ್ತದೆ. ನ್ಯಾಷನಲ್ ಫಂಡಿಂಗ್ ಆಗ್ಬೋದು, ಸ್ಟೇಟ್ ಫಂಡಿಂಗ್ ಎಲ್ಲ ಬರ್ತದೆ. ಬಟ್ ಆ ಸಂಸ್ಥೆಗೆ ಒಂದು ಒಳ್ಳೆ ಅಧಿಕಾರಿ ಇದ್ದರೆ ಈ ನಮ್ಮ ಜಿಲ್ಲೆಗೆ ಏನೆಲ್ಲ ಮಾಡ್ಬೋದು, ಅವರಿಂದ ಬರುವ ಇದನ್ನು ಯಾವ ಮೂಲೆಗೆ, ಒಂದು ಜಿಲ್ಲೆ ಅಂದರೆ ಖಾಲಿ ಒಂದು ಮಂಗಳೂರಲ್ಲ, ತೊಕ್ಕೋಟಲ್ಲ, ಉಳ್ಳಾಲಲ್ಲ, ಎಲ್ಲ ಕಡೆಗೆ ಅದು ಮುಟ್ಟಬೇಕು. ಅದರಿಂದ ಬೆನಿಫಿಟ್ ಬಂದು ಆ ಕ್ರೀಡಾ ಇಲಾಖೆಯಿಂದ ಉತ್ತೇಜನ ಬಂದು ನಮ್ಮ ಮುಂದಿನ ದಿನಗಳ ಅಲ್ಲಿಂದ ಬೆಳೆಸುವಂಥ ಕಾರ್ಯಕ್ಕೂ ಸಹ ಆಗಬೇಕು. ನನ್ನ ಲೆಕ್ಕದ ಈಗ ಪ್ರದೀಪ್ ಡಿಸೋಜ್ ಅವರು ಈಗ ಹೊಸ ಕ್ರೀಡಾ ಇಲಾಖೆ ಅವರು ಈಗ ರೀಸೆಂಟ್ ಆಗಿ ಅವರು ಅಪಾಯಿಂಟ್ಮೆಂಟ್, ಅವರ ಮುಖಾಂತರ ಏನೋ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಕಾರ್ಯ ಆಗಲಿ, ಅವರಿಗೆ ಒಂದು ಒಳ್ಳೆಯ ನಮ್ಮ ಏನು ಮನವಿ ಕೊಡ್ತೇವೆ. ನಾವು ಮನವಿ ಕೊಟ್ಟು ಒಂದು ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಜನ ಕ್ರೀಡಾ ಇಲಾಖೆಯಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೀಡಾಪಟುಗಳಿಗೆ ಯಾವ ವ್ಯವಸ್ಥೆ ಇದೆ, ನೀವು ನಿಮ್ಮ ಇಲಾಖೆಯಿಂದ ಏನೆಲ್ಲ ಇದೆ ಅದನ್ನೆಲ್ಲ ನಾವು ಅವರ ಹತ್ರ ಕೇಳಿ ಮುಂದಿನ ದಿನಗಳಲ್ಲಿ ಆ ಕ್ರೀಡಾ ಇಲಾಖೆಯಿಂದ ಒಂದು ಹೊಸ ಚೈತನ್ಯ, ಅಂದರೆ ಆ ಪ್ರದೀಪ್ ಡಿಸೋಜ್ ಅಂತ ಒಂದು ಅಧಿಕಾರಿ ಬಂದ ನಂತರ ಅವರ ಮುಖಾಂತರ ಇಂಥ ಒಂದು ಇಲಾಖೆ ಇದೆ ಇಲ್ಲಿ, ಈ ಇಲಾಖೆಯಿಂದ ಇಷ್ಟೆಲ್ಲ ವ್ಯವಸ್ಥೆ ಇದೆ, ಈ ವ್ಯವಸ್ಥೆಯಿಂದ 10 ಮಕ್ಕಳು ನಮ್ಮ ಮಕ್ಕಳನ್ನು ಇಲ್ಲಿ ಬೆಳೆಸಿ ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ, ಅಂತಾರಾಷ್ಟ್ರ ಮಟ್ಟಕ್ಕೆ ಕೊಂಡೋಗುವಂಥ ಶಕ್ತಿ ಇಲಾಖೆಯಲ್ಲಿ ಅಂತ ತೋರಿಸಿಕೊಡ್ಬೇಕು ಅವರು. ಖಂಡಿತವಾಗಿ ಅಂತಹ ಅಧಿಕಾರಿಗಳು, ಒಳ್ಳೆ ಅಧಿಕಾರಿಗಳು ಬಂದು ಈಗಾಗಲೇ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಘೋಷಿಸಿದ್ದಾರೆ ಮುಂದಿನ ಒಲಿಂಪಿಕ್ಸ್ಗೆ ಈಗಲೇ ತಯಾರಿ ಆಗಬೇಕು ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕಬಡ್ಡಿಯು ಅಂತಹ ಒಂದು ಒಳ್ಳೆಯ ಕ್ರೀಡೆ ಆದ್ದರಿಂದ ಅದಕ್ಕೆ ಯಾವ ರೀತಿಯ ಪ್ರೋತ್ಸಾಹ ಇದೆ? ಕಬಡ್ಡಿ ಈಗ ನಮಗೆ ಒಲಿಂಪಿಕ್ಸಿನ ಹತ್ರ ಬರಲಿಲ್ಲ, ಬಟ್ ಅದು ಅಡಚಣೆ ಆಗಿದೆ ಅಂದರೆ ನಾನು ಹೇಳಿದ ಕಾರಣ ಈ ನಮ್ಮ ಒಳಗಿನ ರಾಷ್ಟ್ರ ಮಟ್ಟದ ಇದಿಲ್ಲದ ಕಾರಣ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟೋ ಫೆಡರೇಷನ್ಸ್ ಆಗಬೇಕು, ಅದೆಲ್ಲ ಸ್ವಲ್ಪ ಗೊಂದಲದಲ್ಲಿದ್ದ ಕಾರಣ 2024ರಲ್ಲಿ ಆಗಲಿಲ್ಲದ್ರೂ ಕೂಡ 2028ರಲ್ಲಿ ಖಂಡಿತ ಒಲಿಂಪಿಕ್ಸ್ ಕ್ರೀಡೆಗೆ ಕಬಡ್ಡಿ ಸೇರ್ಪಡೆ 100% ನನ್ನ ಒಂದು ವಿಶ್ವಾಸ. ಅದು ಆಗ್ತದೆ ಪರಿಪೂರ್ಣ, ಆಗ ಅದು ಖಂಡಿತ ಆಗ್ತದೆ. ಈಗ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದೆ ಇಲ್ಲಿಯೂ ಅದರ ಒಂದು ಘಟಕ ಇದೆ, ಮಂಗಳೂರಲ್ಲಿಯೂ ಅದರ ಕೇಂದ್ರೀಯ ಘಟಕ ಇದೆ, ಜಿಲ್ಲೆಗೆ ಒಂದು ಘಟಕ. ಅದರ ಸಹಕಾರ ಯಾವ ರೀತಿ ಇದೆ ನಿಮಗೆ?
ಇಲ್ಲ ಅಮೆಚೂರೇ ನಾನು ಹೇಳಿದ್ದೇನಲ್ಲ, ಕ್ರೀಡಾಕೂಟ ಸಂಘಟಿಸಲಿಕ್ಕೆ ಮತ್ತು ಸಿಲೆಕ್ಷನ್ಸ್ ಮಾಡಲಿಕ್ಕೆ, ಡಿಸ್ಟಿಕ್ಕಿಂದ ರಾಜ್ಯ ಮಟ್ಟಕ್ಕೆ ಮಕ್ಕಳನ್ನು ಕಳಿಸ್ಲಿಕ್ಕೆ, ತರಬೇತಿ ಶಿಬಿರ ಮಾಡಲಿಕ್ಕೆ, ಅದೆಲ್ಲ ಅವರಿಗೆ ಅವರ ಅಂಡರಲ್ಲಿ ನಡೆಯುದು. ಅದಕ್ಕೆ ಅವರು ಅಧಿಕೃತವಾಗಿ ಅವರು ಅದನ್ನು ಘೋಷಣೆ ಮಾಡಬೇಕು. ಈಗ ನಿಮ್ಮ ಒಂದು ತರಬೇತಿಯಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಎಷ್ಟು ಸಾಧನೆ ಮಾಡಿದ್ದಾರೆ? ನಮ್ಮ ಅಕಾಡೆಮಿಯ ಮಕ್ಕಳು ಶಾಲಾ ಮಟ್ಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದಾರೆ, ಒಂದು 4-5 ಮಕ್ಕಳು ಹೋಗಿದ್ದಾರೆ. ಪದವಿ ಪೂರ್ವ ಇದರಲ್ಲಿ ಕೂಡ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಹಾಗೂ ಕರ್ನಾಟಕ ರಾಜ್ಯ ನಮ್ಮ ಸಂಸ್ಥೆಯ ಇದರಲ್ಲಿ ಹಾವೇರಿಯಲ್ಲಿ ನಡೆದಂಥ ರಾಜ್ಯ ಮಟ್ಟದ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ ಗಳಿಸಿದ್ದಾರೆ ಜಿಲ್ಲೆಯ ಮಕ್ಕಳು. ಅದರಲ್ಲಿ ನಮ್ಮ ಯುವ ಪ್ರತಿಭೆ ಎಸ್ ರಾಜನ್ ಎಂಬ ಯುವ ಪ್ರತಿಭೆ ರಾಜ್ಯ ಮಟ್ಟದಲ್ಲಿ ಬೆಸ್ಟ್ ರೈಡರ್ ಪ್ರಶಸ್ತಿಯನ್ನು ಗಳಿಸಿದ್ದಾನೆ, ಯುವ ಪ್ರತಿಭೆ. ಹಾಗೂ 3 ಮಕ್ಕಳು ನಮ್ಮ ಅಕಾಡೆಮಿಯ ಹರಿಯಾಣದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಜೂನಿಯರ್ ಕಬಡ್ಡಿ ಪಂದ್ಯಾಟಕ್ಕೆ ಆಡಿದ್ದಾರೆ. 4 ಬೇರೊಬ್ಬ ತಂಡದ ಜಿಲ್ಲೆಯ ಮಕ್ಕಳು ಕೂಡ ನಮ್ಮ ಇದರಿಂದ ಆಯ್ಕೆಯಾಗಿದ್ದಾರೆ. ನಿಮ್ಮ ಕಬಡ್ಡಿ ಅಕಾಡೆಮಿ ಮೂಲಕ ಆಯ್ಕೆಯಾಗಿದೆ. ಈಗ ನಾನು ಕೇಳಿ ತಿಳಿದ ಹಾಗೆ ನೀವು ಕೂಡ ಒಬ್ಬ ಒಳ್ಳೆಯ ಕಬಡ್ಡಿ ಆಟಗಾರ, ನಿಮಗೆ ಒಳ್ಳೆಯ ರಾಷ್ಟ್ರ ಮಟ್ಟದಲ್ಲಿ ಹೆಸರಿದೆ, ಅದರಲ್ಲಿ ಒಳ್ಳೆಯ ಪ್ರಶಸ್ತಿಗಳನ್ನು ಪಡೆದಿದ್ದೀರಿ. ನೀವು ಯಾವೆಲ್ಲ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದೀರಿ? ನಾನು ನನ್ನ ಕ್ರೀಡಾ ಜೀವನದಲ್ಲಿ ಹಲವಾರು ಪಂದ್ಯಗಳನ್ನು ನಾನು ಆಡಿದ್ದೇನೆ. ಕೇರಳದ ಜೂನಿಯರ್ ಸೀನಿಯರ್ ಪಂದ್ಯಾಟಗಳ, ಹಾಗೆ ಮಂಗಳೂರು ವಿಶ್ವವಿದ್ಯಾಲಯ 5 ವರ್ಷ ನಾನು ರೆಪ್ರೆಸೆಂಟ್ ಮಾಡಿದ್ದೆ. ಅದರಲ್ಲಿ 4 ವರ್ಷ ಆಲ್ ಇಂಡಿಯಾ ಎಂಟರ್ ಆಗಿದ್ದೇವೆ. ಅದರಲ್ಲಿ 1 ವರ್ಷ ರಜತ ಪದಕ, 1 ವರ್ಷ 1986ಅಲ್ಲಿ ನಾವು ಆಲ್ ಇಂಡಿಯಾ 3rd ಪ್ಲೇಸ್, ಮತ್ತು 1989ಅಲ್ಲಿ ಏನೋ 4th ಪ್ಲೇಸ್, 1990ನಲ್ಲಿ ಗೋಲ್ಡ್ ಮೆಡಲ್. ಹಿಸ್ಟ್ರಿ ಕ್ರಿಯೇಟೆಡ್. ಮಂಗಳೂರು ವಿಶ್ವವಿದ್ಯಾಲಯ ಪ್ರಥಮ ಬಾರಿಗೆ ಅಖಿಲ ಭಾರತ ಮಟ್ಟದಲ್ಲಿ ಕಬಡ್ಡಿಯಲ್ಲಿ ಚಿನ್ನದ ಪದಕ ಗಳಿಸಿದ್ದು ನಾವಿರುವಾಗ. ಅದರ ಹಿಂದೆಯೂ ಆಗಿಲ್ಲ, ಅದರ ನಂತರವೂ ಆಗಿಲ್ಲ. ಆಗಬೇಕು. ನಾನು ಈ ಮುಖದ ಪ್ರಾರ್ಥನೆ ಮಾಡೋದಂದರೆ ಅದನ್ನು ಗರ್ವ ಅಲ್ಲ, ಅಹಂಕಾರ ಅಲ್ಲ, ಅದು ನಾವು ನಮ್ಮ ವಿಶ್ವವಿದ್ಯಾಲಯದ ಇಲ್ಲಿಯ ಮಣ್ಣಿನ ಮಕ್ಕಳು ಆಡಿದ್ದು. ವಿಶ್ವವಿದ್ಯಾಲಯಕ್ಕೆ ಒಳಪಟ್ಟ ನಮ್ಮ ಊರಿನ ಮಕ್ಕಳು ಆಡಿ ಆ ಪ್ರಶಸ್ತಿಯನ್ನು ತಂದದ್ದು. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಊರಿನ ಮಕ್ಕಳು ಆಯ್ಕೆಯಾಗಿ ಆ ವಿಶ್ವವಿದ್ಯಾಲಯ ತಂಡಕ್ಕೆ ಅವರು ಆ ಪ್ರಶಸ್ತಿಯನ್ನು ವಾಪಸ್ ತರಬೇಕಂದು ನನ್ನ ತಾಯಿ ಹತ್ರ ನನ್ನ ಮನದಾಳದಿಂದ ನಾನು ಪ್ರಾರ್ಥನೆ ಮಾಡ್ತೇನೆ. ಖಂಡಿತ ಒಂದು ದಿವಸ ವಾಪಸ್ ಆ ಪ್ರಶಸ್ತಿ ತರ್ತಾರೆ. ಖಂಡಿತವಾಗಿ ನಿಮ್ಮ ಆಶಯ ಈಡೇರಲಿ. ಈ ಸಂದರ್ಭದಲ್ಲಿ ಒಂದು ಸಣ್ಣ ಪ್ರಶ್ನೆ ಕೇಳಲಿಕ್ಕೆ ಸಂಶಯ. ಈಗ ನೀವು ಆ ಸಂದರ್ಭದಲ್ಲಿ ಬಂಗಾರದ ಪದಕ ಇಲ್ಲಿಗೆ ತಂದ್ರಿ ವಿಶ್ವವಿದ್ಯಾಲಯ, ನಿಮ್ಗೆ ಏನಾದರೂ ವಿಶೇಷ ತರಬೇತಿ ಅಂತ ಇತ್ತು ಅಲ್ಲಿ? ನಮಗೆ ಅದೇ ನಮ್ಮ ಜೀವನದಲ್ಲಿ ಇಂಥ ನಮ್ಮ ಅಕಾಡೆಮಿಯ ಅಲ್ಲ ಬೇರೆ ರೀತಿಯ ನಾವು ಇಷ್ಟರವರೆಗೆ ನಮಗೆ ಒಂದು ಗುರುಗಳಾಗಿ ಕೂಡ ಯಾರು ಇರಲಿಲ್ಲ. ಒಂದು ಹೇಳಿಕೊಡ್ಲಿಕ್ಕೆ ತರಬೇತಿ ನಾವು ತರಬೇತಿ ಅಂದರೆ ಒಂದು 10-15 ದಿವಸ ಯೂನಿವರ್ಸಿಟಿ ಸಿಲೆಕ್ಷನ್ ಆದರೆ ಆ ಕ್ಯಾಂಪಸಲ್ಲಿ ಒಂದು ಯಾರನ್ನಾದರೂ ಕೋಚಿ ಅವರು ಆ 15 ಮ್ಯಾಚ್ ಹೋಗುವಾಗ ಒಂದು 10-15 ದಿವಸ ಟ್ರೈನಿಂಗ್ ಕೊಡ್ತಾರೆ. ಅದಲ್ಲದೆ ಬೇರೆ ಯಾವ ತರಬೇತಿ ನಮಗೆ ಇರಲಿಲ್ಲ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದರೆ, ಈಗ ರಾಜ್ಯ ಮಟ್ಟಕ್ಕೆ ಹೋಗುವುದೇನು ಅಂದರೆ ಸಾಧಾರಣ ಸಂಗತಿ, ಆದರೆ ರಾಷ್ಟ್ರ ಮಟ್ಟಕ್ಕೆ ಹೋಗುವಾಗ ಇಡೀ ರಾಷ್ಟ್ರದ ಬೇರೆ ಬೇರೆ ತಂಡಗಳು ಬರ್ತದೆ, ರಾಜ್ಯದ ತಂಡಗಳು ಬರುವಾಗ ಅಲ್ಲಿ ಹೇಗೆ ಆಡಬೇಕು, ಹೇಗೆ ಹೊಂದಿಕೊಳ್ಬೇಕು, ಇದಕ್ಕೆಲ್ಲ ಒಂದು ಇಲ್ಲ. ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಒಂದು ಸ್ಕಿಲ್ ಇದೆ, ಆತ್ಮಧೈರ್ಯ ಮತ್ತು ಧೈರ್ಯ, ಕಾನ್ಫಿಡೆನ್ಸ್. ಈ ಕಾನ್ಫಿಡೆನ್ಸ್ ಬೇರೆ ಯಾವ ರಾಜ್ಯದ ಮಕ್ಕಳಿಗಿಲ್ಲ. ನಮ್ಮಲ್ಲಿ ಇರುವಂತಹ ಪ್ರತಿಭೆಗಳಿಗೆ ಆ ಒಂದು ಇನ್ನರ್ ಕಾನ್ಫಿಡೆನ್ಸ್, ನಾನು ಆಡ್ತೇನೆ, ನನಗೆ ಧೈರ್ಯ, ಆ ಧೈರ್ಯ ಇರುವುದು ಈ ಮಣ್ಣಿಗೆ ಮಾತ್ರ. ಅದು ಈ ಸತ್ಯ ಧರ್ಮದ ನೆಲೆಯ ಮಣ್ಣಾದ ಕಾರಣ. ಇಲ್ಲಿ ತುಳುನಾಡಿನ ಮಕ್ಕಳಿಗೆ ವಿಶೇಷ, ಎಲ್ಲಿ ಹೋಗಿ ಏನು ಬೇಕಾದ್ರೂ ಮಾಡಿ ಅದೊಂದು ಕೆಪಾಸಿಟಿ, ಸತ್ಯ. ಅದರ ನಂತರ ಅದರ ನಂತರ ನನಗೆ ದೊಡ್ಡ ನಾನು ಮೇಜರ್ ವಿಜಯ್ ಬ್ಯಾಂಕ್ಗೆ ಸ್ವಲ್ಪ ಇನಿಷಿಯಲ್ ಟೀಮ್ ಆಗೋ ಒಂದು 2-3 ಮ್ಯಾಚ್ ಆಡಿದೆ. ಮತ್ತು ನ್ಯೂ ಬ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟಿಗೆ ಒಂದು 3 ವರ್ಷ ಗೆಸ್ಟ್ ಪ್ಲೇಯರ್ ಆಗಿ ಆಡಿದೆ. ಮತ್ತು ಎಸ್ಕೋಟ್ಸ್ ಬ್ಯಾಂಗ್ಳೂರಿಗೆ ಒಂದು 3 ವರ್ಷ ಗೆಸ್ಟ್ ಪ್ಲೇಯರ್ ಆಗಿದೆ. ಆಗ ಸುಮಾರು ನ್ಯಾಷನಲ್ಸ್ ಎಲ್ಲ ಸ್ಟೇಟ್ ನ್ಯಾಷನಲ್ಸ್ ಟೂರ್ನಮೆಂಟ್ ಎಲ್ಲ ಆಡುವ ಅವಕಾಶ ಸಿಕ್ಕಿತ್ತು. ಹಲವಾರು ಪಂದ್ಯಗಳು ಕೂಡ. ಹಾಗೆ ಒಂದು ಜಾಬ್ ಆಗಿಲ್ಲ, ನನಗೆ ಜಾಬ್ ಆಗೋ ಚಾನ್ಸ್ ಇತ್ತು. 18ನೇ ವರ್ಷದಲ್ಲಿ ಫಸ್ಟ್ ಇಯರ್ LLB ಮಾಡುವಾಗ ಕಸ್ಟಮ್ ಆ್ಯಂಡ್ ಎಕ್ಸೈಸಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆಯಿತು. ಬೈ ಮಿಸ್ಟೇಕ್, ಫೇಟ್, ವಿಧಿ ಸರಿ ಇಲ್ಲದ ಕಾರಣ ಅದು ಹೋಯಿತು. ವಿಜಯ ಬ್ಯಾಂಕಲ್ಲಿ ಕೂಡ ಒಂದು ಆಪರ್ಚುನಿಟಿ ಇದೆ, ಅದು ಆಗಿಲ್ಲ. ಮತ್ತು CRPF ಎಲ್ಲ ಸ್ಪೋರ್ಟ್ಸ್ ಕೋಟದಲ್ಲಿ ಹೋಗಿ ಬಂದೆ ನಾನು, ಅದು ಸಹ ಒಂದು ವಿಧಿ ಸರಿ ಇಲ್ಲ. ಮತ್ತು ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟಲ್ಲಿ ಒಂದು ಏನಾದರೂ ಒಂದು ಆ ಟೈಮಿಗೆ ನಮಗೆ ತಿನ್ನಲಿಕ್ಕೆ ಸಹ ಗಂಜಿ ಉಣ್ಲಿಕ್ಕೆ ಸಹ ಕಷ್ಟ ಇತ್ತು. ಒಂದು ಸ್ವೀಪರ್ ಕೆಲಸ ಸಿಕ್ತಿದ್ರು ಸಹ ಆಗ್ಬೋದಿತ್ತು, ಅದು ಸಹ ಸಿಕ್ಕಿಲ್ಲ. ಎಸ್ಕೋರ್ಟ್ಸಿಗೆ ಸಹ ಹೋದೆ, ಒಂದು 3 ವರ್ಷ ಎಲ್ಲ ನಮ್ಮ ಆಡಿದೆ. ಅಲ್ಲಿ ಸಹ ಒಂದು ಅಪೆಂಡಿಕ್ಸ್ ಆಗಿ ಏನಾದರೂ ಕೊಡ್ಬೋದಿತ್ತು. ಅಲ್ಲಿ ಯೂನಿಯನ್ ಅದು ಬಿಡುವುದಿಲ್ಲ.
ಅಲ್ಲಿಂದ ಲಾಸ್ಟ್ ಒಂದು ಚಾನ್ಸ್ HMT ಸಿಕ್ಕಿತ್ತು ನನಗೆ ಬೆಂಗಳೂರಲ್ಲಿ. ಅಪಾಯಿಂಟ್ಮೆಂಟ್ ಆಯ್ತಂತೇಳಿ ಗ್ರಹಿಸಿದ್ದೆ ನಾನು. ಸೊ ಅಪಾಯಿಂಟ್ಮೆಂಟ್ ಆಯ್ತಂತೇಳಿ ನಮ್ಮ ಕಮಲಾಕ್ಷಣ್ಣ ಅಲ್ಲಿ ಕೇಸರಿಯ ಕಮಲಾಕ್ಷಣ್ಣ ಅವರು ಇನಿಷಿಯೇಟಿವ್ ತೆಗೆದು ಬ್ಲೇಸಿಯಸ್ ಡಿಸೋಸ್ ಇದ್ರು ಆಗ ಮಿನಿಸ್ಟರ್ ಆಗಿ. ಅವರ ಹತ್ರ ಡೈರೆಕ್ಟ್ ಕೊಂಡೋಗಿ ಚೇರ್ಮನ್ ವಿಶ್ವನಾಥ್ ಆಳ್ವ HMT, ನನಗೆ ನೆನಪುಂಟು ಈಗ ಸಹ. ಅಲ್ಲಿಂದ ಡೈರೆಕ್ಟ್ ಕಾಲ್ ಮಾಡಿ ಎಸ್ ಓಕೆ ಅಂತೇಳಿ ಆಗಿ ನಂದು ಆಗ ಒಂದು ಆಲ್ ಇಂಡಿಯಾ ಮ್ಯಾಚ್ ಆಗ್ತಾ ಇತ್ತು ಅಲ್ಲಿ ಎಲ್ಲೋ ಜಯನಗರದಲ್ಲಿ. ಅಲ್ಲಿ ಟಾಪ್ ITI ಇಸ್ ನಂಬರ್ 1 ಟೀಮ್ ಆಗ ಬೆಂಗಳೂರಲ್ಲಿ. ಮುನಿವೆಂಕಟಪ್ಪ ಅಂತ ಟಾಪ್ ಇಂಟರ್ನ್ಯಾಷನಲ್ ಪ್ಲೇಯರ್. ಆ ತಂಡವನ್ನು ನಾನು ನೋಡಿದೆ. ಆಗಲೇ HMT ಅವರು ಬಂದು ಏನು ಗುರು ಏನು ಆಡಿದ್ದೆ ನೀನು ಬರ್ತೀಯಲ್ಲ ನಮ್ಮಲ್ಲಿಗೆ ಅಂತೇಳಿ ಹೇಳಿ ಹೋದವರು. ಮತ್ತು ಬಂತು ನಿಮಗೆ 3 ತಿಂಗಳ ಏಜ್ ಓವರ್ ಆಗಿದೆ, ಆದ ಕಾರಣ ನಿನ್ನ ಇದು ರಿಜೆಕ್ಟ್ ಮಾಡಿದೆ. ಅದು ದಿಸ್ ಲಾಸ್ಟ್ ಅಲ್ಲಿ ವಿಧಿಸಿ. ಅದು ಇಲ್ಲ, ಯೋಗ ಇದ್ರೆ ಫಸ್ಟಿಗೆ ಸಿಗ್ಬೇಕಲ್ವಾ ಆ ಯೋಗ ಅಂದ್ರೆ. ಆದ್ರೆ ನಾನು ಯಾಕೆ ಹೇಳ್ತೇನೆ ಅಂದ್ರೆ 6 ಬಾರಿ ನನಗೆ ಉದ್ಯೋಗದ ಸಿಕ್ಕಿ ಕೂಡ ಅದು ಬಾಯಿಗೆ ಬರಲಿಲ್ಲ. ಆದ್ರೆ ಕಬಡ್ಡಿಯಿಂದ ನಾನು ಏನು ಡಿಸಪಾಯಿಂಟ್ ಆಗಿ ಕಬಡ್ಡಿಯಿಂದ ಏನು ಆಗಿಲ್ಲ ಅಂತೇಳಿ ನಾನು ಊರು ಬಿಟ್ಟು ಓಡಲಿಲ್ಲ. ಬಟ್ ನನಗೆ ದೇವರು ಒಂದು ಅವಕಾಶ ಮಾಡಿಕೊಟ್ರು. ಸ್ವಲ್ಪ ತೊಂದರೆ ಆಗಿದೆ ಮನಸ್ಸಿಗೆ ಚಿಂತನೆ ಬಂದು ಇದು ಬಾಗಿದೆ. ಆದ್ರೆ ಸಹ ಆ ದೇವರೊಂದು ನನಗೆ ಕೊಟ್ಟ ಕಾರಣ ನಾನು ಅದನ್ನು ಕಷ್ಟಪಟ್ಟು ಅದನ್ನು ಬೇರೆ ವಿದೇಶಕ್ಕೆ ಹೋಗಿ ಸ್ವಲ್ಪ ಸಮಯ ಕಷ್ಟಪಟ್ಟು ವಾಪಸ್ ಬಂದು ಈಗ ಕಬಡ್ಡಿಯನ್ನು ದೇವರಾಗಿ ನೋಡುವಾಗಂತ ಭಾಗ್ಯ ಕೊಟ್ಟಿದ್ದಾರೆ. ಬಹುಶಃ ದೇವರು ಕಬಡ್ಡಿಗಾಗಿ ನಿಮ್ಮನ್ನು ಹೇಳ ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ನೀವು ಯಾವ ನೋವನ್ನು ಅನುಭವಿಸಿದ್ದೀರೋ ಅದನ್ನು ನಿಮ್ಮ ಕೆಲಸದಲ್ಲಿ ನಾವು ಕಾಣ್ಬೋದು. ಯಾಕಂತ ಹೇಳಿದ್ರೆ ಕಬಡ್ಡಿ ಆಟಗಾರರಿಗೆ ಒಂದು ಒಳ್ಳೆಯ ಕೆಲಸ ಸಿಗಬೇಕು, ಪ್ರೋತ್ಸಾಹ ಸಿಗಬೇಕು. ಕೇವಲ ಬಾಯಿ ಮಾತಿನಲ್ಲಿ ಹೇಳುವವರು ತುಂಬ ಮಂದಿ ಇದ್ದಾರೆ, ಭಾಷಣದಲ್ಲಿ ಹೇಳಿ ಹೋಗುವವರು. ನೀವು ಹಾಗಲ್ಲ. ಮೊನ್ನೆ ಹೋಗಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀರಿ ಈ ಬಗ್ಗೆ. ಒಂದು ಸ್ವತಃ ಒಂದು ಕಾಳಜಿಯನ್ನು ತೆಗೆದುಕೊಂಡು ಕಬಡ್ಡಿ ಅಕಾಡೆಮಿಯ ಮುಖಾಂತರ ಒಂದು ಮನವಿ ಕೊಡುವುದಂದ್ರೆ ಅದು ದೊಡ್ಡ ಕೆಲಸ. ಏನು ಮುಖ್ಯಮಂತ್ರಿ ಅವರು ಏನು ಬರೋದು? ಅದು ಆ್ಯಕ್ಚುಲಿ ನಮ್ಮ ಜಿಲ್ಲೆಯ ಒಂದು ಕಬಡ್ಡಿ ಗ್ರೂಪ್ ಇದೆ, ಹೇ ಬಡ್ಡಿ ಖೇಲ್ ಕಬಡ್ಡಿ ಗ್ರೂಪ್. ಅದರಲ್ಲಿ ಎಲ್ಲ ಜಿಲ್ಲೆಯ ಒಳ್ಳೊಳ್ಳೆ ಆಟಗಾರರು, ಪ್ರೋ ಕಬಡ್ಡಿ ಆಟಗಾರರು, ಕಬಡ್ಡಿಗೆ ಬೇಕಾದ ಎಲ್ಲ ಯುವಕರಿದ್ದಾರೆ ಆ ಗ್ರೂಪಲ್ಲಿ. ಸೊ ಅಲ್ಲಿ ಒಂದು ಡಿಸ್ಕಷನ್ ಬಂದಂದರೆ ಒಂದು ಮುಂಚೆನೇ ಅವರು ಸಹ ಹೇಳಿದ್ದಾರೆ, ಅಸೋಸಿಯೇಷನ್ ಸಹ ಟ್ರೈ ಮಾಡಿದೆ. ಯಾರಿಗೆ ಏನು ಆಗಿಲ್ಲ, 35 ವರ್ಷ 40 ವರ್ಷದ ಮಾತುಗಳು ಆಡ್ತಾ ಇದ್ದೇವೆ, ಯಾರು ಜನಪ್ರತಿಗಳು ಇದರ ಇಚ್ಛಾಶಕ್ತಿಯಿಂದ ಕೆಲಸ ಮಾಡಿಲ್ಲ. ಸೊ ಆ ಗ್ರೂಪಲ್ಲಿ ನಾವು ಚರ್ಚೆ ಮಾಡಿದಾಗ ಇದನ್ನು ಒಂದು ಮನವಿ ಕೊಡುವ, ಆಗುದಿದ್ರೆ ಆಗಲಿ ನಾವು ಎಲ್ಲರಿಗೂ ಕೊಡುವ, ಪ್ರಧಾನಮಂತ್ರಿಗೆ, ವಿತ್ತ ಸಚಿವರಿಗೆ, ಸ್ಪೋರ್ಟ್ಸ್ಮನ್, ಸೆಂಟ್ರಲ್ ಸ್ಪೋರ್ಟ್ಸ್ಮನ್ ಎಲ್ಲರಿಗೂ ಕೊಡುವ. ಹಾಗೆ ಒಂದು ಚರ್ಚಾ ವಿಷಯ ಅಲ್ಲಿ ಬಂದ ನಂತರ ಅದನ್ನು ಕಾರ್ಯಗತ ಮಾಡಲಿಕ್ಕೆ ನಮಗೆ ನಾವು ಒಬ್ಬನಿಂದ ಆಗುವಂಥ ಪರಿಸ್ಥಿತಿ ಅಲ್ಲ. ಆ ಕಾರ್ಯಗತ ಮಾಡಲಿಕ್ಕೆ ಬೇಕಾಗಿ ನಾವು ಎಲ್ಲರೂ ಸೇರಿದ್ರು. 100 ದಕ್ಷಿಣ ಕನ್ನಡ ಜಿಲ್ಲೆಯ 100 ಕ್ಲಬ್ಗಳು ಅದಕ್ಕೆ ಕೈ ಜೋಡಿಸಿದವು. ಅದರಲ್ಲಿ ಪ್ರತ್ಯೇಕವಾಗಿ ನಮ್ಮ ಮಂಗಳೂರು ಗ್ರಾಮಾಂತರದ 40 ಕ್ಲಬ್ಗಳು ಇಲ್ಲಿಂದಲೇ ನಮ್ಮ ಗ್ರಾಮಾಂತರದಿಂದ 40 ಕ್ಲಬ್ಗಳು ಅದಕ್ಕೆ ಪ್ರೋತ್ಸಾಹಿಸಿತು. 200 ಆಟಗಾರರು, ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದ ಆಟಗಾರರು ಇದಕ್ಕೆ ಕೈ ಜೋಡಿಸಿದರು. ಅವರೆಲ್ಲ ಹೆಸರು ಇದೆಲ್ಲ ಮನವಿಯಲ್ಲಿ ಎಲ್ಲ ಹಸ್ತಾಕ್ಷರದ ಎಲ್ಲ ಅದರೊಂದಿಗೆ ನಮಗೆ ಕ್ರೀಡಾ ಭಾರತಿ, ನಮಗೆ ಈ ಮನವಿ ಕೊಡಬೇಕಿದ್ರೆ ಅದಕ್ಕೊಂದು ವ್ಯಾಲ್ಯೂ ಬೇಕು. ನಾವು ಒಂದು ಪೇಪರಲ್ಲಿ ಬರೆದು ಕೊಟ್ಟರೆ ಆಗುವಂಥ ವಿಷಯ ಅಲ್ಲ ಅದು. ಇಷ್ಟು ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿಗೆ ಬಲ ಬೇಕು. ಅದಕ್ಕೆ ನಮಗೆ ಕ್ರೀಡಾ ಭಾರತಿ ಬಹಳಷ್ಟು ಸಪೋರ್ಟ್ ಮಾಡಿತು. ಆ ಮನವಿಯನ್ನು ನಾವು ಕೊಟ್ಟು ಮುಖ್ಯಮಂತ್ರಿ ಹತ್ರ ತಿಳಿಸಿದ್ದೇವೆ. ಆಗ ಅವರೊಂದು ಮಾತು ಹೇಳಿದರು, ನೋಡ್ತೇವೆ ಮತ್ತು ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ 2% ಇದು ಕೊಟ್ಟಿದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ನೋಡುವ ಅಂತೇಳಿ ನಾವು ಆ ಮನವಿಯನ್ನು ಎಲ್ಲರಿಗೆ ಕೊಟ್ಟಿದ್ದೇವೆ. ಎಲ್ಲರಿಗೆ ಅಂದರೆ ಪ್ರಧಾನಮಂತ್ರಿಯವರಿಂದ ಹಿಡಿದು ಯಾವ ನಮ್ಮ ದಕ್ಷಿಣ ಕನ್ನಡ ಜನಪ್ರತಿನಿಧಿ ಎಲ್ಲರಿಗೆ ಕೊಡ್ತಾ ಇದ್ದೇವೆ. ಇನ್ನು 2-3 ದಿನಕ್ಕೆ ಬಾಕಿ ಇದೆ. ಸೊ ಪೂರಕ ಒಂದು ವಾತಾವರಣ ಇದೆ. ಖಂಡಿತ ಯಾರಿಂದಾದ್ರೂ ಉತ್ತರ ಬಂದಿದೆ ಜನಪ್ರತಿನಿಧಿಗಳಿಂದ? ಉತ್ತರ ಬಂದದ್ದು ನಮ್ಮ ಏನು ನೋಡ್ಬೇಕಷ್ಟೇ, 2-3 ಮಂದಿ ಬಾಕಿ ಇದೆ. ಉತ್ತರ ಅಂತೇಳಿ ಬರಲಿಲ್ಲ. ಬಟ್ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಯುಟಿಕಾದರ ಒಂದು ಧೈರ್ಯ ಕೊಟ್ಟಿದ್ದಾರೆ. ಖಂಡಿತ ಇದರ ಬಗ್ಗೆ ನಾನು ವಿಧಾನಸಭೆಯಲ್ಲಿ ಈ ಮಾತು ಎತ್ತುತ್ತೇನೆ. ಮತ್ತು ಈಗ ಅವರಿಗೆ ಅಧಿಕಾರ ಇಲ್ಲ. ಈಗ ಅವರಿಗೆ ಓಪನ್ ಆಗಿ ಹೇಳ್ತಾ ಇದ್ದೇನೆ, ಈಗ ಅವರಿಗೆ ಅಧಿಕಾರ ಇಲ್ಲ. ಅವರು ಹೇಳಿದಂದರೆ ರಾಜ್ಯದಲ್ಲಿ BJP ಇದೆ, ರಾಷ್ಟ್ರದಲ್ಲಿ BJP ಇದೆ, ನಾವೇನು ಮಾಡುವ ನಮಗಿಲ್ಲ. ಅವರು ಮನಸ್ಸು ಮಾಡಲಿ, ಸಂತೋಷ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆ ಅಂದರೆ ನನ್ನ ಶಕ್ತಿಯಿಂದ ನಾನು ಪ್ರಯತ್ನ ಮಾಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ಇದು ನಾನು ಸತ್ಯ ಹೇಳಬೇಕು. ನಾನು ಇದು ಒಬ್ಬರನ್ನು ಇನ್ನೊಬ್ಬರನ್ನು ಮೆಚ್ಚಿಸ್ಲಿಕ್ಕಲ್ಲ. ನಮಗೆ ಕ್ರೀಡೆ, ನಮಗೆ ರಾಜಕೀಯ ಅಲ್ಲ. ನಮ್ಮ ಮಕ್ಕಳಿಗೆ ಏನಾದರೂ ಒಂದು 10 ಬಡ ಮಕ್ಕಳಿಗೆ, ಈ ಮಣ್ಣಿನ ಮಕ್ಕಳಿಗೆ ಉದ್ಯೋಗ ಸಿಕ್ಕಿ ಆ ಮಕ್ಕಳು ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದರೆ ನಾವೆಲ್ಲ ಒಟ್ಟಿಗೆ ಹೋಗಿ ಅವರಿಗೆ ಒಂದು ಸನ್ಮಾನ ಮಾಡ್ಬೋದು. ಅವರ ಜೀವನ, ಆ ಕುಟುಂಬ ಜೀವನ ಎಷ್ಟೋ ಸಂತೋಷದಿಂದ ಮುಂದಿನ ಮಕ್ಕಳಿಗೆ ಸಹ ಅದೊಂದು ಪ್ರೋತ್ಸಾಹ ಆಗ್ತದೆ ಅಷ್ಟೇ. ಖಂಡಿತವಾಗಿ ಇಂತಹ ಭರವಸೆಗಳೇ ನಮಗೆ ಸ್ಫೂರ್ತಿ ತುಂಬುವುದು. ಯಾಕೆಂದರೆ ನೀವು ಹೇಳಿದ ಹಾಗೆ
ಕೆಲಸಕ್ಕಾಗಿ ಅಲೆದಾಡಿದಂತಹ ದಿನಗಳು. ಒಬ್ಬ ಬಂಗಾರದ ಪದಕ ಗೆದ್ದ ತಂಡದಲ್ಲಿದ್ದಂತಹ ಕಬಡ್ಡಿ ಆಟಗಾರನಿಗೆ ಈ ಪರಿಸ್ಥಿತಿ ದೇಶದಲ್ಲಿ ಬಂದಿದೆ ಅಂತ ಹೇಳಿದರೆ, ಈ ದೇಶದಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ಎಷ್ಟಿದೆ ಎನ್ನುವುದನ್ನು ನಾವು ಗಮನಿಸ್ಬೋದು. ಒಲಿಂಪಿಕ್ ಅಂತಹ ಕ್ರೀಡಾಕೂಟಗಳಲ್ಲಿ ನಮ್ಮ ಸಾಧನೆ ಏನು ಎನ್ನುವುದನ್ನು ನಾವು ಪ್ರತಿ 4 ವರ್ಷಗಳೊಂದಿಗೆ ನೋಡ್ತೇವೆ, ಅವಲೋಕನ ಮಾಡ್ತೇವೆ. ಈ ವರ್ಷ ಏನು ಇಷ್ಟು ವರ್ಷಕ್ಕಿಂತ ಹೆಚ್ಚಿನ ಸಾಧನೆ ಆಗಿದೆ. ಕೇಂದ್ರ ಸರ್ಕಾರದ ನಮ್ಮ ಪ್ರಧಾನಮಂತ್ರಿ ಅವರು ಇನಿಷಿಯೇಟಿವ್ ತೆಗೆದ ಕಾರಣ ಬಹಳಷ್ಟು ಈಗ ಇಲ್ಲ ಅಂತ ಹೇಳಿಲ್ಲ, ಇಷ್ಟು ನಮ್ಮ ಚರಿತ್ರೆ ಕ್ರೀಡಾ ಚರಿತ್ರೆಯಲ್ಲಿ ಪ್ರಥಮ ಬಾರಿಗೆ ನಮಗೆ ಗೊತ್ತೇ ಇಲ್ಲ ಈ ಪ್ರಧಾನಮಂತ್ರಿ ಇಂತಿಂಥ ಕ್ರೀಡಾಪಟುಗಳಿಗೆ ಇಷ್ಟಿಷ್ಟು ಕೋಟಿ ವೆಚ್ಚ ಮಾಡಿ ಅವರನ್ನು ಪರದೇಶಕ್ಕೆ ಟ್ರೈನಿಂಗ್ ಕಲಿಸಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅವರು ಪದಕ ಬಂದ ನಂತರ ಅವರ ಹಿಸ್ಟ್ರಿ ನೋಡುವಾಗ ನಮಗೆ ಇಂಥೆಲ್ಲ ಕೆಲಸ ಕಾರ್ಯ ಆಗಿದೆ ಅಂತೇಳಿ ಆಶ್ಚರ್ಯ ಆಗಿದೆ. ಖಂಡಿತ ಅದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಶಸ್ತಿಗೆ ಕಾರಣವಾಗ್ತದೆ, ನಮ್ಮ ಮಕ್ಕಳು ಬೆಳಗ್ತಾರೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಅದಕ್ಕೆ ಯಾವ ಪ್ರೋತ್ಸಾಹ ಇದೆ, ಯಾರು ಇದಕ್ಕೆ ಇನಿಷಿಯೇಟಿವ್ ತೆಗೆದಿದೆ? ನಮಗೆ ನಮ್ಮ ಜಿಲ್ಲೆಯನ್ನು ಮಕ್ಕಳು ಬೆಳೆಸಬೇಕು. ನೀವು ತಮಿಳುನಾಡಿನಿಂದ ತಂದು, ಹರಿಯಾಣದಿಂದ ತಂದು, ಪಂಜಾಬಿನಿಂದ ತಂದು ನನ್ನ ಮಕ್ಕಳು ಇಲ್ಲಿ ಫಸ್ಟ್ ಬಂದ್ರಂದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ, ಇದೆಯಾ ಹೇಳಿ ನೀವು? ಖಂಡಿತವಾಗಿ ಇಲ್ಲೇ ಮಕ್ಕಳನ್ನು ಬೆಳೆಸಿ, ಇಲ್ಲೇ ಮಕ್ಕಳಿಗೆ ತರಬೇತಿ ಕೊಟ್ಟು, ಇಲ್ಲೇ ಮಕ್ಕಳನ್ನು ನೀವು ಒಲಿಂಪಿಕ್ ಅಲ್ಲಿ ಚಿನ್ನ ತನ್ನಿ, ಆಗ ನಿಮ್ಮ ಕಾಲನ್ನು ತೊಳೆದು ನಾವು ನೀರು ಕುಡಿತೇವೆ. ಇಲ್ಲಿಯ ಪೋಷಕರಿಗೆ ನಾವು ಹೇಳಬೇಕಾದಂತಹ ಮಾತು ಅದೇ. ಕಬಡ್ಡಿ ಯಾವ ನಾವು ಕೇಳುವ ಮಾತು ಏನಂತ ಹೇಳಿದ್ರೆ, ಕಬಡ್ಡಿ ಗೊಬ್ಬರ ಮಾಡ ಕೈಕಾಲು ಬಂದೊಂದು ಮಾತ್ರ ಏನು ತಗೊಂಡು ಈ ಮಾತು ಸಾಧಾರಣವಾಗಿ ನಾವು ಮನೆಯಲ್ಲಿ ಕೇಳ್ತೇವೆ. ಕಬಡ್ಡಿಯ ಬರ್ಚಿ ಅಂತ ಹೇಳ್ತಾರೆ ಮನೆಯಲ್ಲಿ, ನಾವು ನೋಡಿದ ಮಾತುಗಳು. ಇದಕ್ಕೆ ಏನು ಹೇಳ್ತೀರಿ ನೀವು ಪೋಷಕರು? ನೋಡಿ, ಪೋಷಕರಿಗೆ ಈಗ ಗೊತ್ತಾಗ್ಬೇಕು ಅವ್ರು ಈ ಮಾತು ನಾನು ಹೇಳ್ತಿದ್ದೇನೆ. ಪೋಷಕರು ಕ್ರೀಡೆಗೆ ಕಬಡ್ಡಿ ಅಂತ ಹೇಳಿ ಹೇಳೋದಿಲ್ಲ ನಾನು, ಯಾವ ಕ್ರೀಡೆಗೆ ಸಹ ನಿಮ್ಮ ಮಕ್ಕಳನ್ನು ಕಳಿಸಬೇಕು. ಕಾರಣ ಈಗ ಈ ಕೊರೋನಾ ಬಂದ ನಂತರ 2 ವರ್ಷದಿಂದ ನೀವೆಲ್ಲ ನೋಡ್ತಾ ಇದ್ರಿ, ನಿಮ್ಮ ಮಕ್ಕಳು ಮೊಬೈಲ್, ಎಷ್ಟು ಸಂತೋಷ ನಿಮಗೆ. ರೂಮಲ್ಲಿ ಹೋಗಿದ್ದಾರೆ, ನನ್ನ ಮಗೆ ಓಳ್ಳ ಪೋತಿಜೆ, ನನ್ನ ಮಗ ಎಲ್ಲಿ ಹೋಗುದಿಲ್ಲ, ರೂಮಲ್ಲಿದ್ದಾನೆ. ರೂಮಲ್ಲಿ ಏನು ಮಾಡ್ತಾನೆ ನಿಮಗೆ ಗೊತ್ತುಂಟಾ? ಆ ಮೊಬೈಲಿಂದ ಏನೆಲ್ಲ ಆಗಿದೆ ಸಮಸ್ಯೆ ಅಂತೇಳಿ ನಿಮಗೆ ಗೊತ್ತುಂಟಾ? ನೀವು ಈಗ ಟೆಸ್ಟ್ ಮಾಡಿ, ಒಂದು ನಿಮಗೆ ಟಾಸ್ಕ್ ಕೊಡ್ತೇನೆ. ಇವತ್ತಿನಿಂದ ನಿಮ್ಮ ಮಕ್ಕಳ ಮೊಬೈಲ್ 24 hours ತೆಗೆದಿಡಿ, ಅವರ ರಿಯಾಕ್ಷನ್ ಏನಾಗ್ತದೆ ನೀವು ನೋಡಿ. ನಿಮಗೆ ಮಕ್ಕಳು ಬೇಕಾ, ಮೊಬೈಲ್ ಬೇಕಾ, ಕ್ರೀಡೆ ಬೇಕಾ ಅಂತೇಳಿ ನೀವು ತೀರ್ಮಾನ ಮಾಡಿ. ಸಮಾಜದಲ್ಲಿ ಒಂದು ಗುರುತಿಸಲ್ಪಡದಿದ್ದರೆ ನಾನೀಗ ಇಲ್ಲಿ ಬಂದು ವಿದ್ಯಾರ್ಥಿಗಳ ಹತ್ರ ನಿಲ್ಬೇಕೆ ಕಾರಣ ಕ್ರೀಡೆ. ಆ ಕ್ರೀಡೆಯಿಂದ ನನಗೆ ಹೆಸರು ಬಂತು, ಕ್ರೀಡೆಯಿಂದ ನನಗೆ ಉದ್ಯೋಗ ಸಿಕ್ಕಲಿಲ್ಲ ಅಂತೇಳಿ ನಾನೇನು ಜೀವನ ಬಿಟ್ಟು ಓಡಿ ಪರಾರಿ ಆಗಲಿಲ್ಲ. ಬಟ್ ಅದಕ್ಕೆ ಕ್ರೀಡೆ ಒಂದಿಗೆ ನನ್ನ ಜೀವನ ಬೆಳೆಸಿದ ಕಾರಣ ಈ ಒಂದು ನಿಮ್ಮ ಎದುರಿಗೆ ಬಂದು ಕೂತ್ಕೊಂಡು ಏನು ಮಾತಾಡುವ ಅವಕಾಶ ಸಿಕ್ಕಿತು. ಆದ ಕಾರಣ ನಿಮ್ಮ ಮಕ್ಕಳನ್ನು ಮೊಬೈಲಿಗೆ ಅಡಿಕ್ಟ್ ಮಾಡಬೇಡಿ ದಯವಿಟ್ಟು. ಎಲ್ಲ ಕಡೆ ನೋಡಿ, ಮೂಲೆಗಳಿಗೆ ನೀವು ಹೋಗಿ, ನಿಮ್ಮ ಪರಿಸರದಲ್ಲಿ ಗೊತ್ತೊಂದು ಯುವಕರು 8ನೇ ಕ್ಲಾಸ್ 9ನೇ ಕ್ಲಾಸ್ ಮಕ್ಕಳು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ ಅಂದರೆ ನಿಮಗೆ ಗೊತ್ತಿಲ್ಲ. ಎಲ್ಲ ಕಡೆ ಮಾದಕ ವ್ಯಸನ ತುಂಬಿ ಹೋಗಿದೆ. ಇದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೂಡ ಎಚ್ಚರಿಕೆ ಗಂಟೆ. ಎಲ್ಲಿ ಯಾವ ಮೂಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆ ಹೋದ್ರೆ ಮಾದಕ ದ್ರವ್ಯದ ಮಕ್ಕಳು ತುಂಬಿ ಹೋಗಿದ್ದಾರೆ. ಮತ್ತು ಸೆಕೆಂಡ್ ಅಡಿಕ್ಟ್ ಮೊಬೈಲ್. ಈ ಮೊಬೈಲ್ ಕೊಟ್ಟು ಆ ಮಕ್ಕಳ ಜೀವನವನ್ನು ಹಾಳು ಮಾಡಬೇಡಿ. ಆದಷ್ಟು ಮೈದಾನಕ್ಕೆ ಕಳಿಸಿ. ಯಾವ ಕ್ರೀಡೆ, ನಾನು ಕಬಡ್ಡಿ ಅಂತ ಹೇಳಿಲ್ಲ, ನಿಮ್ಮ ಮಕ್ಕಳನ್ನು ಆ ಮೈದಾನಕ್ಕೆ ಕಳಿಸಿ. ಅವರಿಂದ ಆ ದೈಹಿಕ ಸಾಮರ್ಥ್ಯವನ್ನು ಬೆಳೆಸಿ. ಆಟೋಮೆಟಿಕ್ ಅವ್ರು ಚೇಂಜ್ ಆಗ್ತಾರೆ, ಅವರಿಗೆ ಆ ಶಕ್ತಿ ಬರ್ತದೆ. ಈ ಮೊಬೈಲ್ ವ್ಯಸನದಿಂದಾಗಿ ಅವರಿಗೆ ಇಚ್ಛಾಶಕ್ತಿ, ಅವರ ಸೆಲ್ಫ್ ಕಾನ್ಫಿಡೆನ್ಸ್ ನಷ್ಟ ಆಗ್ತದೆ. ಅವರಿಗೆ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಏನು ದಾರಿ ಕಾಣುವುದಿಲ್ಲ. ಮೊಬೈಲ್ ಇಲ್ಲದ್ರೆ ಅವರ ಜೀವನ ಇಲ್ಲದಂತೇಳಿ ಆಗ್ತದೆ. ಅದನ್ನು ಬಿಟ್ಟು ಬಿಡಿ. ಆದಷ್ಟು ನಿಮ್ಮ ಹತ್ತಿರದ ಎಲ್ಲೆಲ್ಲ ಕ್ರೀಡಾ ಚಟುವಟಿಕೆ ಇದೆ ಅದಕ್ಕೆ ಪ್ರೋತ್ಸಾಹ ಮಾಡಿ. ಖಂಡಿತ ಕ್ರೀಡೆಯನ್ನು ವಿದ್ಯೆಯೊಂದಿಗೆ ಕರ್ಕೊಂಡು ಹೋದ್ರೆ ಮುಂದೊಂದು ದಿನ ಸಕ್ಸಸ್ಫುಲ್ ಮ್ಯಾನ್ ಆಗ್ತಾನೆ. ದಿಸ್ ಇಸ್ ಮೈ ಹಂಬ್ಲಿ ರಿಕ್ವೆಸ್ಟ್ ಎಲ್ಲ ಪೋಷಕರಿಗೆ. ಖಂಡಿತ ನಿಮ್ಮ ಮಕ್ಕಳು ಹಾಳಾಗುವುದಿಲ್ಲ. ಅದೇ ಹೇಳಿದನಲ್ಲ, 24 ಗಂಟೆ ನಿಮ್ಮ ಮೊಬೈಲ್ ಈಗ ನಿಮ್ಮ ಮಕ್ಕಳಿಂದ ನೀವು ತೆಗೆದಿಡಿ. ನಿಮ್ಮ ರಿಯಾಕ್ಷನ್ ನೋಡಿ, ನಿಮ್ಮ ಮಕ್ಕಳು ಏನಾಗಿದ್ದಾರೆ ಅಂತೇಳಿ. ಖಂಡಿತವಾಗಿ ಬಹಳ ಒಳ್ಳೆಯ ಮಾತನ್ನು ಹೇಳಿದರು. ಮಕ್ಕಳು ಮೊಬೈಲ್ನ ಚಟಕ್ಕೆ ಬಲಿ ಬಿದ್ದರೆ ಮತ್ತೆ ಅದರಿಂದ ಅವರನ್ನು ಹೊರತರಲಿಕ್ಕೆ ನಾವು ಅಷ್ಟೇ ಕಷ್ಟಪಡಬೇಕಾಗ್ತದೆ. ಎಲ್ಲ ಪೋಷಕರು ಇದನ್ನು ಗಮನಿಸಬೇಕು. ನಮಗೆ ಪಾಠ ಬೇಕು, ಆದರೆ ಕೇವಲ ಪಾಠವೇ ನಮ್ಮ ಜೀವನ ಅಂತ ಆಗಬಾರ್ದು. ಪಾಠವೇ ನಮಗೆ ಎಲ್ಲವನ್ನು ಕೊಡ್ತದೆ, ವಿದ್ಯೆಯೇ ನಮಗೆ ಎಲ್ಲವನ್ನು ಕೊಡ್ತದೆ ಅಂತಲ್ಲ. ವಿದ್ಯೆ ಅನಿವಾರ್ಯ. ಯಾಕೆಂದರೆ 4 ಮಂದಿಯೊಟ್ಟಿಗೆ ಮಾತನಾಡಬೇಕಿದ್ರೆ, ಬೆರೆಯಬೇಕಿದ್ರೆ, ಹೊರ ದೇಶಗಳಿಗೆ ಹೋಗಬೇಕಿದ್ರೆ ನಮಗೆ ವಿದ್ಯೆ ಬೇಕು. ವಿದ್ಯೆಯ ಜೊತೆಗೆ ಮಕ್ಕಳು ಸರ್ವತೋಮುಖವಾಗಿ ಬೆಳೆಯಬೇಕಿದ್ರೆ ಕ್ರೀಡಾ ಚಟುವಟಿಕೆಗಳು ಅದು ಖಂಡಿತ ಅಗತ್ಯ. ಅದರಲ್ಲೂ ಗೋಪಿಯಣ್ಣ ಹೇಳಿದಂತಹ ಒಂದು ಮಾತು, ಮಕ್ಕಳನ್ನು ಮೈದಾನಕ್ಕೆ ಕಳುಹಿಸಿ. ಕೇವಲ ಮೈದಾನಕ್ಕೆ ಅಂತಲಲ್ಲ, ಪರಿಸರದಲ್ಲಿ ಒಳ್ಳೆಯ ಸಂಘ ಸಂಸ್ಥೆಗಳಿದ್ರೆ, ಭಜನೆ ಅಂತಹ ಒಂದು ಅದಕ್ಕೂ ಕಳುಹಿಸಿ. ಮಕ್ಕಳ ಬೌದ್ಧಿಕ ಮಟ್ಟ ಬೆಳೆಯುತ್ತದೆ, ಮಾನಸಿಕವಾದಂತಹ ಸಮತೋಲನ ಬೆಳೆಯುತ್ತದೆ. ಇಲ್ಲದಿದ್ದರೆ ಮಕ್ಕಳು, ಈಗಿನ ಮಕ್ಕಳನ್ನು ನಾವು ನೋಡ್ತಾ ಇದ್ದೇವೆ, ಒಂದು ಸಣ್ಣ ಪುಟ್ಟ ಕಾರಣಕ್ಕೂ ಹತಾಶರಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹವರೆಗೂ ಮಕ್ಕಳು ಮುಟ್ಟಿದ್ದಾರೆ. ಇಂತಹ ಮಕ್ಕಳನ್ನು ಮಾನಸಿಕವಾದಂತಹ ವ್ಯವಸ್ಥೆಯಿಂದ ಹೊರತರಬೇಕಿದ್ರೆ ಮಕ್ಕಳಿಗೆ ಎಲ್ಲ ರೀತಿಯ ಚಟುವಟಿಕೆಗಳು ಬೇಕು. ಅದರಲ್ಲೂ ನಾವು ಇವತ್ತು ಆಯ್ದುಕೊಂಡದ್ದು ಕಬಡ್ಡಿಯ ವಿಷಯ. ಕಬಡ್ಡಿಗಾಗಿ ನಿಮ್ಮ ಮಕ್ಕಳು ಖಂಡಿತವಾಗಿ ಒಳ್ಳೆಯ ಪ್ರತಿಭಾವಂತರಿದ್ರೆ, ದೈಹಿಕವಾಗಿ ಒಳ್ಳೆಯ ಶಕ್ತಿವಂತರಾಗಿದ್ದರೆ ಕಬಡ್ಡಿಯಲ್ಲಿ ನಿಮ್ಮ ಮಕ್ಕಳು
ಮಕ್ಕಳನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಅಂತ ಪೋಷಕರಿದ್ರೆ ಡೈರೆಕ್ಟ್ ಬಂದು ನನ್ನನ್ನು ಕಾಣ್ಬೋದು. ನನ್ನ ಅಕಾಡೆಮಿಯಲ್ಲಿ ನನ್ನ ಯಾರಿಗೂ ಆ ಒಂದು ಅಕಾಡೆಮಿಯ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ನಾವು ಬಾಕಿ ಬೇರೆ ಸಂಸ್ಥೆಗಳ ಹಾಗೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ಅಂದ್ರೆ ಅದು ಒಂದು ಒಟ್ಟಾರೆ ಇಲ್ಲ, ಆಗುದಿಲ್ಲ. ಅದೊಂದು ದೈವಿಕ ಸ್ಥಾನದಾಗಿ ನಾನು ನೋಡ್ತಾ ಇದ್ದೇನೆ. ಆ ಕಬಡ್ಡಿ ಅಕಾಡೆಮಿ ಅಂದ್ರೆ ತಾಯಿ ಉಮಾಮಹೇಶ್ವರಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಒಳಗಿದ್ದಾಳೆ ಅವಳು. ಬಟ್ ನನ್ನ ಅಕಾಡೆಮಿಯಲ್ಲಿ ನನ್ನ ಒಟ್ಟಿಗೆ ಮಕ್ಕಳೊಟ್ಟಿಗೆ ಇದ್ದಾಳೆ, ಮಕ್ಕಳ ಒಟ್ಟಿಗೆ ಇದ್ದಾಳೆ. ಆ ತಾಯಿಯನ್ನು ನಾನು ಹಾಳು ಮಾಡ್ಲಿಕ್ಕೆ, ಯಾವ ಮಕ್ಕಳನ್ನು ಹಾಳು ಮಾಡ್ಲಿಕ್ಕೆ ನಿಮ್ಗೆ ಬಂದು ಹೋಗಿ ನಿಮ್ಮ ಇಷ್ಟ ಪ್ರಕಾರ ಅಲ್ಲಿ ಸೇರಿ ಹೋಗ್ಲಿಕ್ಕೆ ಆಗುದಿಲ್ಲ. ಅದು ತಂದೆ ತಾಯಿ ಬರಬೇಕು, ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ ಅವ್ರು ಕೇಳಬೇಕು. ಆ ಮಕ್ಕಳು ಒಂದು ಚೂರು ತಪ್ಪಿದ್ರೆ ಇಮಿಡಿಯೇಟ್ ಅಲ್ಲಿಂದ ಹೊರಗೆ ಔಟ್. ಹಾಗೆ ಯಾವುದೇ ರೆಕಮೆಂಡೇಶನ್ ಇಲ್ಲ. ಖಂಡಿತ ಅಂತ ಒಂದು ಮಕ್ಕಳನ್ನು ಬೆಳೆಸುವ ನಿಮಗೆ ಸಹ ನನ್ನ ಮಕ್ಕಳಿಗೆ ಒಂದು ದೈಹಿಕ ಸಾಮರ್ಥ್ಯ ಕಬಡ್ಡಿಯಿಂದ ಒಂದು ಒಳ್ಳೆ ಅವನ ಜೀವನ ಶೈಲಿ ಬದಲಾಗಬೇಕು, ಅವನು ಸಹ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಪ್ರಜೆ ಆಗಬೇಕಿದ್ರೆ ನನ್ನ ಪ್ರೋತ್ಸಾಹ ಯಾವಾಗಲೂ ಸಹ ಇದೆ. ಜೊತೆಗೆ ಒಂದು ಶಿಸ್ತಿನ ವ್ಯವಸ್ಥೆ. ಈಗ ನಿಮ್ಮಲ್ಲಿ ಒಂದು ವಿಮಾ ಯೋಜನೆ ರೀತಿ ಅಂದ್ರೆ ಆಟಗಾರರಿಗೆ ಏನಾದರೂ ಪೆಟ್ಟಾದ್ರೆ ಅದಕ್ಕೆ ನಿಮ್ಮ ಶಾಸಕರು ಕೈಗೊಂಡು ಜೋಡಿಸಿದ್ದಾರೆ ಇತ್ತೀಚೆಗೆ, ಅದನ್ನು ನೀವು ಆ ಯೋಜನೆಯ ಬಗ್ಗೆ ಹೇಳಿ. ಅದಂದ್ರೆ ಈಗ ಆಕ್ಚುಲಿ ನಮ್ಮ ಕ್ರೀಡಾಪಟುಗಳಿಗೆ 18 ವರ್ಷ ತುಂಬಿದವರಿಗೆ ನನ್ನ ಪ್ಲಾನ್ ಇದೆ, ಅದು ಪ್ರೈವೇಟ್ ವರ್ಷಕ್ಕೊಮ್ಮೆ ಮಾಡೋದು. ಬಟ್ ಇದಂದ್ರೆ ಆಡುವ ಸಂದರ್ಭದಲ್ಲಿ ಮಕ್ಕಳಿಗೆ ಏನಾದರೂ ಪೆಟ್ಟಾದ್ರೆ ಇಮಿಡಿಯೇಟ್ ಒಂದು 5,000 ರೂಪಾಯಿ ಶಾಸಕರ ಕ್ರೀಡಾ ರಕ್ಷೆ ಯೋಜನೆ, ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿ, ಇಷ್ಟವರೆಗೆ ಎಲ್ಲಿ ಇಲ್ಲ. ಬೇರೆ ಯಾವ ಇದರಲ್ಲಿ ಕ್ರೀಡಾ ಸಂಸ್ಥೆ ಇಲ್ಲ, ಕ್ರೀಡೆ ಇದೆ. ಎಮರ್ಜೆನ್ಸಿಗೆ ಟೂರ್ನಮೆಂಟ್ ಆಗ್ತಾ ಉಂಟು ಅಲ್ಲ, ನಾವು ಅದನ್ನು ಎಮರ್ಜೆನ್ಸಿ ಅಲ್ಲ, ಮೊನ್ನೆ ಒಂದು ಅದು ಕಬಡ್ಡಿ ಆಟಗಾರನೂ ಕೂಡ ನಾನು ನೋಡಲಿಲ್ಲ. ಮೊನ್ನೆ ಒಂದು ಬಾಲಕ ವಾಲಿಬಾಲ್ ಪ್ಲೇಯರ್ ಕಾಣ್ತದೆ, ಅವನಿಗೆ ಬ್ಲಡ್ ಕ್ಯಾನ್ಸರ್ ಆಗಿ ಇಮಿಡಿಯೇಟ್ ಏನು ಹಣ ಬೇಕು, ನಾವು ಇಮಿಡಿಯೇಟ್ ಅದರಿಂದ 5,000 ಅದಕ್ಕೂ ಕೂಡ ಕೊಟ್ಟಿದ್ದೇವೆ. ಅಕಾಡೆಮಿ ಅಲ್ಲದೆ ಆ ಶಾಸಕರ ಕ್ರೀಡಾ ನಿಧಿಯಿಂದ ಕೂಡ ಹಣ ಕೊಟ್ಟಿದ್ದೇವೆ. ಬೇರೆ ಕ್ರೀಡಾಪಟು ಅದು ಎಮರ್ಜೆನ್ಸಿ ಯಾರಿಗಾದ್ರೂ ಕೂಡ ನಾವು ಮಾನವೀಯತೆ ನೋಡಬೇಕು. ಅದು ಕಬಡ್ಡಿ, ವಾಲಿಬಾಲ್, ಹಾಕಿ ಅದಂತಲ್ಲ, ಆ ಸಂದರ್ಭದಲ್ಲಿ ಮಾನವೀಯತೆ ಮುಖ್ಯ ನಮಗೆ. ಇದು ಬಹಳ ಒಳ್ಳೆಯ ಮಾತು. ಯಾಕೆಂತ ಹೇಳಿದ್ರೆ ನಾವೆಲ್ಲ ಕಾನೂನನ್ನು ರೂಪಿಸಿಕೊಳ್ತೇವೆ. ಆ ಕಾನೂನು ಹೇಗಿರ್ತದೆ ಅಂತ ಹೇಳಿದ್ರೆ ನಮ್ಮ ಕಣ್ಣನ್ನು ಆಚೆಯಿಂದ ಈಚೆಯಿಂದ ಕಟ್ಟಿ ಹಾಕಿದಾಗ ಎಲ್ಲರೂ ಕಾನೂನಿನ ಚೌಕಟ್ಟಲ್ಲೇ ಕೆಲಸ ಮಾಡುವವರು. ಅದರ ಆಚೆಗೆ ಮಾನವೀಯತೆ ಎನ್ನುವುದನ್ನು ಎಲ್ಲರೂ ಮಾಡ್ತಿದ್ದಾರೆ. ಇದೊಂದು ಒಳ್ಳೆಯ ಉದಾಹರಣೆ ನೀವು ಹೇಳಿದ್ದು. ಹಾಗೆ ಅದೊಂದು ಶಾಸಕರನ್ನು ನಾವು ಮಾಡ್ತೇವೆ. ಎಂತಂದ್ರೆ ನಮಗೆ ಶಾಸಕ ಅನುದಾನದಿಂದ ಮ್ಯಾಟ್ ಕೊಟ್ಟಿದ್ದಾರೆ. ಅವರು ಆ ಮ್ಯಾಟನ್ನು ದುರುಪಯೋಗ ಮಾಡದೆ ಅದರಲ್ಲಿ ಏನಾದರೂ ಕ್ರೀಡಾ ಬೆಳೆಸುವ ಸಂಘಟಕರಿಗೆ ನಾವು ಆ ಮ್ಯಾಟ್ ಕೊಡ್ತೇವೆ. ಅದರಿಂದ ಬಂದ ಹಣ ನಾವು ಇಟ್ಟು ಅದರಿಂದ ಕೂಡ ನಾವು ಕ್ರೀಡಾ ರಕ್ಷಾ ಯೋಜನೆಗೆ ಅದನ್ನು ಸಹ ಯೂಸ್ ಮಾಡ್ತಾ ಇದ್ದೇವೆ, ಖರ್ಚು ಮಾಡ್ತಾ ಇದ್ದೇವೆ. ಅದನ್ನು ಯಾವುದು ನಾವು ದುರುಪಯೋಗ ಮಾಡಲಿಲ್ಲ. ನಮಗೆ ಸಿಕ್ಕಿದಂತೇಳಿ ನಾವು ದುರುಪಯೋಗ ಮಾಡಲಿಕ್ಕೆ ತಯಾರೂ ಇಲ್ಲ. ನಾವು ಇಷ್ಟವರೆಗೆ ದೇವರದಿಂದ ಈ 5 ವರ್ಷದಿಂದ ಅಕಾಡೆಮಿಯ ನಡೆಸಿಕೊಂಡದ್ದು ನಾವೇ. ನಮ್ಮ ಅಕಾಡೆಮಿಯ ಎಲ್ಲರಿದ್ದಾರೆ. ಈಗ ಅವರ ಹೆಸರನ್ನೊಂದು ಹೇಳ್ಬೇಕಾಗ್ತದೆ. ಶೇಖರನಾಗ್ಲಿ, ಸುನಿಲ್ ರೈ ಇದ್ದಾರೆ ಕಾರ್ಯಾಧ್ಯಕ್ಷರಾಗಿ, ದಿನೇಶ್ ರೈ ಇದ್ದಾರೆ ಕ್ರೀಡಾಪಟು. ಎಲ್ಲರ ಸಹಕಾರ ನಮಗೆ ಮುಖ್ಯ. ಹರಿಶ್ಚಂದ್ರ ಇದ್ದಾರೆ, ಪ್ರೇಮನಾಥ್ ಉಳ್ಳರ್ ಅವರು ದೊಡ್ಡ ಮುಖ್ಯ ಪೋಷಕರು, ಅವರು ಹಿರಿಯವರು ನಮಗೆ. ಹಾಗೆ ಹಲವಾರು ಮಂದಿ ಹೆಸರು ನಾನು ಹೇಳಲಿಕ್ಕೆ ಇಚ್ಛೆ ಉಂಟು. ಈಗ ಸಮಯ ಸ್ವಲ್ಪ ಕಮ್ಮಿ ಆದಾಗ ನಾನು ಮುಂದಿನ ದಿನಗಳಲ್ಲಿ ನೋಡುವ. ಎಲ್ಲರ ಸಹಕಾರ ನಮ್ಗೆ ಉಂಟು. ಬೇರೆ ನಾವು ಈಗ ಸಮಾಜದ ಪಬ್ಲಿಕ್ಕಿನಿಂದ ಹಣ ಕಲೆಕ್ಟ್ ಮಾಡಿ ನಮ್ಮ ಅಕಾಡೆಮಿಯನ್ನು ನಡೆಸಿದ್ರೆ ಅದು ಅಹಂಕಾರ ಅಲ್ಲ, ಆ ತಾಯಿಯಿಂದ ಬೇಡಿಕೊಳ್ಳೋದು. ಅಂದ್ರೆ ನಮ್ಮ ನಾಳೆ ಯಾರು ಹೇಳ್ಬಾರ್ದು, ಅಕ್ಲ ಅಲ್ತ ಕಾಸು ಮಂತೇರಿ ಮುಳ್ತ ಕಾಸು ಮಾಡ್ತಾರೆ ಅಂತ ನನಗೆ ಚಿಂತೆ ಬೇಡ. ನನ್ನ ತಾಯಿ ಅದು ಇರುವಾಗ ಅವಳ ಆಶೀರ್ವಾದದಿಂದ ಕೊನೆ ತನಕ ಇನ್ನು ಮುಂದೆ ನಂತರವೂ ಅವಳು ನಡೆಸಿಕೊಡ್ತಾಳೆಂಬ ವಿಶ್ವಾಸ ಇದೆ. ನಮ್ಮ ಒಂದು ಕುಟುಂಬದ ರೀತಿಯಲ್ಲಿ ಹೋಗ್ತಾ ಇದ್ದೇವೆ. ಆ ಕುಟುಂಬದಿಂದಲೇ ಈ ಕೆಲಸ ಕಾರ್ಯಗಳು ನಡ್ತಾ ಉಂಟು. ಖಂಡಿತ ಅದು ಒಳ್ಳೆಯ ಮಾತು. ಯಾಕೆಂತ ಹೇಳಿದ್ರೆ ಸಾಧಾರಣವಾಗಿ ಸಂಘಟನೆಗಳ ಆರಂಭವಾಗಿ 4 ಕಡೆಯಲ್ಲಿ ಈಗ ಕಲೆಕ್ಷನ್ಗೆ ಡೊನೇಷನ್ಗೆ ಅಂತ ಹೋದಾಗ ಹಾಕಲು ಕಾಸು ಮಾಡ್ಕೊಂಡು ಅಂತ ಹೇಳ್ತಾರೆ. ಅದು ಹೇಳುದು ಯಾರು ಕೊಟ್ಟವರು ಹೇಳುದಿಲ್ಲ, ಕೊಡದವರು ವಿಶೇಷವಾಗಿ ಹೇಳುದು. ಅದು ಮನಸ್ಸಿಗೆ ತುಂಬಾ ನೋವಾಗಿ ಅಂತ. ಅದರಲ್ಲಿ ಯಾರ ಹತ್ರವೂ ಕೇಳದೆ ಇಷ್ಟು ವರ್ಷ ನಡೆಸಿದ್ದೀರಿ. ಏನು ಹೇಳ್ತೀರಿ ಗಣೇಶ್ ಅವರೇ? ಗೋಪಿಯನ್ನು ಹೇಳಿದ ಹಾಗೆ ನೋಡಿ, ನಾವು ಈಗ ಯಾವುದೇ ಈಗ ನಾವು ಮುಖ್ಯವಾಗಿ ಅವರಲ್ಲಿ ಪೋಷಕರದ್ದು ಮಾತು ಹೇಳಿದ್ರು, ನೀವು ನಿಮ್ಮ ಮಕ್ಕಳ ಮೇಲೆ ಕಳಿಸ್ಕೊಡ್ಬೋದು ಅಂತೇಳಿ. ಕಳಿಸಿಕೊಟ್ಟ ಮೇಲೆ ನಮ್ಮ ಮಕ್ಕಳು ನಮ್ಮ ಕುಟುಂಬ. ಪ್ರತಿ ವರ್ಷ ನಾವು ಒಂದು ಕುಟುಂಬ ಸಮ್ಮೇಳನ ಅಂತ ಮಾಡ್ತೇವೆ. ಅಕಾಡೆಮಿ ಎಲ್ಲ ನಾವು ಒಟ್ಟಿ ಕುಟುಂಬದಾಗಿ ಒಂದು ಸಹಭೋಜನ ಮಾಡಿಕೊಂಡು ಆಮೇಲೆ ದೇವರಿಗೆ ಒಂದು ರಂಗಪೂಜೆ ಕೊಡ್ತೇವೆ. ಅದರೊಟ್ಟಿಗೆ ನಾವು ಪೋಷಕರೊಂದು ಮಾತಾಡ್ತೇವೆ. ಒಂದು ಮುಖ್ಯವಾಗಿ ನಮಗೆ ಸ್ವಲ್ಪ ಬೇಜಾರುಂಟು, ಕೆಲವು ಪೋಷಕರು ನಮಗೆ ಸ್ಪಂದನೆಯನ್ನು ಮಾಡೋದಿಲ್ಲ. ಇವತ್ತು ಗೋಪಿಯನ್ನು ನಮ್ಮ ಅಕಾಡೆಮಿ ಕೊಡೋದು ಉಚಿತವಾಗಿ, ಯಾರ ಹತ್ರ ನಾವು ಡೊನೇಷನ್ ಕೇಳಿಲ್ಲ. ಇವತ್ತು ಅದರೊಟ್ಟಿಗೆ ನಾವು ಶೈಕ್ಷಣಿಕವಾಗಿ ಪ್ರೋತ್ಸಾಹ ಮಾಡ್ತೇವೆ. ನಮ್ಮೊಟ್ಟಿಗೆ ಯಾರು ಮಕ್ಕಳಿದ್ದಾರ ಅವರಿಗೆ ಅವನು ಸರ್ ನನಗೆ ಕಾಲೇಜ್ ನನಗೆ ಗೊತ್ತಿದ್ದಾರೆ, ಹಿಂಗೆ ಕಾಲೇಜ್ ಬೇರೆ ಇಜ್ಜಿ ಸರ್ ಅಂತ ಕಾಸಿಜ್ಜಿ ಅಂತ ಈಗ ಇಂಟ್ರೆಸ್ಟ್ ಉಂಟು ಕಲ್ಪರ. ನಮ್ಮ ಅಧ್ಯಕ್ಷರಿದ್ದಾರೆ, ನಮ್ಮ ಅಕಾಡೆಮಿಯವರು, ನಿಮ್ಗೆ ಗೊತ್ತು ನಮ್ಮ ಎಲ್ಲ ಬಟ್ ಎಲ್ಲ ಸಹಾಯವನ್ನು ಮಾಡ್ತೇವೆ. ಅದರೊಟ್ಟಿಗೆ ಮನೆಯಲ್ಲಿ ಏನಾದರೂ ಅವರಿಗೆ ಸಮಸ್ಯೆಗಳಾದರೆ ವೈದ್ಯಕೀಯವಾಗಿ ಚಿಕಿತ್ಸೆಯನ್ನು ಮಾಡಿದೆ. ನಾವೀಗ ಹೇಳುವುದಂತಲ್ಲ, ಬಟ್ ನಮ್ಮ ಸ್ಪಂದನೆ ನಮ್ಮ ಅಕಾಡೆಮಿಯ ಮಕ್ಕಳಿಗೆ ಮಾತ್ರ ಅಲ್ಲದೆ ಈ 2017ರಿಂದ 2021ರವರೆಗೆ ಕಡಿಮೆಯಲ್ಲಿ 3 ಲಕ್ಷ ರೂಪಾಯಿ ನಾವು
ವೈದ್ಯಕೀಯ ಚಿಕಿತ್ಸೆ ಕೊಡ್ತೇವೆ. ಅಕಾಡೆಮಿಯ ಪ್ಲಸ್ ಹೊರಗೆ ಜಿಲ್ಲೆಯ ಮಕ್ಕಳಿಗೆ. ಜಿಲ್ಲೆಯ ಜಿಲ್ಲೆ ಜಿಲ್ಲೆ ಅದಕ್ಕೋಸ್ಕರ ಕ್ರೀಡೆಗೆ ಸಂಬಂಧಪಟ್ಟ ಇದಕ್ಕೆಲ್ಲ ನಾವು ಕೇವಲ ಕಬಡ್ಡಿಗೆ ಒಂದು ಸೀಮಿತ ಅಲ್ಲ. ಇವತ್ತು ಗೋಪಿಯಣ್ಣದ ಚಿಂತನೆ ಭಾಳಷ್ಟಿದೆ. ಯಾಕಂದರೆ ನಮ್ಮ ಮಕ್ಕಳು ಈ ರೀತಿ ಬೆಳೆಯಬೇಕು, ಯಾವುದು ದುಶ್ಚಾಟಕ್ಕೆ ಹೋಗಬಾರ್ದು. ಆ ನಿಟ್ಟಿನಲ್ಲಿ ಒಂದು ಅವನಿಗೆ ಶೈಕ್ಷಣಿಕ ಈಗ B.Ped ಕೋರ್ಸ್ ನಮ್ಮ ಹುಡುಗರು 4 ಜನ ನಾವು ಕಲಿಸಿದ್ದೇವೆ, ಅವರ ಹತ್ರ ಹಣ ಇಲ್ಲ, ಹೋಗು ನೀ ಕಲಿಸು ಅಂತ. ನಾಡಿದ್ದು ಅವರು ನಮಗೆ ಅದನ್ನು ರಿಟರ್ನ್ ಕೊಡೋದಂತಲ್ಲ, ಬಟ್ ನಮಗೆ ಒಂದು ಖುಷಿ. ನಮ್ಮ ಯಾರು ನಾವೊಂದು ಅದು ಹೇಳಿದಾಗೆ ಅಕಾಡೆಮಿ ನಮ್ಮ ಕುಟುಂಬ, ಆ ರೀತಿ ಅವರಿಗೆ ಸ್ಪಂದನೆ. ಈಗ ಅವರ ಮನೇಲಿ ಅರ್ಜೆಂಟ್ ಏನಾದರೂ ಶೈಕ್ಷಣಿಕವಾಗಲಿ ನಾವು ಸ್ಪಂದನೆ ಮಾಡ್ತೇವೆ. ಅದು ಬಿಟ್ಟು ನೀವು ಹೇಳಿದಾಗ ನಾವು ಯಾರ ಹತ್ರ ಡೊನೇಷನ್ ಕೇಳ್ಕೊಂಡಂತ ನಮ್ಮ ಇದೇ ಇಲ್ಲ. ಯಾಕೆ ನಾವು 80 ಶಾಲಾ ಒಂದು ಕಬಡ್ಡಿ ಟೂರ್ನಮೆಂಟ್ ಮಾಡಿದೆವು ಒಂದು ಮ್ಯಾಂಗ್ಳೂರು ಸ್ಕೂಲಲ್ಲಿ. ಅದಕ್ಕೆ ತುಂಬ ಖರ್ಚಾಗಿದೆ, ಬಟ್ ಒಂದು ದಿವಸದಲ್ಲಿ ಮಾಡಿದ್ರು, ಅದು ಭಾರಿ ಶ್ಲಾಘನೀಯ. ನಾವು ಅದರೊಟ್ಟಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮೀಣ ಮಕ್ಕಳಿಗೆ ಮಾಡುವಂಥ ಒಂದು ಕಬಡ್ಡಿ ಕೂಟ ಆಯೋಜನೆ ಇದೆ. ಈಗ ಬರ್ತಾ ಇದ್ದೆ, ನಿಮ್ಮ ಅಕಾಡೆಮಿಯ ವತಿಯಿಂದ ಮುಂದಿನ ಯೋಜನೆಗಳನ್ನು ಕೇಳ್ತಾ ಇದ್ದೆ ನಾನು, ನಂತರ ಹೇಳ್ತೇನೆ, ಅದು ಕೊನೆಯ ಪ್ರಶ್ನೆ. ಈಗ ನಿಮ್ಮ ಮಗನನ್ನು ಕೂಡ ಒಂದು ಕ್ರೀಡಾಪಟುವಾಗಿ ಕಬಡ್ಡಿ ಕ್ರೀಡಾಪಟುವಾಗಿ ಬೆಳೆಸ್ತಾ ಇದ್ದೀರಿ. ತಂದೆಯಾಗಿ ಮಗನನ್ನು ಯಾವ ಆಲೋಚನೆಯಲ್ಲಿ ಬೆಳೆಸ್ತಾ ಇದ್ದೀರಿ? ಕಾರಣ ನಾನು ಪೆಟ್ಟು ತಿಂದದ್ದು, ನಾನು ತಿಂದ ಪೆಟ್ಟು ಕಬಡ್ಡಿಯಲ್ಲಿ ಯಾರು ತಿಂದಿರ್ಲಿಕ್ಕಿಲ್ಲ, ಅಷ್ಟು ಪೆಟ್ಟು ತಿಂದಿದ್ದೇನೆ. ಅದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡು. ಅಂದ್ರೆ ಇಷ್ಟು ಸಣ್ಣ ಪ್ರಾಯದಿಂದ ಅದು ನಾಳೆ ಗುಣ ಆಗ್ತದೆ, ಮಾನಸಿಕವಾಗಿ ಎರಡು ಸಹ. ಆದ್ರೆ ಅಂತ ಒಂದು ಪೆಟ್ಟುದಿಂದ ಒಂದು ತಂದೆ ಖಂಡಿತ ತನ್ನ ಮಗನ್ನು ಆ ಫೀಲ್ಡ್ಗೆ ಕಳಿಸ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಇಲ್ಲಿ ನಾನು ಒಂದು ಮಾತಾಡ್ತೇನೆ, ಎಲ್ಲ ತಂದೆ ಅಂದ್ರೆ ಹೇಳುದು ನೀವು ನಿಮ್ಮ ಹಾಗೆ ಮಾಡ್ತಾ ಇದ್ದೀರಿ. ಆದ್ರೆ ನಂಗೆ ಏನಂದ್ರೆ ನನಗೆ ನನ್ನಿಂದ ಏನು ಅಷ್ಟು ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ ಅಂತೇಳಿ ನನಗೆ ಈಗ ಸಹ ಉಂಟು. ನನ್ನ ಸಾಧನೆ ಏನೂ ಇಲ್ಲ ಅಂತೇಳಿ ನಾನು ಅದು ಮಾಡಿದ್ದೇನೆ ಇದು ನನ್ನ ಸಾಧನೆ. ನನ್ನ ಮಗ ಕೂಡ ಅದರಿಂದಾಗಿ ವೈಯಕ್ತಿಕ ಟೀಕೆಗೆ ಕೂಡ ಗುರಿಯಾಗಿದ್ದೇನೆ. ನನ್ನ ಮಗನಿಂದಾಗಿ ನಾನು ಕೂಡ ವೈಯಕ್ತಿಕ ಟೀಕೆಗೆ ಗುರಿಯಾಗಿದ್ದೇನೆ, ಅದು ತೊಂದರೆ ಇಲ್ಲ, ಅದು ಸಹಜ. ಆದರೂ ಅವನಿಂದಾದರೂ ಕೂಡ 10-50 ಮಕ್ಕಳಿದ್ದಾರೆ, 30-35 ಮಕ್ಕಳಿಗೆ ಈಗ ನಾನು ಒಟ್ಟಿಗೆ ಖಂಡಿತ ನಾನು ಅವನಿಗೆ ಯಾವುದೇ ರೀತಿಯಲ್ಲಿ ಈಗ ಸಾವು ಪೆಟ್ಟು ತಿಂದು ಈಗ ಸಹ ಅವನಿಗೆ ನನ್ನಾಗೆ ತಿಂದಿದ್ದಾನೆ, ಈಗ ಸಾವು ಪೆಟ್ಟು ಅಷ್ಟು ತಿಂತಾ ಇದ್ದಾನೆ. ಆದರೂ ಕೂಡ ನನಗೆ ಒಳ್ಳೆ ಒಂದು ತಂದೆಯ ಮನಸ್ಸನ್ನು ಇಷ್ಟೆಲ್ಲ ಪೆಟ್ಟು ತಿಂದೇನಂದ್ರೆ ಅವನನ್ನು ಒಳ್ಳೆ ದಾರಿಗೆ ಕಳಿಸ್ಬೋದಿತ್ತು, ಬೇರೆ ಯಾವುದಾರಿಗೆ ದೇವರಿಂದ ತೊಂದರೆ ಇಲ್ಲ. ಬಟ್ ನನಗೆ ಅವನನ್ನು ಕೂಡ ಆ ಕ್ರೀಡೆಯಿಂದ ಸಫಲನಾಗಿದ್ದಾನೆ, ಅವನಿಗೆ ಕಾನ್ಫಿಡೆನ್ಸ್ ಉಂಟು, ಅವನಿಗೆ ಎಲ್ಲ ಚಾಲೆಂಜ್ ಉಂಟು. ಅವನಿಗೆ ಯಾವ ರೀತಿ ಕೂಡ ಅವ ಏನು ಕಬಡ್ಡಿಯಲ್ಲಿ ಏನು ಆಗಲಿಲ್ಲದ್ರೂ ಕೂಡ ಅವನಿಗೆ ಒಂದು ಮುಂದಿನ ದಿನದಲ್ಲಿ ಅವ ಯಾವ ಚೂಸ್ ಮಾಡ್ತಾನೆ ಅದಕ್ಕೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಿದೆ. ಬದುಕನ್ನು ಎದುರಿಸುವಂತ ಶಕ್ತಿ ಶಕ್ತಿ ಬಂತು. ಖಂಡಿತವಾಗಿ ಒಂದು ಒಳ್ಳೆಯ ಮಾತನ್ನು ಹೇಳಿದ್ರಿ. ಎಲ್ಲ ಪೋಷಕರು, ಎಲ್ಲ ತಂದೆಯಂದಿರು, ತಾಯಂದಿರು ಈ ಮಾತನ್ನು ಕೇಳಲೇಬೇಕು. ಕಬಡ್ಡಿಯಿಂದ ಅವ ಏನು ಮುಂದಕ್ಕೆ ಸಾಧಿಸ್ತಾನೋ ಅದು ದೊಡ್ಡದಲ್ಲ, ಆದರೆ ಕಬಡ್ಡಿಯಿಂದ ಬದುಕನ್ನು ಎದುರಿಸುವಂತಹ ಸವಾಲನ್ನು, ಶಕ್ತಿಯನ್ನು ಪಡೆದುಕೊಂಡಿದ್ದಾನೆ. ಇದು ಬೇಕಾದಂತಹದ್ದು. ಇದೀಗ ನಿಮ್ಮ ಕಬಡ್ಡಿ ಅಕಾಡೆಮಿಯ ಮುಂದಿನ ಯೋಜನೆ ಮುಂದಿನ ಅದೇ ಈಗ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ಅದೇ ಈಗಂದ್ರೆ ನನ್ನೊಂದು ಆಸೆ ಅಂದ್ರೆ ಅಕಾಡೆಮಿಯ ಮುಖಾಂತರ ಖಾಲಿ ಅಕಾಡೆಮಿ ಮಾತ್ರ ನಾನು ಸೀಮಿತವಾಗಿಲ್ಲ, ಅದು ಎಲ್ಲರಿಗೂ ಗೊತ್ತು, ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲರಿಗೂ ಗೊತ್ತು. ಮತ್ತು ನನಗೆ ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಸ್ಥಾನಮಾನ ಅಧಿಕಾರಕ್ಕಾಗಿ ಬೇಗ ನಾನು ಇಲ್ಲಿ ಬಂದು ಕೂತುಕೊಂಡದಲ್ಲ, ಅದು ನನ್ನ ತಾಯಿಗೆ ಕೂಡ ಗೊತ್ತುಂಟು. ನನ್ನ ಆರಾಧ್ಯ ತಾಯಿ ಉಮಾಮಹೇಶ್ವರಿ, ಅವಳಿಗೆ ನನ್ನ ಅಂತರಾತ್ಮ ಅವಳಿಗೆ ಗೊತ್ತುಂಟು. ಆದ ಕಾರಣ ಇಲ್ಲಿ ಬಂದು ನಾನು ಅದು ಹೇಳುದು ಅವಳೇ ಹೇಳಿಸುದು. ನಾಳೆಯ ದಿನ ನಾನು ಯಾವುದೋ ಅಧಿಕಾರಕ್ಕೆ ಹೋಗೋ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಇದನ್ನು ಬಂದು ಇಲ್ಲಿ ಮಾತಾಡೋದು ಕೂಡ ಅಲ್ಲ. ನನ್ನ ಚಿಂತನೆ ದಕ್ಷಿಣ ಕನ್ನಡ ಜಿಲ್ಲೆ ನಾವಿರುವಾಗ ಹೇಗಿತ್ತು, ಹೇಗೆ ವಿಜೃಂಭಿಸ್ತಿತ್ತು, ಮೂಲೆ ಮೂಲೆಯಲ್ಲಿ ಕ್ರೀಡಾ ತಂಡಗಳು, ಎಲ್ಲ ಕಡೆ ಕ್ರೀಡಾ ವೈಭವ, ಕ್ರೀಡಾಕೂಟ. ಕಬಡ್ಡಿ ಈಗ ಇಲ್ಲ. ಯಾವುದೇ ಹಬ್ಬ ಬಂದ್ರೆ ಆ ಹಬ್ಬದ ಹೆಸರಿನಲ್ಲಿ ಕಬಡ್ಡಿ ಕ್ರೀಡಾಕೂಟ ಆಗ್ತಾ ಇದೆ. ಈಗ ಅದು ನಶಿಸುವ ಹಂತಕ್ಕೆ ಬಂದಿದೆ ನನ್ನ ಲೆಕ್ಕದಲ್ಲಿ. ಇಲ್ಲ, ಬಹಳಷ್ಟು ಕಮ್ಮಿ. 100%ಇಂದ 25% ಬಂದಿದೆ. ಆ 25% ಪುನಃ 100% ಮಾಡಬೇಕೆಂಬ ನನ್ನ ಇಚ್ಛೆ, ನನ್ನ ಆಸೆ. ಅದಕ್ಕೆ ನಾನು ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡ್ತೇನೆ. ಅಲ್ಲಿ ಯಾರು ನನಗೆ ನಿಮ್ಮ ಸಂಸ್ಥೆಯಲ್ಲಿ ಯಾರು ಬರ್ತಾರೋ ಯಾರು ನನಗೆ ಅದಕ್ಕಿಲ್ಲ. ನನ್ನ ಕೆಲಸ ಕಾರ್ಯ ನಿರಂತರ ನಾನು ಸಾವಿರ ಕೊನೆ ಉಸಿರುವರೆಗೆ ನಾನು ಅದಕ್ಕೆ ಹೊರಟಾಗಿದ್ದೆ. ನನ್ನ ಕೆಲಸ ಕಾರ್ಯಗಳು ನಡೀತಿದ್ದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಮಕ್ಕಳಲ್ಲಿ ಈ ಚಿಂತನೆ ಬೇಕಾದದ್ದು ಮಕ್ಕಳಿಗೆ ಕರೆಕ್ಟ್ ಗೈಡ್ಲೈನ್ಸ್ ಕೊಡಬೇಕು. ಅಂದರೆ ಒಂದು ಮಾತು ಹೇಳ್ತಾನೆ, ಈಗ ಕ್ರೀಡಾಕೂಟ ಅಂದರೆ ಏನಾಗಿದೆ, ಆಗ ಸಿರಿಲ್ ಹೇಳಿದರು, ಬಿಸ್ನೆಸ್. ಒಂದು ಕ್ರೀಡಾಪಟು ಅಂತ ಹೇಳಿದ್ರು. ಅಂದ್ರೆ ಒಂದು ಮಾತು ಹೇಳ್ತೇನೆ, ಕ್ರೀಡಾಪಟುಗಳಿಗೆ ಹೇಳಲೇಬೇಕು ನಿಮ್ಮ ಈ ಮುಖಾಂತರ. ನಮ್ಮನ್ನು ಜನ್ಮ ಕೊಟ್ಟದ್ದು ತಂದೆ ತಾಯಿ, ಜನ್ಮ ಕೊಟ್ಟು ಒಂದು ಹಂತದವರೆಗೆ ಬೆಳೆಸಿಕೊಂಡದ್ದು, ಅವರಿಗೆ ಚಡ್ಡಿ ಹಾಕ್ಲಿಕ್ಕೆ, ಶಾಲೆಗೆ ಹೋಗ್ಲಿಕ್ಕೆ ಬ್ಯಾಗ್ ಕಳಿಸಿ ಅವರಿಗೆ ಅನ್ನ ಕೊಟ್ಟು ಅವರನ್ನು ಸಾಕಿ ಬೆಳೆಸಿದ ತಂದೆ ತಾಯಿಯವರು. ಅದರ ನಂತರ ಶಾಲೆಗೆ ಹೋಗುವ ಅವರಿಗೆ ಗುರುಗಳು ಸಿಗ್ತಾರೆ, ಗುರುಗಳು ಮಾರ್ಗದರ್ಶನ ಮಾಡ್ತಾರೆ, ಕ್ರೀಡೆಗಾಗಲಿ ಅವರ ವಿದ್ಯೆಗಾಗಲಿ. ಪ್ರಾಥಮಿಕ ಹಂತದಲ್ಲಿ, ಪ್ರೌಢಶಾಲೆಕ ಹಂತದಲ್ಲಿ ಅವರ
ಫಿಟ್ನೆಸ್ ಇದೆಲ್ಲ ನೋಡಿ ಕ್ರೀಡೆಗೆ ಅವರ ಗುರುಗಳು ಅವರಿಗೆ ಸಪೋರ್ಟ್ ಮಾಡ್ತಾರೆ. ಅವರು ಒಂದು SLC ಅವರಿಗೆ 10 ಬರ್ಗ ಒಂದು ಒಳ್ಳೆ ಗಟ್ಟಿಮುಟ್ಟಾಗುವ ಕ್ರೀಡೆಗೆ ಒಲವು ಬರ್ತಾರೆ. ಅವರಿಗೆ ತುಂಬ ಮಂದಿ ಸಹಕಾರ ಕೊಡ್ತದೆ. ಮನೆ ಹತ್ರದ ಸಂಘ ಸಂಸ್ಥೆಗಳು ಅವ್ರನ್ನು ನೋಡ್ತಾರೆ, ಈ ಹುಡುಗ ನಾಳೆ ಒಳ್ಳೆ ಕ್ರೀಡೆ ನಾವು ನಮ್ಮ ಸಂಘ ಸಂಸ್ಥೆಯಲ್ಲಿ ಆಡಿಸುವ, ಅವರು ಸಪೋರ್ಟ್ ಮಾಡ್ತಾರೆ. ಅವರು ವಿದ್ಯೆಗೆ ಸಪೋರ್ಟ್ ಮಾಡ್ತಾರೆ, ಅವನ ಫ್ಯೂಚರ್ಗೆ ಸಪೋರ್ಟ್ ಮಾಡ್ತಾರೆ. ಅದರ ನಂತರ ಅವ ಪದವಿ ಪೂರ್ವಕ್ಕೆ ಹೋಗ್ತಾನೆ, ಅಲ್ಲಿ ಸಹ ದೊಡ್ಡ ದೊಡ್ಡ ಗುರುಗಳು ಸಿಗ್ತದೆ. ಅಲ್ಲಿ ಸಹ ಹಾಗೆ ಅವ ಡಿಗ್ರಿಗೆ ಹೋಗ್ತಾನೆ, ಆಗ ದೊಡ್ಡ ಗುರುಗಳು ಕೋಚ್ಗಳು ಅವರಿಗೆ ಸಿಗ್ತದೆ. ಸೊ ಅವನು ಬೆಳೆದು ಬರ್ತಾನೆ. ಒಳ್ಳೆಯ ತಂದೆ ತಾಯಿಯ ಆಶೀರ್ವಾದ, ಅವರ ಜನ್ಮ ಕೊಟ್ಟ ಆಶೀರ್ವಾದ, ಪ್ರಾಥಮಿಕ ಪ್ರೌಢಶಾಲೆ ಅದು ಇದೆಲ್ಲ ಆಗಿ ಒಂದು ಉತ್ತಮ ಕ್ರೀಡಾಪಟು ಆಗ್ತಾನೆ. ಕ್ರೀಡಾಪಟು ಆದ ನಂತರ ಅವನಿಗೆ ಆ ದಾರಿ ಉಂಟು, ಅವ್ರು ಬಂದ ದಾರಿ ಬಹಳಷ್ಟು ದೂರದಿಂದ ಬಂದಿರ್ತಾನೆ. ಆಗ ಯಾರೋ ಒಂದು 10 ರೂಪಾಯಿಗೆ 10 ರೂಪಾಯಿ ಕೊಡ್ತಾನೆ, ನಿನ್ನ ಕಬಡ್ಡಿ ಮಾರು ಅಂದರೆ ಖಂಡಿತ ನೀವು ಮಾರಬೇಡಿ ಮಕ್ಕಳೇ, ಖಂಡಿತ ನೀವು. ಇದು ನನ್ನ ಒಂದು ಮನಸ್ಸಿನ ಭಾವ. ಅಂದರೆ ಆ ಹಂತಕ್ಕೆ ನೀವು ಹೋಗಬೇಡಿ. ಕಾರಣ ನಿಮ್ಮನ್ನು ಹುಟ್ಟಿ ಬೆಳೆಸಿ ಜನ್ಮ ಕೊಟ್ಟ ತಂದೆ ತಾಯಿಯವರು, ನಿಮ್ಮ ಗುರುಗಳು, ನಿಮ್ಮ ಕೋಚ್ಗಳು, ಅವರೆಲ್ಲ ಶ್ರಮ ಇದೆ ನಿಮ್ಮ. ಆ ಶ್ರಮವನ್ನು ನೀವು 10 ರೂಪಾಯಿಗೆ ಮಾರಬೇಡಿ. ನೀವು ಯಾವಾಗ ನಿಮ್ಮ ಸಾಧನೆ ನೀವು ತೋರಿಸಿದ್ರಿ, ನೀರಜ್ ಚೋಪ್ರಾ ಯಾರಿಗೆ ಗೊತ್ತಿಲ್ಲ, ನೀರಜ್ ಚೋಪ್ರಾ ಯಾರು ಎಲ್ಲಿ ಅಂತೇಳಿ ಗೊತ್ತಿಲ್ಲ, ಮೊನ್ನೆವರೆಗೆ ಯಾರಿಗೆ ಗೊತ್ತಿಲ್ಲ. ಒಲಿಂಪಿಕ್ಸ್ ನಲ್ಲಿ ಆ ಒಂದು ಜಾವ್ಲಿನ್ ಎಸೆದು ಕಾನ್ಫಿಡೆನ್ಸ್ ಹಾಕಿ ಅವನಿಗೆ ಕಾನ್ಫಿಡೆನ್ಸ್ ಬಂದಿದೆ, ನನ್ನ ಗುರಿ ಮುಟ್ಟಿದೆ ಅಂತ ಹೇಳಿ ಅವ ತಿರುಗಿ ಕೂಡ ನೋಡದೆ ಕೈ ಎತ್ತಿದ. ಹಾಗೆ ಬಂದ್ರೆ ಮಾತ್ರ ನಿಮ್ಗೆ ಈಗ ಕೋಟಿ ಗಟ್ಟಲೆ ಅವನಿಗೆ ಬಂದಿದೆ, ಅವನಿಗೆ ಪ್ರಶಸ್ತಿ ಬಂದಿದೆ, ಇಡೀ ಲೋಕದಲ್ಲಿ ಸಿಗದಂತ ಒಂದು ಒಳ್ಳೆಯ ಗೌರವ ಸಿಕ್ಕಿದೆ ಅವನಿಗೆ. ಅದನ್ನು ಸಾಧನೆ ಮಾಡಿ ನೀವು ಪಡೀರಿ. ಸಾಧನೆ ನೀವು ಕಲಿಯುವ ಹಂತದಲ್ಲಿ ನಿಮ್ಮನ್ನು ಮಾರಿ ನೀವು ಆ ಸಾಧನೆಗೆ ಸಾಧ್ಯ ಇಲ್ಲ. ಆದ ಕಾರಣ ನೀವು ಸಾಧನೆ ಮಾಡಿ ನಿಮ್ಮನ್ನು ನೀವು ಸಾಧನೆ ಮಾಡಿ ಒಂದು ಸ್ಟೇಜ್ಗೆ ಮುಟ್ಟುವಾಗ ನಿಮಗೆ ಕರೀತಾರೆ, ಆಟೋಮೆಟಿಕಲಿ ಬಂದು ಬಾಗಿಲು ಮುಟ್ತಾರೆ, ಈಗ ನಿನ್ನ ಟೈಮ್ ಆಗಿದೆ ಬಾ ಅಂತೇಳಿ. ಹಂತಕ್ಕೆ ನೀವು ಮುಟ್ಟಬೇಕು. ಅದು ಈಗ ಗ್ರಾಮೀಣ ಪರಿಸರಕ್ಕೆ ನೀವು ವಿಸ್ತರಣೆ ಯೋಜನೆ ಹೇಳಿದ್ರಿ, ಶಾಲೆಗಳಿಗೆ ಕೇಳಿಕೋದ್ರೆ ತುಂಬಾ ಉಂಟು. ಆದ್ರೆ ಈಗ ಹೇಗೆ ನೀವು ಈಗ ನಾನು ಈಗ ಇದು ಕೊರೋನಾದ ಕಾರಣ ಮಾತ್ರ ಈಗಾಗಲೇ ಒಂದು ಅನೌನ್ಸ್ಮೆಂಟ್ ಆಗಿದೆ. ನಮ್ಮದು ದಕ್ಷಿಣ ಕನ್ನಡ ಜಿಲ್ಲಾ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಒಂದು ಮ್ಯಾಟ್ ಕಬಡ್ಡಿ ಪಂದ್ಯಾಟ, ಲೀಗ್ ಟೈಪ್. ಅಂದರೆ ಫಸ್ಟ್ ಮಕ್ಕಳಿಗೆ ಎಲ್ಲರಿಗೆ ಅವಕಾಶ, ಒಂದು 2-3 ತಂಡ ಟೂರ್ನಮೆಂಟ್ ಆಡಲಿಕ್ಕೆ ಅವರಿಗೆ ಅವಕಾಶ ಸಿಗ್ತದೆ, ಅವರ ಪ್ರತಿಭೆ ತೋರಿಸಲಿಕ್ಕೆ ಅವಕಾಶ ಸಿಗ್ತದೆ. ಮತ್ತು ಮುಂದಿನ ದಿನಗಳಲ್ಲಿ ಗ್ರಾಮಾಂತರ ಮಟ್ಟದಲ್ಲಿ ಒಂದು ಪಂದ್ಯಕೂಟ, ಸಾಧಾರಣ ಈ ನಮ್ಮ ಮಂಗಳೂರು ಗ್ರಾಮದಲ್ಲಿ 10-25 ತಂಡಗಳಿದೆ. ಅವರ ಒಂದು ಮೀಟಿಂಗ್ ಕರೆದಿದ್ದೇನೆ. ಆ ಮೀಟಿಂಗ್ ಕರೆದು ನಾವು ಯಾರಿಗೂ ಈ ಮೀಟಿಂಗ್ ಅಂದರೆ ಏನು ಹೆದರ್ಲಿಕ್ಕೇನಿಲ್ಲ, ನಾವು ಕಬಡ್ಡಿ ಬೆಳೆಸುವ ಬಗ್ಗೆ ಒಂದು ಮೀಟಿಂಗ್ ಮಾಡಿ ಒಂದು 25 ತಂಡಗಳ ವರ್ಷ 25 ತಂಡಗಳ ಆ ಕಬಡ್ಡಿ ಟೂರ್ನಮೆಂಟ್ ಮಾಡಲಿಕ್ಕೆ, ಗ್ರಾಮಾಂತರ ಮಕ್ಕಳನ್ನು ಬೆಳೆಸಲಿಕ್ಕೆ ಒಂದು 25 ಪಂದ್ಯಕೂಟ ನಾವು ಮಾಡಲಿಕ್ಕೆ. ಆಗ ಪ್ರತಿಭೆಗಳಿಗೆ ಅವಕಾಶ ಸಿಗ್ತದೆ. ಅವರ ಪ್ರತಿಭೆಯನ್ನು ಕಬಡ್ಡಿ ನೀವು ಕಲ್ತು ತರಬೇತಿ, ನಾನು ನನ್ನ ಅಕಾಡೆಮಿಯಲ್ಲಿ ಮಕ್ಕಳಿಗೆ 24 ಗಂಟೆ ತರಬೇತಿ ಕೊಟ್ಟು ಅವರ ಪ್ರತಿಭೆ ತೋರಿಸಲಿಕ್ಕೆ ಸ್ಥಳ ಇಲ್ಲದಿದ್ರೆ ನಾನು ಯಾಕೆ ತರಬೇತಿ ಕೊಟ್ಟು ಏನು ಪ್ರಯತ್ನ? ಯಾರು ಕೂಡ ನನ್ನ ಅಕಾಡೆಮಿ ಅಂತಲ್ಲ, ಯಾವ ಕ್ಲಬ್ ಸಂಸ್ಥೆಗಳು ಕೂಡ 24 ಗಂಟೆ ಮಕ್ಕಳಿಗೆ ತರಬೇತಿ ಶಿಬಿರ ಕೊಟ್ಟು ಅವರ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶ ಇಲ್ಲದಿದ್ದರೆ ತರಬೇತಿ ಯಾಕೆ? ಸೊ ಅದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮಾಂತರದಲ್ಲಿ ನಮ್ಗೆ ಎಲ್ಲ ಕಡೆ ನನಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಎಲ್ಲ ಕಡೆ ಬೇರೆ ಬೇರೆ ಅಭಿಪ್ರಾಯದ ಜನಗಳಿರ್ತಾರೆ. ಎಲ್ಲರೂ ಅವರವರ ನಮ್ಮ ತರಬೇತಿ ಅಕಾಡೆಮಿಗೆ ಉಂಟು. ಹಾಗೆ ಎಲ್ಲ ಕಡೆಯಲ್ಲಿ ಸಹ ಕಬಡ್ಡಿಯನ್ನು ಬೆಳೆಸುವ ಚಿಂತನೆ ಎಲ್ಲರಿಗೂ ಬಂದು ಇಂಥ ಒಂದು ಆವಿಷ್ಕಾರ ಬಂದರೆ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಸಂಶಯವಿಲ್ಲ ಮುಂದಿನ ಆ ವಿಜೃಂಭಣೆಗೆ ಬರ್ತದೆ ಅಂತೇಳಿ ಯಾವುದೇ ಸಂಶಯ ಇಲ್ಲ. ಮತ್ತೆ ಮೊದಲಿನ ವಿಜೃಂಭಣೆ ಕಬಡ್ಡಿಗೆ ಬರಬೇಕು ಎನ್ನುವಂತಹದ್ದು ಆಶಯ. ಕೊನೆಯದಾಗಿ ನೀವೇನು ಹೇಳ್ತೀರಿ ಗಣೇಶ್ ಅವರು? ಖಂಡಿತವಾಗಿ ಗೋಪೇನ ಹೇಳಿದ ಹಾಗೆ ಕಬಡ್ಡಿ ಅವರ ದೇವರಾಗಿ ಅವರ ಚಿಂತನೆ ಕೇವಲ ಕಬಡ್ಡಿ ಅಕಾಡೆಮಿಯನ್ನು ಬೆಳೆಸುವುದಲ್ಲ, ಒಂದಷ್ಟು ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ರಾಷ್ಟ್ರ ರಾಜ್ಯ ಮಟ್ಟಕ್ಕೆ ಕೊಂಡು ಬಂದ ಚಿಂತನೆ. ಆ ಚಿಂತನೆಗೆ ಖಂಡಿತವಾಗಿ ನಮ್ಮ ಅಕಾಡೆಮಿ ಸಪೋರ್ಟ್ ಇರ್ತದೆ. ಖಂಡಿತ ಅದಕ್ಕೆ ಗೋಪೇನ ಪೂರಕವಾಗಿ ಅದನ್ನು ಕೆಲಸ ಮಾಡ್ತಾರೆ. ಮುಖ್ಯವಾಗಿ ತುಂಬ ನಮ್ಮ ಇನ್ನು ಯೋಜನೆಗಳಿದೆ, ನಮಗೆ ಸ್ವಂತವಾದಂಥ ಒಂದು ಕಟ್ಟಡ ಅವ್ರು ಹೇಳಿದೆ ಗೋಪೇನ ಈ ಅಕಾಡೆಮಿ ನನ್ನದು ಹೇಳ್ತಾರೆ ಗಣೇಶ್, ಇದು ಅಕಾಡೆಮಿ ನಾನು ಇರೋದನ್ನ ಇದು ಮುಂದುವರಿಸಬೇಕು, ನೀವು ನಾಡಿದ್ದು ಗೋಪೇನ ಮುಖಾಂತರ ಈ ಅಕಾಡೆಮಿ ಇದಾಗಬಾರ್ದು. ಅವರ ಚಿಂತನೆ ಆ ರೀತಿ ಅದಿದೆ. ಅದೊಂದು ನಮಗೆ ಕೂಡ ಒಂದು ನಮ್ಮ ಮಕ್ಕಳು ಇನ್ನೂ ಯಾರು ನಮ್ಮೊಟ್ಟಿಗೆ ಇರ್ತಾರ ಅವರ ತರಬೇತಿ ಅಲ್ಲ, ಅವರು ದೊಡ್ಡ ಕಬಡ್ಡಿ ಆಟ ಬಿಟ್ಟು ಹೋಗುವಂಥ ಇದಲ್ಲ, ಈ ಅಕಾಡೆಮಿ ಬೆಳೆಸುವಂಥ ಚಿಂತನೆ ಅವರಲ್ಲಿ ಬರಬೇಕು. ಕೇಳಬೇಕಂತ ಇದ್ದೆ, ಆದರೆ ಸಮಯದ ಮಿತಿಯಲ್ಲಿ ಸರ್ಕಾರದಿಂದ ಮಾನ್ಯತೆ ಅಥವಾ ಏನಾದರೂ ಸಹಾಯದ ನಿರೀಕ್ಷೆಯಲ್ಲಿ ನೀವಿದ್ದೀರಾ? ಇದಕ್ಕಾಗಿ ಏನಾದರೂ ಮನವಿ ಏನಾದರೂ ಕೊಟ್ಟಿದ್ದೀರಾ? ಇಲ್ಲ, ಇಂಥ ಒಂದು ಅಕಾಡೆಮಿ ಬೆಳೆಯಬೇಕಿದ್ರೆ ಸರ್ಕಾರದ ಪ್ರೋತ್ಸಾಹ ಖಂಡಿತ ಬೇಕು. ಒಂದು ಏಕ ವ್ಯಕ್ತಿ ಆಗಲಿ ಒಂದು ಸಂಘಟನೆ ಆಗಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಸಲಿಕ್ಕೆ ಆಗುವುದಿಲ್ಲ. ಇಲ್ಲ, ನೀವು ಹೇಳಿದ್ದು 100% ಅದು ಸತ್ಯವೇ. ಕಾರಣ
ನಮಗೆ ನಾನು ಆ ಚಿಂತನೆಯಲ್ಲಿ ಹೋಗಲಿಲ್ಲ ಇಷ್ಟರವರೆಗೆ. ಯಾರಿಂದಾದರೂ ಇದನ್ನು ಕೇಳಿ ಪಡೆಯಬೇಕಾ ಅಲ್ಲ, ಇಲ್ಲಿ ನಮ್ಮ ಅಕಾಡೆಮಿಯ ಬಗ್ಗೆ ಗೊತ್ತಿಲ್ಲದರೆ ಯಾರಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇದು ಕರ್ನಾಟಕದಲ್ಲೇ ಗೊತ್ತುಂಟು, ಈಗ ಇಡೀ ಕರ್ನಾಟಕಕ್ಕೆ ನಮ್ಮ ಅಕಾಡೆಮಿಯ ಬಗ್ಗೆ ತಿಳಿದಿದೆ. ಹಾಗಾಗಿ ಸರ್ಕಾರಕ್ಕೂ ತಿಳಿಬೇಕು. ನಮ್ಮ ಶಾಸಕರು ಅದನ್ನು ಮಾಡ್ತಾರೆ ಎನ್ನುವ ವಿಷಯ ನಮ್ಮ ಶಾಸಕರು ನಮಗೆ ಕೊಟ್ಟಿದ್ದಾರೆ. ಮತ್ತು ನಮ್ಮ ಶಾಸಕರ ಪರಿಧಿಯಲ್ಲಿ ಅವರು ಏನೆಲ್ಲ ಸಹಾಯ ಮಾಡಿದ್ದಾರೆ ಅದು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಖಂಡಿತ. ಬಾಕಿ ನನಗೆ ಈ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಏನೆಲ್ಲ ನಾನು ಯಾರ ಹತ್ರ ಹೋಗಲೂ ಇಲ್ಲ, ನನಗೆ ಅದರ ಬಗ್ಗೆ ತಿಳುವಳಿಕೆ ಕೂಡ ಇಲ್ಲ. ನನಗೆ ಏನೋ ಅದೇ ಗಣೇಶ್ ಕಾಪಿಗಾಡ್ ಹೇಳಿದವರೆಗೆ ತಾಯಿಯ ಆಶೀರ್ವಾದ, ಅವಳು ಮನಸ್ಸು ಮಾಡಿದರೆ ಫ್ರಿಕ್ಷನ್ ಆಫ್ ಸೆಕೆಂಡ್ ಏನೋ ಆಗ್ಬೋದು ಖಂಡಿತವಾಗಿ. ಅದು ನಾವು ಕಾಯ್ದಕ್ಕಿಂತ, ಯಾರನ್ನು ಕಾಯ್ದಕ್ಕಿಂತ ತಾಯಿ ಹತ್ರ ಹೋಗಿ ಹೇಳೋದು, ತಾಯಿ ಈಗ ಆಗಬೇಕು, ಇಷ್ಟವರೆಗೆ ಮಾಡಿದ್ದಾಳೆ. ನಾವು ಇಷ್ಟವರೆಗೆ ಇಲ್ಲಿ ಬರುವಲಿಕ್ಕೆ ಕಾರಣ ಸಹ ಅವಳಿಗೆ, ಇಷ್ಟವರೆಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಮಾಡಿದ್ದಾಳೆ. ಏನೋ ಒಂದು ಕಣ್ಣು ಅವಳು ಫ್ರಿಕ್ಷನ್ ಆಫ್ ಸೆಕೆಂಡಲ್ಲಿ ಒಂದು ಈಗ ಇಷ್ಟು ಆಗ್ತದೆ ಅಂದರೆ ವಿಶ್ವಾಸ ಅವಳಿಂದ ನನಗೆ. ಕೊನೆಯದಾಗಿ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಒಂದು ಸಣ್ಣ ಸಂದೇಶ. ಈಗ ನಾವು ಕಾರ್ಯಕ್ರಮವನ್ನು ಈ ಸಂದೇಶದೊಂದಿಗೆ ಮುಗಿಸ್ತಾ ಇದ್ದೇವೆ, ಹೇಳಿ. ನನ್ನ ಹೃದಯಾಂತರದ ಮನವಿ ಎಲ್ಲ ಪೋಷಕರಿಗೆ, ಖಂಡಿತ ಅದು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ಸ್ವಲ್ಪ ಅವರನ್ನು ವಿದ್ಯೆಯೊಂದಿಗೆ ಕ್ರೀಡೆಯಲ್ಲಿ ಬೆಳೆಸಬೇಕು ನೀವು ಖಂಡಿತ. ಕಾರಣ ಏನಂದರೆ ಈಗಿನ ಸಮಾಜ ಸರಿಯಿಲ್ಲ, ನಾವು ಎನಿಸಿದ ಹಾಗೆ ಇಲ್ಲ. ಮತ್ತು ಅನುಭವದ ಮಾತು ಹೇಗೆ ಅಂದರೆ, ಮಕ್ಕಳು ಈಗಿನ ತಂದೆ ತಾಯಿಯವರಿಗೆ ಅವರವರ ಬ್ಯುಸಿ ಆಯಿತು, ಮತ್ತು ಅವರು ಸಹ ಈಗ ಫೇಸ್ಬುಕ್ಕು ವಾಟ್ಸಪ್ ಅವರು ಸಹ ಬ್ಯುಸಿಯಾಗಿದ್ದಾರೆ. ಆ ಚಿಂತನೆಯಿಂದ ಸ್ವಲ್ಪ ಹೊರಬಂದು ತಮ್ಮ ಮಕ್ಕಳಿಗೆ ಸ್ವಲ್ಪ ಕೇಂದ್ರೀಕೃತ ಮಾಡಿ ಅವರನ್ನು ಆದಷ್ಟು ನಿಮ್ಮ ಪ್ರೋತ್ಸಾಹ ಕೊಟ್ಟು ಕ್ರೀಡೆಗೆ ಒಲವು ಮೂಡಿಸಿ, ನಿಮ್ಮ ಪರಿಸರದ ಹತ್ತಿರದ ಯಾವುದಾದ್ರೂ ಕ್ರೀಡಾ ಕೇಂದ್ರ ಇದ್ದರೆ, ಶಟ್ಲ್ ಇದೆ, ಹಲವು ಕ್ರೀಡಾ ಯಾವುದಾದ್ರೂ ಇದ್ದರೂ ಕೂಡ ಅಲ್ಲಿಗೆ ಸ್ವಲ್ಪ ಅವರನ್ನು ಮನಸ್ಸು ಡೈವರ್ಟ್ ಮಾಡಿ ವಿದ್ಯೆಯೊಂದಿಗೆ ಕ್ರೀಡೆಯನ್ನು ಎಕ್ಸ್ಟ್ರಾ ಕ್ಯಾರಿಕ್ಯುಲರ್ ಆ್ಯಕ್ಟಿವಿಟಿ ಆಗಿ ಅದಕ್ಕೆ ಒಂದು ಪ್ರೋತ್ಸಾಹ ನೀವು ಕೊಡಬೇಕು. ನೀವು ಕೊಟ್ಟರೆ ನಿಮ್ಮ ಮಕ್ಕಳು ನಿಮ್ಮ ಕೈಯಿಂದ ಮುಂದೆ ತಪ್ಪಿ ಹೋಗುವುದಿಲ್ಲ, ಬೇರೆ ದಾರಿಗೆ ಬೇರೆ ಚಟಕ್ಕೆ ಅಡ್ಡ ಚಟಕ್ಕೆ ಹೋಗುವುದಿಲ್ಲ ಎಂಬ ಪರಿಪೂರ್ಣ ವಿಶ್ವಾಸ ನನಗಿದೆ. ಖಂಡಿತ ನಿಮ್ಮೆಲ್ಲರ ಮಕ್ಕಳು ನಿಮ್ಮ ಸೊತ್ತು, ಮಕ್ಕಳು ನಿಮ್ಮ ಸೊತ್ತಾದರೆ ಅವರು ನಮ್ಮ ರಾಷ್ಟ್ರದ ಸೊತ್ತುಗಳಾಗಿ ನೀವು ಬೆಳೆಸಬೇಕು. ಆದ ಕಾರಣ ಎಲ್ಲ ತಂದೆ ತಾಯಿಯವರಿಗೆ ನನ್ನ ಒಂದು ವಿನಂತಿ ಏನೆಂದರೆ, ಆದಷ್ಟು ನಿಮ್ಮ ಮಕ್ಕಳಿಗೆ ಕ್ರೀಡೆಯಲ್ಲಿ ಒಲವು ಮೂಡಿಸಿ ನಿಮ್ಮ ಪ್ರೋತ್ಸಾಹ ಕೊಡಿ. ನಿಮ್ಮಿಂದ ಪ್ರೋತ್ಸಾಹ ಕೊಡಲಿಲ್ಲ ಸಾಧ್ಯ ಇಲ್ಲದರೂ ಕೂಡ ನಿಮ್ಮ ಹತ್ತಿರ ಇರುವ ಸಂಘ ಸಂಸ್ಥೆಗಳಿಗೆ, ಈಗ ಅಕಾಡೆಮಿ ಇದೆ ಹಾಗೆ ಬೇರೆ ಎಲ್ಲ ಸಂಸ್ಥೆಗಳಿದ್ರೆ ಅಲ್ಲಿಗೆ ಬನ್ನಿ, ನಾವು ಅಡ್ವೈಸ್ ಕೊಡ್ತೇವೆ, ನಮ್ಮಿಂದ ತರಬೇತಿ ಕೊಡ್ತೇವೆ, ನಾವು ಸಹಾಯ ಮಾಡ್ತೇವೆ. ಒಂದು ಒಳ್ಳೆಯ ಮಾತನ್ನು ಹೇಳಿದರು. ಈ ಸಂದರ್ಭದಲ್ಲಿ ಎರಡು ಹೆಸರು ಆಗಲೇ ನೆನಪಿತ್ತು ನನಗೆ. ಒಬ್ಬರು ಇಲ್ಲಿ ಅಮರನಾಥ್ ರೈಗಳು, ಕಬಡ್ಡಿ ಒಳ್ಳೆ ಆಟಗಾರರು, ಮತ್ತೊಬ್ಬರು ಈಗ ನಮ್ಮ ಇದೇ ಕೊಲ್ಯದ ಸಚಿನ್, ಈಗ ಪ್ರೋ ಕಬಡ್ಡಿ ಆಟಗಾರರಾಗಿದ್ದಾರೆ. ಅವರೆಲ್ಲ ಮಾದರಿಯಾಗಿದೆ. ಅವರ ಬಗ್ಗೆ ನಾವು ಹೆಚ್ಚು ಈಗ ಮಾತಾಡಲಿಕ್ಕೆ ಸಮಯ ಇಲ್ಲ, ತುಂಬ ವಿಳಂಬ ಆಯಿತು. ಎಲ್ಲ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ವೀಕ್ಷಕ ಬಂಧುಗಳಲ್ಲಿ, ವಿಶೇಷವಾಗಿ ವಿದ್ಯಾರ್ಥಿಗಳ ಪೋಷಕರಲ್ಲಿ ಒಂದು ವಿನಂತಿ ಮಾಡುವುದನ್ನಂತ ಹೇಳಿದರೆ, ವಿದ್ಯಾರ್ಥಿಗಳು ಯಾವುದೇ ರೀತಿಯ ವ್ಯಸನಕ್ಕೆ ಬಲಿ ಬೀಳದಂತೆ ಖಂಡಿತ ಅದೇ ಅವರನ್ನು ಸರಿದಾರಿಯಲ್ಲಿ ಕೊಂಡು ಹೋಗಲಿಕ್ಕೆ ಪಠ್ಯ ಒಂದೇ ಸಾಧನವಲ್ಲ, ಅದರಲ್ಲೂ ಇನ್ನು ಮುಂದಿನ ದಿನಗಳಲ್ಲಿ ಪಠ್ಯವೇ ಕೆಲಸ ದೊರಕಿಸಿಕೊಡ್ತದೆ ಅಂತ ಹೇಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಕ್ರೀಡಾ ಚಟುವಟಿಕೆಗಳು ಕೂಡ ಅವರ ಕೆಲಸಕ್ಕೆ ಅರ್ಹತೆಯನ್ನು ತಂದುಕೊಡಲಿಕ್ಕೆ ಸಾಧ್ಯತೆ ಇದೆ. ಅಂತಹ ಅರ್ಹತೆಯಲ್ಲಿ ನಿಮ್ಮ ಮಕ್ಕಳಲ್ಲಿ ಆ ರೀತಿಯ ಪ್ರತಿಭೆ ಇದ್ದರೆ ಆ ಪ್ರತಿಭೆಯನ್ನು ಮೊಟಕಿಸದೆ, ಆ ಪ್ರತಿಭೆಯನ್ನು ಚಿವುಟದೆ ಅವರನ್ನು ಒಂದು ಒಳ್ಳೆಯ ಕ್ರೀಡಾಪಟುಗಳನ್ನಾಗಿ ಬೆಳೆಸಿ, ಅದರಲ್ಲೂ ಕಬಡ್ಡಿಯ ಆಸಕ್ತಿ ಇದ್ದರೆ, ಕಬಡ್ಡಿಯಂತಹ ದೈಹಿಕ ದಾಢ್ಯತೆ ಇದ್ದರೆ ಆ ಮಕ್ಕಳಿಗೆ ಕಬಡ್ಡಿಯನ್ನು ಕಲೀಲಿಕ್ಕೆ ಉತ್ತೇಜನ ಕೊಡಿ ಅಂತ ಹೇಳಿಕೊಳ್ಳುತ್ತಾ ಈ ಒಂದು ಮಾತುಕತೆಯಲ್ಲಿ ತಮ್ಮ ಉಮಾಮಹೇಶ್ವರಿ, ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಇದು ಹೇಗೆ ಪ್ರಾರಂಭ ಆಯಿತು, ಏನೆಲ್ಲ ಮಾಡ್ತಾ ಇದೆ, ನಾವು ಸಮಯದ ಮಿತಿ ಅಂತ ಹೇಳಿಕೊಂಡ್ರು, ಅವಧಿ ಮೀರಿ ಮಾತನಾಡಿದ್ದೇವೆ. ಆದರೂ ಇಲ್ಲಿ ವಿಷಯ ಇನ್ನೂ ಇದೆ ಅಂತ ಹೇಳಿಕೊಡ್ತಾ ಈ ಎಲ್ಲ ವಿಷಯಗಳು ನಿಮಗೆ ಮನದಟ್ಟಾಗಲಿ, ನಿಮ್ಮ ಮಕ್ಕಳನ್ನು ಬೆಳೆಸಲಿಕ್ಕೆ ಒಂದು ಮಾನದಂಡ ಆಗಲಿ. ಇಲ್ಲಿ ಕೇವಲ ಕಬಡ್ಡಿಯೇ ಅಲ್ಲ, ಅವರಿಗೆ ಬೇಕಿದ್ದಂತಹ ಶೈಕ್ಷಣಿಕ ಸಹಾಯ ಸಿಗ್ತದೆ, ಅವರಿಗೆ ಬೇಕಿದ್ದಂತಹ ಎಲ್ಲ ರೀತಿಯ ನೆರವು ಸಿಗ್ತದೆ ಅಂತ ಹೇಳಿಕೊಳ್ತಾ ಇದೆಲ್ಲವನ್ನು ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಮುಂದುವರಿಸಿಕೊಂಡು ಹೋಗಲಿಕ್ಕೆ ತಾಯಿ ಶ್ರೀ ಉಮಾಮಹೇಶ್ವರಿಯ ಅನುಗ್ರಹ, ಹಾಗೆ ಅಲ್ಲಿಯ ಶ್ರೀ ಮಹಾಕಾಳಿ ಮತ್ತು ಪರಿವಾರ ದೈವಗಳ ಅನುಗ್ರಹ, ಎಲ್ಲರ ಸರ್ವ ಜನರ ಪ್ರೀತಿ ಸಹಕಾರ ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಗೆ ದೊರಕಿ ಬರಲಿ. ಎಲ್ಲರ ಅನುಗ್ರಹದೊಂದಿಗೆ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ. ಸರ್ಕಾರದ ಅನುದಾನ ಕೂಡ ದೊರೆತು ದೊಡ್ಡ ಮಟ್ಟದಲ್ಲಿ ಒಂದು ಅಕಾಡೆಮಿಯಾಗಿ ನಮ್ಮ ಪರಿಸರದಲ್ಲಿ ಬೆಳೆಯಲಿ ಅಂತ ಹೇಳಿಕೊಳ್ತಾ ಈ ಒಂದು ನೇರ ಪ್ರಸಾರದಲ್ಲಿ ತಮ್ಮ ಮಾತುಕತೆಯನ್ನು, ಅನುಭವವನ್ನು ಹಂಚಿಕೊಂಡಂತಹ ಕಬಡ್ಡಿ ಅಕಾಡೆಮಿಯ ಸಂಚಾಲಕರು, ಅದರ ಸಂಸ್ಥಾಪಕರು ಶ್ರೀಯುತ ಗೋಪಿನಾಥ್ ಕಾಪಿಕಾಡ್ರವರಿಗೆ, ಅದರ ಸಂಘಟನಾ ಕಾರ್ಯದರ್ಶಿ ಶ್ರೀಯುತ ಗಣೇಶ್ ಕಾಪಿಕಾಡ್ರವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಅಭಿನಂದನೆಗಳು, ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.